ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ರಾಜ್ಯದ ಜನತೆಯು ಕೂಡ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಇವೆಲ್ಲದರ ಜೊತೆಗೆ ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ಮತ್ತೆ ಬಿಗ್ ಶಾಕ್ ನೀಡಿದೆ. ರಾಜ್ಯದ ಜನಸಾಮಾನ್ಯರ ಜೇಬಿಗೆ ಕತ್ತರಿಯನ್ನ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಫಿಕ್ಸ್ ಆಗಿದೆ ಏಪ್ರಿಲ್ 1ರಿಂದ ಅನ್ನುವಂತಹ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ ನಿನ್ನೆಯಿಂದ. ಕಾರಣ ನಿನ್ನೆಯಿಂದ ಒಂದು ಸುದ್ದಿ, ಆ ಸುದ್ದಿ ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತೆ. ಏನು ಅಂತ ಬಂದಾಗ ಬೆಲೆ ಏರಿಕೆಯ ಬಿಸಿ, ಈ ಸರಣಿ ಬೆಲೆ ಏರಿಕೆಯ ಬಿಸಿ ಏನಿದೆ, ವಿದ್ಯುತ್ ದರ ಏರಿಕೆ ಆಗಿರ್ಬೋದು, ಜೊತೆಗೆ ಟೋಲ್ನ ಸುಂಕದ ವಿಚಾರವಾಗಿರ್ಬೋದು, ಇವೆಲ್ಲದರ ಜೊತೆಗೆ ಇದೀಗ ನಂದಿನಿ ಹಾಲಿನ ದರ 1 ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಆಗ್ತಾ ಇರುವಂಥದ್ದು ರಾಜ್ಯದ ಜನರಿಗೆ ಏಕಾಏಕಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಯಾಕಂದ್ರೆ ಸದ್ಯದ ಪರಿಸ್ಥಿತಿ, ಜನಜೀವನ ಯಾವ ರೀತಿ ಇದೆ ಅದೇ ರೀತಿ ಇದೆ. ಯಾವುದೇ ರೀತಿಯ ಅಭಿವೃದ್ಧಿಗಳು, ಯಾವ ರೀತಿಯ ಉನ್ನತ ವಿಚಾರಗಳು ಆಗುವಂಥದ್ದು ಏನಿಲ್ಲ, ಅದೇ ರೀತಿ ಹೋಗ್ತಾ ಇರುತ್ತೆ. ಆದರೆ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ಬಿಸಿಯು ಕೂಡ ಅದೇ ರೀತಿ ರಾಜ್ಯದ ಜನರ ತಲೆ ಮೇಲೆ ಬೀಳ್ತಾ ಇದೆ. ಬಹಳಷ್ಟು ಜನರು ಇದರಿಂದ ಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಪ್ರಿಲ್ 1ರಿಂದ ಈ ಒಂದು ದುಬಾರಿ ಹಾಲನ್ನು ನಾವುಗಳು ಖರೀದಿ ಮಾಡಲೇಬೇಕಾಗುತ್ತೆ, ಬೇರೆ ವಿಧಿ ಇಲ್ಲ ಅಂತ ಪರಿಸ್ಥಿತಿ ಇದೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಇನ್ನು ಮುಂದೆ ಏಪ್ರಿಲ್ 1ರಿಂದ ದುಬಾರಿ ಹಾಲು ನಮ್ಮ ರಾಜ್ಯದಲ್ಲಿ ಅಂದ್ರೆ ನಂದಿನಿ ಹಾಲಿನ ದರ 1 ಲೀಟರ್ಗೆ 4 ರೂಪಾಯಿಯನ್ನ ಏಕಾಏಕಿ 4 ರೂಪಾಯಿಗಳನ್ನ ಏರಿಕೆ ಮಾಡಲಾಗಿದೆ. ಅಟ್ ದ ಸೇಮ್ ಟೈಮ್ 4 ರೂಪಾಯಿಗಳನ್ನ ಏರಿಕೆ ಮಾಡಲಾಗಿದೆ. ಇದು 1 ರೂಪಾಯಿಗಳು, 3 ರೂಪಾಯಿಗಳು, 2 ರೂಪಾಯಿಗಳು ದೊಡ್ಡ ವಿಚಾರವೋ ನಿಮಗೆ ಅಂತ ಬಂದಾಗ ಜನಸಾಮಾನ್ಯನಿಗೆ ಬಹಳ ದೊಡ್ಡ ವಿಚಾರ. 1 ರೂಪಾಯಿಗಳು ಕೂಡ ಫರಕ್ ಬೀಳುತ್ತೆ, 3 ರೂಪಾಯಿ 4 ರೂಪಾಯಿಗಳು ಕೂಡ ಬೆಲೆ ಬೀಳುತ್ತೆ. ಕಾರಣ ತಮ್ಗಳ 4 ರೂಪಾಯಿಗಳು ಬೆಲೆ ಬಾರದೇ ಇರಬಹುದು. ಯಾಕಂದ್ರೆ ತಮ್ಗಳ ಒಂದು ವೇತನಗಳು ಈಗಾಗಲೇ ಜಾಸ್ತಿ ಆಗಿದೆ, ತಮ್ಗಳ ವೇತನ ಹೆಚ್ಚಳಗಳು ಈಗಾಗಲೇ ಆಗಿದೆ. ಇವೆಲ್ಲದರ ಜೊತೆಗೆ 4 ರೂಪಾಯಿಗಳು ಜನಸಾಮಾನ್ಯನಿಗೆ ಯಾವುದೇ ರೀತಿಯ ವೇತನ ಹೆಚ್ಚಳ ಆಗಿಲ್ಲ. ಸೊ ಹಾಗಿದ್ದಾಗ ಆತನಿಗೆ ಕಷ್ಟ ಆಗುವಂಥದ್ದು ಸಹಜ. ಸೊ ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. 4 ರೂಪಾಯಿಗಳು ನಮ್ದೇನು ಲಾಭ ಇಲ್ಲ, ಲಾಭಾಂಶ ನಾವುಗಳೇನು ಇಟ್ಕೊಳ್ಳಲ್ಲ, ಇದು ರೈತರಿಗೆ ನಾವು ಕೊಡ್ತಾ ಇದ್ದೀವಿ, ಉತ್ಪಾದಕರಿಗೆ ನಾವುಗಳು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅದೇನೇ ಇರಲಿ, ಯಾರಿಂದ ಕೊಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಿಂದ. ಹೇಗೆ ಕೊಡ್ತಾ ಇದ್ದೀರಿ ಅಂತ ಬಂದಾಗ ಅವರಿಂದ ತೆಗೆದುಕೊಂಡು ಕೊಡ್ತಾ ಇದ್ದೀರಿ, ಜೊತೆಗೆ ತಮ್ಮ ಉಚಿತ ಯೋಜನೆಗಳು, ಭಾಗ್ಯಗಳು, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಮಾತಾಡಬೇಕು, ಏನಾಗಿದೆ, ಎಷ್ಟು ರೂಪಾಯಿಗಳು ಹೆಚ್ಚಳವಾಗಿದೆ, ಯಾವ ಕಾರಣಕ್ಕೋಸ್ಕರ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ರಾಜ್ಯದ ಜನತೆಗೆ ಮತ್ತೆ ಬೆಲೆ ಏರಿಕೆ ಶಾಕ್. 1 ಲೀಟರ್ ನಂದಿನಿ ಹಾಲಿನ ಬೆಲೆ 4 ರೂಪಾಯಿ ಏರಿಕೆ. ನಂದಿನಿ ಹಾಲು ದರವನ್ನ 4 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಏಪ್ರಿಲ್ 1ರಿಂದ ಈ ದರ ಜಾರಿಗೆ ಬರಲಿದೆ ಎಂದು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ವಿಕಾಸಸೌಧದಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಹಾಲಿನ ದರ ಏರಿಕೆ ಸಮರ್ಥಿಸಿಕೊಂಡರು. ಏಪ್ರಿಲ್ 1ರಿಂದಲೇ ಜಾರಿ, ಜೇಬಿಗೆ ಮತ್ತೆ ಕತ್ತರಿ ಫಿಕ್ಸ್. ದರ ಏರಿಕೆ ಕುರಿತಾಗಿ ಮಾತನಾಡಿದ ಕೆಎನ್ ರಾಜಣ್ಣ, ಲಾಭ ನಷ್ಟದ ಯೋಚನೆ ಇಲ್ಲ, ಹಾಲು ಉತ್ಪಾದಕರಿಗೆ ಕೊಡುವ ಯೋಜನೆ ಇದಾಗಿದೆ. ಗ್ರಾಹಕರಿಗೆ ಸ್ವಲ್ಪ ಅನಾನುಕೂಲ ಆಗುತ್ತದೆ, ಹೆಚ್ಚಳ ಆದ ಹಣ ರೈತರಿಗೆ ತಲುಪುತ್ತದೆ ಎಂದು ಸಮರ್ಥಿಸಿಕೊಂಡರು. ದರ ಹೆಚ್ಚಳ ಮಾದರಿ ಹೀಗಿದೆ. ನೀಲಿ ಬಣ್ಣದ ಪೊಟ್ಟಣ ಪ್ರಸ್ತುತ ದರ 42, ಪರಿಷ್ಕೃತ ದರ 46. ಹೋಮೋಜಿನೈಸ್ಡ್ ಟೋನ್ ಹಾಲು ಪ್ರಸ್ತುತ 43, ಪರಿಷ್ಕೃತ ದರ 47. ಹಸುವಿನ ಹಾಲು ಪ್ರಸ್ತುತ ದರ 46, ಪರಿಷ್ಕೃತ ದರ 50. ಶುಭಂ ಕೇಸರಿ ಪೊಟ್ಟಣ ಪ್ರಸ್ತುತ ದರ 48, ಪರಿಷ್ಕೃತ ದರ 52. ಮೊಸರು ಪ್ರತಿ ಕೆಜಿ ಪ್ರಸ್ತುತ ದರ 50, ಪರಿಷ್ಕೃತ ದರ 54. ಸಮರ್ಥನೆ ಏನು? ಇತ್ತೀಚಿನ ದಿನಗಳಲ್ಲಿ ಪಶು ಆಹಾರ ಉತ್ಪಾದನೆಗೆ ಬಳಸುವ ಮೆಕ್ಕೆಜೋಳ, ಅಕ್ಕಿ ತೌಡು, ಹತ್ತಿಕಾಳು, ಹಿಂಡಿ, ಖನಿಜ ಪದಾರ್ಥಗಳ ದರ ಏರಿಕೆಯಾಗಿದೆ. 35-40ರಷ್ಟು ಏರಿಕೆ ಆಗಿದೆ. ಹೈನು ರಾಸುಗಳ ನಿರ್ವಹಣಾ ದರ ಏರಿಕೆ ಆದ ಹಿನ್ನೆಲೆಯಲ್ಲಿ ಹಾಲಿನ ದರ ಏರಿಕೆ ಅನಿವಾರ್ಯ ಎಂದು ಸಚಿವರು ಸಮರ್ಥನೆ ಮಾಡಿಕೊಂಡರು. ಇದು ಹಾಲಿನ ದರ ಏರಿಕೆ ಆಗಿರುವಂಥದ್ದು ಏಪ್ರಿಲ್ 1ರಿಂದ ಈ ಒಂದು ಹೊಸ ವಿಚಾರ ಜಾರಿಗೆ ಬರುತ್ತೆ. ಈ ಒಂದು ಬೆಲೆ ಏರಿಕೆಯ ಒಂದು ರೇಟ್ಗಳು ಜಾರಿಗೆ ಬರುತ್ತೆ. ಇವೆಲ್ಲದರ ಜೊತೆಗೆ ವಿದ್ಯುತ್ನ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ, ಟೋಲ್ ಸುಂಕವೂ ಕೂಡ ಏರಿಕೆ ಆಗ್ತಿದೆ. ಒಟ್ಟಿನಲ್ಲಿ ಸರಣಿ
ಏನು ಹೇಳ್ತಾರೆ, ಬೆಲೆ ಏರಿಕೆಯ ಬಿಸಿ ಜನರಿಗೆ ಕಷ್ಟ ಆಗ್ತಾ ಇದೆ. ಇವೆಲ್ಲರ ಜೊತೆಗೆ ಚರ್ಚೆಯನ್ನು ಮಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಕ್ತಾರರು ಉದಯ್ ಆಚಾರ್ಯ ಅವರು. ಆತ್ಮೀಯವಾದಂಥ ಸ್ವಾಗತ ಉದಯ್ ಆಚಾರ್ಯ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರು ಸಂಜಯ್ ಪ್ರಭು ಅವರಿದ್ದಾರೆ. ಆತ್ಮೀಯವಾದಂಥ ಸ್ವಾಗತ ಸಂಜಯ್ ಪ್ರಭು ಅವರಿಗೆ. ನಮಸ್ತೆ ಸರ್. ಜೊತೆಗೆ ಇವೆಲ್ಲದರ ಜೊತೆಗೆ ತಮ್ಗಳ ಅಭಿಪ್ರಾಯ, ತಮ್ಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಒಂದು ವಿಚಾರದ ಬಗ್ಗೆ. ಯಾಕಂದ್ರೆ ಈ ಬೆಲೆ ಏರಿಕೆಯ ಬಿಸಿಯ ಬಗ್ಗೆ ತಾವುಗಳು ಏನು ಹೇಳ್ತೀರಿ, ತಮ್ಗಳಿಗೆ ಈ ಒಂದು ವಿಚಾರದ ಬಗ್ಗೆ ತಮ್ಗಳ ಅಭಿಪ್ರಾಯ ಏನು, ತಮ್ಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮುಕ್ತವಾಗುವಂಥ ಅವಕಾಶ ಇದೆ, ಕರೆ ಮಾಡ್ಬೋದು, ಮಾತಾಡ್ಬೋದು, ಜೊತೆಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಯಾಕಂದ್ರೆ 4 ರೂಪಾಯಿಗಳು ಏನು ನಮ್ಗಳಿಗೆ ದೊಡ್ಡ ಹೆಚ್ಚಳವೇನಿಲ್ಲ, ನಮ್ಗಳಿಗೆ ಏನು ಸಮಸ್ಯೆ ಆಗಲ್ಲ, ಏನು ದೊಡ್ಡ ವಿಚಾರ ಏನಿಲ್ಲ, ನಾವುಗಳು ಹಾಕ್ತೀವಿ ಅಂತ ಹೇಳಿದ್ರೆ ಅದು ಕೂಡ ವೆಲ್ಕಮ್. ಇಲ್ಲ 4 ರೂಪಾಯಿಗಳು ನಮ್ಗಳಿಗೆ ಬಹಳಷ್ಟು ಕಷ್ಟ ಇದೆ, 4 ರೂಪಾಯಿಗಳು ವೆರಿ ಇಂಪಾರ್ಟೆಂಟ್ ಅಂತ ಹೇಳುವವರು ಕೂಡ ಎಸ್ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇವೆಲ್ಲದರ ಜೊತೆಗೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು ಇದು ರೈತರಿಗೆ ಕೊಡುವಂಥದ್ದು, ನಮ್ಗೇನು ಲಾಭಾಂಶ ಇಲ್ಲ, ರೈತರಿಗೆ ನಾವು ಕೊಡ್ತಾ ಇದೀವಿ, ಅವ್ರು ಪಾಪ ಕಷ್ಟಪಡ್ತಾ ಇದ್ದಾರೆ ಅನ್ನೋಂಥದ್ದು. ಅಟ್ ದ ಸೇಮ್ ಟೈಮ್ ಬಹಳಷ್ಟು ವಿಚಾರಗಳು, ಒಂದ್ ಕಡೆ ಉಚಿತ ಯೋಜನೆಗಳು ಅದನ್ನ ತುಂಬಲಿಕ್ಕೋಸ್ಕರ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನುವಂಥ ಆರೋಪಗಳು ಒಂದ್ ಕಡೆ ಇದ್ರೆ, ಮೊನ್ನೆ ತಾನೇ ವೇತನ ಹೆಚ್ಚಳ ಆಗಿದೆ, ಬಹಳಷ್ಟು ಲಕ್ಷಾಂತರ ವೇತನ ಹೆಚ್ಚಳಗಳು ನಮ್ಮ ಸಚಿವರಿಗೆ, ಶಾಸಕರುಗಳಿಗೆ. ಸೊ ಹೀಗಿದ್ದಾಗ ಯಾರಿಂದ? ನಮ್ಮ ಹಣವನ್ನು ಕೊಡಬೇಕಾಗುತ್ತೆ. ಸೊ ಇದೆಲ್ಲವೂ ಕೂಡ ಆಗುತ್ತೆ, ವೇತನ ಹೆಚ್ಚಳ ಆಗ್ತಾ ಇರುತ್ತೆ, ಇಲ್ಲಿ ನಮ್ಗಳ ಜೇಬಿಗೆ ಕತ್ತರಿ ಕೂಡ ಬೀಳ್ತಾ ಇರುತ್ತೆ ಜನರ ಒಂದು ಆರೋಪ, ಆಕ್ರೋಶ. ಅದರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಜೊತೆಗೆ ನಮ್ಮ ಸಚಿವರು, ಶಾಸಕರು, ನಮ್ಮ ಮಂತ್ರಿಗಳು, ನಮ್ಮ ಜನಪ್ರತಿನಿಧಿಗಳು ಅವರ ವೇತನ ಎಷ್ಟು ಹೆಚ್ಚಳ ಆಗಿದೆ ಅದನ್ನು ಕೂಡ ನಾನು ಪ್ಲೇ ಮಾಡ್ತೀನಿ ಮುಂದಕ್ಕೆ. ಇವೆಲ್ಲ ಜೊತೆಗೆ ನಾನು ಫಸ್ಟ್ ಸೆಕ್ಷನ್ ಹೋಗ್ತಾ ಇದ್ದೀನಿ ಕಾಂಗ್ರೆಸ್ ವಕ್ತಾರರ ಜೊತೆ. ಎಸ್ ಸರ್, ಫಸ್ಟ್ ಸೆಕ್ಷನ್ ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ಪ್ರಸ್ತಾವಿಕವಾಗಿ ನೀವೇನು ತೋರಿಸಿದ್ರೆ ಹೆಚ್ಚು ಕಡಿಮೆ ಎಲ್ಲ ಮ್ಯಾಟರ್ಗಳಿದ್ದವು, ಯಾಕೆ ಬೆಲೆ ಏರಿಕೆ ಆಗ್ತಿದೆ ಹೇಳಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ 4 ರೂಪಾಯಿ ಬೆಲೆ ಏರಿಸಿದ್ದು, ಆದ್ರೆ ಅದು ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ 4 ರೂಪಾಯಿ ಹೊರೆ ಬೀಳಲ್ಲ, 2 ರೂಪಾಯಿ ಬೀಳ್ತದೆ. ಯಾಕಂತ ಹೇಳಿದ್ರೆ ಜೂನ್ 2ಕ್ಕೆ 2024ಕ್ಕೆ 2 ರೂಪಾಯಿ ಬೆಲೆ ಏರಿಸಿದ್ರು ಸರ್ಕಾರ ಅವಾಗ. ಅದರ ಒಟ್ಟಿಗೆ 50 ml ಎಕ್ಸ್ಟ್ರಾ ಕೊಟ್ಟಿದ್ರು, ಅದನ್ನು ಈಗ ಹಿಂಪಡೆದಿದ್ದಾರೆ. ಮತ್ತೆ ಹಿಂಪಡೆದಾಗ ಅದರ ಹಿಂದಿದ್ದ ದರದ ಏನಿತ್ತು ನೋಡಿ, ಅದರ ಮೇಲೆ ಇವಾಗ 4 ರೂಪಾಯಿ ಏರಿಸಿರುವಂಥದ್ದು. ಉದಾಹರಣೆಗೆ ಇವಾಗ ಹಳೆ ಬೆಲೆ ಏನಿದೆ ನೋಡಿ, ಈಗ ಗ್ರೀನ್ ಪ್ಯಾಕೆಟ್ ಇದ್ದು ಹಳೆ ಬೆಲೆ 42 ರೂಪಾಯಿ ಸಮಥಿಂಗ್ ಇತ್ತು. ಅದಕ್ಕೆ 2 ರೂಪಾಯಿ ಸೇರಿಸಿ 46 ರೂಪಾಯಿ ಆಗಿತ್ತು. ಸಾರಿ 42 ಬ್ಲೂ ಪ್ಯಾಕೆಟ್ ಇದ್ದು ನಾನು ಹೇಳುವಂಥದ್ದು. ಇವಾಗ 46 ರೂಪಾಯಿ ಇದೆ, ಹಳೆಯ ಬೆಲೆ 42 ರೂಪಾಯಿ ಇತ್ತು. ಏನಾಗಿದೆ ಅಂತ ಹೇಳಿದ್ರೆ ಅದರಿಂದ 2 ರೂಪಾಯಿ ವಾಪಸ್ ತೆಗೆದಿದ್ದಾರೆ, ಅಂದ್ರೆ ಜೂನ್ನಲ್ಲಿ ಮಾಡಿರುವಂಥದ್ದನ್ನು. ಸೊ ಅದು ತೆಗೆಯುವಾಗ ಏನಾಗ್ತದೆ, 42 ರೂಪಾಯಿಗೆ ಬಂದು ನಿಲ್ತದೆ ಬೆಲೆ, ಪ್ಲಸ್ 42 ಪ್ಲಸ್ 4 ರೂಪಾಯಿ, ಅಂದ್ರೆ ಕೇವಲ 2 ರೂಪಾಯಿ ಮಾತ್ರ ಹೊರೆಯಾದಾಗೆ ಆಗ್ತದೆ ಜನರಿಗೆ. ಯಾಕಂದ್ರೆ ಈ ಹಿಂದೆ ನಿನ್ನೆಯೂ ಕೂಡ ಜನರು 44 ರೂಪಾಯಿ ಕೊಡ್ತಿದ್ರು ಪ್ರತಿ ಲೀಟರ್ಗೆ. ಇವತ್ತು ಏಪ್ರಿಲ್ 1ರಿಂದ 46 ರೂಪಾಯಿ ಆಗುತ್ತೆ. ಸೊ 2 ರೂಪಾಯಿ ಜಾಸ್ತಿ ಪೇ ಮಾಡಿದಾಗೆ ಆಗುತ್ತೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಹಾಲು ಉತ್ಪಾದಕರ ಸಂಘದವರು ಬಹುದಿನಗಳ ಬೇಡಿಕೆ ಇಟ್ಟಿದ್ರು, ಅಂದ್ರೆ ಒಂದು 10 ರೂಪಾಯಿ ಆದ್ರೂ ಏರಿಸಬೇಕು ಅಂತ ಹೇಳಿ ಬೆಲೆ ಇದಕ್ಕೆ. ಆದ್ರೆ ಅದು 10 ರೂಪಾಯಿ ಏರಿಸಿದ್ರೆ ಅಂತೂ ಜನರ ಮೇಲೆ ತುಂಬಾ ದೊಡ್ಡ ಹೊರೆ ಬೀಳ್ತದೆ ಅದು. ಸೊ ಕನಿಷ್ಠ ಪಕ್ಷ ಒಂದು 5 ರೂಪಾಯಿಗಾದ್ರೂ ಏರಿಸಬೇಕು. ಮತ್ತೆ ಏನೋ ಒಂದು ಸಂಧಾನಕ್ಕೆ ಬಂದು ಇವಾಗ 4 ರೂಪಾಯಿವರೆಗೆ ಏರಿಸಿದ್ದಾರೆ ಇವಾಗ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಏನು ಏರಿಕೆಯಾಗಿದೆ ಇದನ್ನು ನಾವು ಡೈರೆಕ್ಟ್ ಆಗಿ ರೈತರಿಗೆ ಕೊಡುವಂಥದ್ದು. ಇದರಲ್ಲಿ ನಮ್ಮ ತಪ್ಪು ತಿಳ್ಕೋಬಾರ್ದು ಯಾರು ಕೂಡ. ಈ ದುಡ್ಡಿನಿಂದ ನಮಗೆ ಏನು 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 ಜನರು ಹೇಳ್ತಾರೆ ನೋಡಿ, ಜನರಲ್ಲ ಬಿಜೆಪಿ ಅವರು ಏನು ಹೇಳ್ತಾರೆ, ಈ ಬಿಟ್ಟಿ ಭಾಗ್ಯಗಳಿಗೆ ಅಂತ ಹೇಳಿ, ಇದಕ್ಕೂ ಏನು ಕನೆಕ್ಷನ್ ಇಲ್ಲ. ಸೊ ಇದು ಏನು ದುಡ್ಡು ಬರ್ತದೆ ಇದು ಡೈರೆಕ್ಟ್ ಆಗಿ ರೈತರಿಗೇನೆ ಹೋಗುತ್ತೆ ನೋಡಿ. ಅವರಿಗೂ ಕೆಲವೊಂದು ಅನಿವಾರ್ಯತೆಗಳಿವೆ. ಈಗ ಹೇಳಿದ್ರೆ ಅದಕ್ಕೆ ಹಾಕುವಂತಹ ಆಹಾರಗಳಿರ್ಬೋದು, ಅಥವಾ ಅದಕ್ಕೆ ಇರುವಂಥ ಎಂಥ ಆರೈಕೆ ಸಾಮಗ್ರಿಗಳಿರ್ಬೋದು, ಎಲ್ಲರದ್ದು ಬೆಲೆ ಏರಿಕೆಯಾಗಿದೆ. ಸೊ ಹಾಗಿರುವಾಗ ಅವರು ಕೂಡ ಅವರದ್ದು ನೋಡ್ಕೋಬೇಕಲ್ಲ. ಈಗ ಪ್ರತಿಯೊಂದನ್ನು ಅಂತ ಹೇಳಿದರೆ ಏನು ಲಾಭ ಇಲ್ಲದಿದ್ದರೂ ಮತ್ತೆ ಕಡೆಗೆ ಕತೆ ಏನಾಗ್ತದೆ ಅಂತ ಹೇಳಿದರೆ, ಬಹುಶಃ ನೀವು ತಿಳಿದಿದ್ದಿರ್ಬೋದು, ನಮಗೆ ಅದರಲ್ಲಿ ಏನು ವರ್ಕೌಟ್ ಆಗಿಲ್ಲ ಅಂತ ಹೇಳಿದರೆ ಹೈನುಗಾರಿಕೆ ಮಾಡಿ ಮತ್ತೆ ಅದನ್ನು ಮಾರಿಬಿಡ್ತಾರೆ, ಮತ್ತೆ ಯಾರ್ಯಾರೋ ಕದ್ದುಕೊಂಡು ಹೋಗ್ತಾರೆ, ಮತ್ತೆ ಎಲ್ಲೋ ಟೆಂಪದಲ್ಲೆಲ್ಲ ರಾಶಿ ರಾಶಿ ಸಿಗ್ತದೆ. ಸೊ ಇಂಥದ್ದನ್ನು ತಡೀಲಿಕ್ಕೆ
ಅಟ್ಲೀಸ್ಟ್ ನಮ್ಮಿಂದ ಒಂದು ಏನಾದರೂ ಒಂದು ಆಗ್ತದೆ ಅಂತ ಹೇಳಿ ಆದರೆ ಖಂಡಿತವಾಗಿಯೂ ನಾವು ಇದಕ್ಕೊಂದು ಸಹಾಯ ಮಾಡಲೇಬೇಕಾಗ್ತದೆ. ಮತ್ತು ಇದರಲ್ಲಿ ಸರ್ಕಾರಕ್ಕೆ ಏನು ಲಾಭ ಬರುವಂಥದ್ದೇನಿಲ್ಲ, ಡೈರೆಕ್ಟ್ ಜನರಿಂದನೇ ಅಂದರೆ ಏನು ಡೈರೆಕ್ಟ್ ರೈತರಿಗೇನೆ ಈ ದುಡ್ಡು ಹೋಗುವಂಥದ್ದು. ಓಕೆ ಓಕೆ, ಇದು ಜನರಿಗೆ ಏನು ಸಮಸ್ಯೆ ಇಲ್ಲ, 2 ರೂಪಾಯಿ ಮಾತ್ರ ಹೆಚ್ಚಳ ಆಗಿರುತ್ತೆ. ಅಲ್ಲ, ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಅಲ್ಲ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಹೌದು, ನಾವು ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ, ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ನಾವು ಒಂದು ಅರ್ಥ ಮಾಡ್ಕೋಬೇಕು, 2 ರೂಪಾಯಿ 4 ರೂಪಾಯಿ ಅನ್ನುವಂಥದ್ದು ಬೇಕಲ್ವಾ? ಅಲ್ಲ, ನಾವು ಒಂದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾಳೆ ನಿಮ್ಮ ಮಾತನ್ನ ಕೇಳಿ ಈಗ 42 ರೂಪಾಯಿಯನ್ನ ನೀಲಿ ಬಣ್ಣದ ಪೊಟ್ಟಣ ಒಂದು 1 ಲೀಟರ್ಗೆ ನೀಲಿ ಹಾಲು ಸಿಗುತ್ತೆ, ನೀಲಿದ ಪೇರೆ ನಿಕುಲ್ 1 ಲೀಟರ್ ಇದೆ ತೊಂದು ಪೋರ ಅವೇ ನಿಕುಲ್ 42 ರೂಪಾಯಿ ಕೊಡ್ದಿತ್ತು ಅಂತಾರೆ. ಏಪ್ರಿಲ್ 1 ಇರ್ದಬಹುದು ನಿಕುಲ್ 44 ರೂಪಾಯಿ ಪನ ಮೇರ್ಪಲ್ನಾಕ 44 ರೂಪಾಯಿ ಕೊರಿಯಾರ್ಡ ಆಕುಲ್ ಕೊರ್ಪೇರ 44 ರೂಪಾಯಿಗೆ ಅಥವಾ ಆಕುಲ್ 45 ರೂಪಾಯಿ ಏನ್ವೇರ 45 ರೂಪಾಯಿ ಕೊರ್ಪುಜಿ 44 ರೂಪಾಯಿ ಕೊರ್ಪಾನ ಅಪ್ಪನ ಪ್ರಶ್ನೆ. ಜನರು ದಯಮಾಡಿ ಜನರು ಇತ ತೂಂದುಲೆ ಚಾನಲ್ ತೂಂದು ಪುನಗ ಆಕ್ಲೆಗ್ ಈರ್ಪಣ ಕಾಂಗ್ರೆಸ್ ದ ಉದಯಾಚಾರ್ಯರು ಪಂಡೇರ್ ಪನ್ನ ವಿಚಾರ 2 ರೂಪಾಯಿ ಜಾಸ್ತಿ ನಿಕುಲ್ 2 ರೂಪಾಯಿ ಕೊರ್ಪ ಒಂದು ದಯಮಾಡಿ ಆಲ್ರೆಡಿ 2 ರೂಪಾಯಿ ಇತ್ತಿನೇನು ಮೈನಸ್ ಮಲ್ತಿದ್ದ ಪಿರ 4 ರೂಪಾಯಿ ಮಲ್ದಿನ ಪಂಡ ಆಯ್ತು. ಒಟ್ಟಿಗೆ ಕಳೆದ ಬಾರಿ 2 ರೂಪಾಯಿ ಏನು ಏರಿಸಿದ್ರು ಅದರೊಟ್ಟಿಗೆ 50 ml ಜಾಸ್ತಿ ಕೊಟ್ಟಿದ್ರು. ಅದು ಎರಡನ್ನು ವಿಡ್ರಾ ಮಾಡಿದ್ರು. ಅದು ಎರಡನ್ನು ವಿಡ್ರಾ ಮಾಡಿ ಹಳೆಯ ಪರಿಷ್ಕೃತ ದರ ಏನಿತ್ತು ಅದರ ಮೇಲೆ 4 ರೂಪಾಯಿ ಏರಿಸಿರುವಂತದ್ದು. ಈಗ 42 ರೂಪಾಯಿ ಇತ್ತಲ್ವಾ 1 ಲೀಟರ್ಗೆ 42. ಈಗ ನಿನ್ನೆ 1 ಲೀಟರ್ ಹಾಲಿಗೆ 48 ರೂಪಾಯಿ ಸಮಥಿಂಗ್ ಇತ್ತು. ನಿನ್ನೆ 48 ರೂಪಾಯಿ ಇತ್ತು. ಇವತ್ತು ಅದೇ ಹಾಲಿನ ಬೆಲೆ ಇವತ್ತು 50 ರೂಪಾಯಿ ಆಗ್ತದೆ. ಸಾರಿ, 1 ತಾರೀಕು ನಂತರ 50 ರೂಪಾಯಿ ಆಗ್ತದೆ. 50 ರೂಪಾಯಿ ಆಗ್ತದೆ. ಹೌದು, ಯಾಕಂತ ಹೇಳಿದ್ರೆ ನಿನ್ನೆವರೆಗೆ ನಾನು ಕೊಡ್ತಿದ್ದದ್ದು 48 ರೂಪಾಯಿ. ಆ 48 ರೂಪಾಯಿಯಲ್ಲಿ 2 ರೂಪಾಯಿಯನ್ನು ಮೈನಸ್ ಮಾಡಿದ್ದೆ, ನಾವು ವಾಪಸ್ ತಗೊಂಡೆವು. ಸರಿ ಅಲ್ಲ? ಕಳೆದ ಯಾವಾಗ ಜೂನಲ್ಲಿ ನಾವು 2 ರೂಪಾಯಿ ಜಾಸ್ತಿ ಮಾಡಿದಾಗ ಅದು 48 ರೂಪಾಯಿ ಆಯ್ತು. ನಿನ್ನೆವರೆಗೆ ಇವತ್ತು ಕೂಡ 48 ರೂಪಾಯಿ ಇತ್ತು ಹಾಲಿನ ಬೆಲೆ. ಆ 2 ರೂಪಾಯಿ ಮತ್ತು 50 ml ಏನಿದೆ ಅದನ್ನ ವಾಪಸ್ ತಗೊಂಡೆವು. ಆವಾಗ ಹಾಲಿನ ಬೆಲೆ 46 ಆಯ್ತು. ಅದರ ಮೇಲೆ ನಾವು 4 ರೂಪಾಯಿ ಏರಿಸಿದ್ದು. ಸೊ 50 ಆಗ್ತದೆ ಅಲ್ಲಿಗೆ. ಓಕೆ, ನಾನು ಬರ್ತೇನೆ, ನಾನು ಮಾತಾಡ್ತೇನೆ. ಎಸ್ ಸರ್ ಮಾತಾಡ್ತೇನೆ. ಎಸ್ ಸರ್, ಫಸ್ಟ್ ಆಕ್ಷನ್ ಸಂಜಯ್ ಪ್ರಭು ಅವರು ಏನು ಹೇಳ್ತೀರಾ ಸರ್? ಬೆಲೆ ಏರಿಕೆಯ ಬಿಸಿ ರಾಜ್ಯದಲ್ಲಿ ದುಬಾರಿ ಹಾಲಿನ ಜೊತೆಗೆ. ಎಸ್ ಸರ್, ಫಸ್ಟ್ ಆಕ್ಷನ್. ಅಲ್ಲ, ಇವರು ಕನ್ವಿನ್ಸ್ ನಮ್ಮ ಮಿತ್ರರಾದ ಉದಯಾಚಾರ್ಯ ಅವರು ಅದನ್ನು ಏನ್ ಹೇಳ್ತೀರಿ ನೀವು? ಅರ್ಥ ಕೆಲವರಿಗೆ ಹೇಗೆ ಅಂತ ಕೇಳಿದ್ರೆ ಉಲ್ಟಾ ಪಲ್ಟ ಎಲ್ಲ ಮಾಡಿ ಏನು ಮಾಡಿದ್ರೆ ಸಹ ಜನ ದುಡ್ಡು ಕೊಟ್ಟೆ ನಾಳೆ ಬೆಳಿಗ್ಗೆ ಯಾವಾಗ 1 ತಾರೀಕಿಗೆ ಮೂರ್ಖರ ದಿನ ಅಂತೆ. ಅದು ಏಪ್ರಿಲ್ ಫುಲ್ ಅಲ್ಲ, ಏಪ್ರಿಲ್ ಫುಲ್ ಐ ಡೋಂಟ್ ನೋ. ಅಂದ್ರೆ ಆ ಏಪ್ರಿಲ್ ಫುಲ್ ಅಲ್ಲಿ ಯಾವಾಗ್ಲೂ ಹೇಳಿದ್ದಂತಲ್ಲ, ಆದ್ರೆ ಸಿದ್ದರಾಮಯ್ಯ ಏನಾದ್ರು ಆ ಮೂರ್ಖರ ದಿನವೇ ಕರೆಕ್ಟ್ ದಿನ ಅಂತ ಹೇಳಿ ಅವರೆಲ್ಲ ಫಿಕ್ಸ್ ಮಾಡೋದು. ಈಗ ನೋಡಿ ನೀವು, ಏಪ್ರಿಲ್ 1ಕ್ಕೆ ಅವ್ರು ಹೇಳಿದ್ರು ಹಾಲಿನ ದರ ಈ ರೀತಿ ಉಂಟು ಅಂತ. ಅವರು ಅಧಿಕಾರ ವಹಿಸಿದ ಕೂಡಲೇ ಒಮ್ಮೆ ಆಗಸ್ಟ್ನಲ್ಲಿ ಮಾಡಿದ್ರು 2023ರಲ್ಲಿ, 24ರ ಜುಲೈಯಲ್ಲಿ ಏರಿಸಿದ್ರು, 25ರಲ್ಲಿ ಏರಿಸಿದ್ರು. ಮಾತಾಡುವಾಗ ಹೇಳ್ತಾರೆ, ನಾನು ಜನಸಾಮಾನ್ಯರ ಸರ್ಕಾರ ಅಂತೆಲ್ಲ ತೊಡೆಯೆಲ್ಲ ತಡ್ತಾರೆ ಅವರು. ನಾನು ಜನಸಾಮಾನ್ಯರಿಗೆ, ನೀವೆಲ್ಲ ಜಾಹೀರಾತು ನೋಡಿರ್ಬೋದು, FM ಅಲ್ಲೆಲ್ಲ ಬರ್ತಾ ಇರ್ತದೆ, ಜನಸಾಮಾನ್ಯರ ಒಟ್ಟಿಗಿರುವುದು, ಜನರಿಗೆ ಯಾವುದೇ ತೊಂದರೆಗಳಾದರೆ ನಾವು ರೆಡಿ ಅಂತ DKC ಮತ್ತೆ ಅವರೊಂದು ಹೇಳುವ ರೀತಿ ನೋಡಿದರೆ, ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದೊಂದು ಜಾಹೀರಾತು ಬರ್ತದೆ ಬೆಳಿಗ್ಗೆ, ನಾವು ರೇಡಿಯೋ ಕೇಳ್ತೇವೆ, 7:35ಕ್ಕೊಂದು ಜಾಹೀರಾತು ಬರ್ತದೆ. ನಾವು ಮಕ್ಕಳ ಕಲ್ಯಾಣಕ್ಕೆ ಇದಕ್ಕೆ ಅದಕ್ಕಂತೆಲ್ಲ ಹೇಳಿ ಭಾಗ್ಯ ಕೊಟ್ಟು 2,000 ರೂಪಾಯಿ ಕೊಡ್ತಾ ಇದ್ದೇವೆ ನಾವು, ಆ 2,000 ರೂಪಾಯಿಂದ ನಿಮ್ಮ ಇಡೀ ಜೀವನ ಹೋಗ್ತದೆ ಅಂತ ಹೇಳಿ ಅವರವರಷ್ಟಕ್ಕೆ ಹೇಳ್ತಾ ಇರ್ತಾರೆ. ಈ ಫ್ರೀ ಭಾಗ್ಯ ಕೊಡುವ ಒಂದು ಕೆಪಾಸಿಟಿ ಇದ್ದವರಿಗೆ ಈ ಜನಸಾಮಾನ್ಯರದೊಂದು 4 ರೂಪಾಯಿ ಹಾಲಿದ್ದು ಯಾಕೆ ರೇಟ್? ನಾನು ಕೇಳುದಲ್ಲ, ಫ್ರೀ ಬಸ್ಸು ಅದು ಇದು ಎಲ್ಲ ಹೇಳ್ತಾರೆ. ಹಾಲು ಸಹ ಫ್ರೀ ಕೊಡ್ಬೇಕಿತ್ತು ಒಂದು ಅರ್ಧ ಪ್ಯಾಕ್ ಆದ್ರೂ ಇವರು ಅಧಿಕಾರಕ್ಕೆ ಬಂದ ಕೂಡ, ಯಾಕಂದ್ರೆ ಅದು ನೆಸಸರಿ ಐಟಮ್. ಅಲ್ಲಲ್ಲ, ಅವ್ರು ಕೊಡ್ತಾರೆ. ಒಂದು 6 ತಿಂಗಳು ಇರುವಾಗ ಒಂದು ಡಿಸಿಷನ್ ತಗೊಳ್ಳುವರು ಅವರು, ಒಂದು ಅರ್ಧ ಲೀಟರ್ ಹಾಲು ಫ್ರೀ ಹೇಳ್ತಾರೆ, ಅಥವಾ ಅರ್ಧ ಕುಡ್ತೆ ಹೇಳುವರು, ಅರ್ಧ ಲೀಟರ್ ಅಲ್ಲದಿದ್ರು ಅರ್ಧ ಕೊಡ್ತೇನೆ ಹೇಳುವರು. ಬಟ್ ನಾನೇನ್ ಹೇಳುದಂದ್ರೆ, ಅವರು ಆ ಫ್ರೀ ಭಾಗ್ಯಗಳಿಗೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರುವಾಗ ಈ ಹಾಲನ್ನು ಸಹ ಕುಡಿಯುವುದು ಅವರೇ ಅಂತ ಇವರಿಗೆ ಗೊತ್ತುಂಟ ಇಲ್ವಾ ನನ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಹಾಲೆಂಬುದು ನಮ್ಮ ಕರ್ನಾಟಕದಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಇವರು ಮಾತಾಡಿದ ಕೂಡಲೇ ಅದರ ಹತ್ರದ ಒಂದು ರಾಜ್ಯವನ್ನು ತೋರಿಸಿ ಬಿಡುದು, ಅದು ಆರಾಮ. ಅಂದ್ರೆ ಬಂದಿದ್ದು ರಾಜ್ಯ ನೋಡಿ ಅಂತ. ಇಲ್ಲಿ ಜನರು ಅವರಿಗೆ ಓಟ್ ಕೊಟ್ಟದ್ದು, ಭಾಗ್ಯ ಕೊಟ್ಟದ್ದು, ಇದು ಕೊಟ್ಟದ್ದೆಲ್ಲ ಮಾತಾಡಿದ್ದವರು ಕರ್ನಾಟಕದ ವಿಷಯ ಮಾತ್ರ. ಈ ಕರ್ನಾಟಕದಲ್ಲಿ ಇವರು ಯಾವಾಗಲೂ ವರ್ಷ ಹಾಲಿನ ದರ ಏರಿಸುವಾಗ, ಈಗ ಕರೆಂಟ್ ದಿವಸ ಉಂಟು, ನೀವು ಆ ಡಿಬೇಟ್ ತಗೊಳ್ಳೋದಿಲ್ಲ ಏನ, ಯಾಕಂದ್ರೆ ಇವರಿಗೆ ಬೇರೆ ಆಪ್ಷನೇ ಇಲ್ಲ. ಮತ್ತೆ ಮಾತಾಡಿದ್ರೆ ನಾವು ರೈತರಿಗೆ ಕೊಡುದು ಹೇಳ್ತಾರೆ. ನಮ್ಮ ನರೇಂದ್ರ ಮೋದಿ ಅವರು ವರ್ಷಕ್ಕೆ 12,000 ರೈತರಿಗೆ ಕಳಿಸ್ತಾರ್ರಿ, 12,000 ಕಳಿಸ್ತಾರೆ. ಇವರು ಕಳಿಸ್ಲಿ, ಅಂತದ್ದೇನಾದ್ರು ಮಾಡ್ಲಿ, ಇಂಥದ್ದು ಮಾಡುದು ಯಾಕೆ? ಈಚೆ ಬದಿ ಹೇಳುದು ಇವರು ಕೊಟ್ಟದನ್ನು ಅವ್ರಿಗೆ ಕೊಡ್ಲಿಕ್ಕೆ, ಅದು ಇವರ ಕೆಲಸ ಅಲ್ಲ ರೀ. ಇವ್ರ ಕೆಲಸ ಅದೇ, ಅಲ್ಲಿಂದ ತಕೊಂಡು ಇಲ್ಲಿಂದ ಕೊಡ್ಲಿಕ್ಕೆಲ್ಲ ಹೇಳಲಿಲ್ಲ ಯಾರು. ಇವರು
ಮಾಡುವಾಗ ಸರ್ಕಾರ ಮಾಡುವಾಗ ಶ್ರೀಸಾಮಾನ್ಯರಿಗೆ ಸಹ ತೊಂದರೆ ಆಗಬಾರ್ದು. ಈಗ ಮಾತಾಡುವಾಗ ಕೆಲವರು ಹೇಳಿದ್ರು ಹೈ ಕ್ಲಾಸ್ನವರಿಗೆ ಏನಷ್ಟು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ. ಲೋ ಕ್ಲಾಸ್ನವರಿಗೆ ಮತ್ತೆ ಮಿಡ್ಲ್ ಕ್ಲಾಸ್ನವರಿಗೆ ಇದು ಭಾರಿ ದೊಡ್ಡ ಸಮಸ್ಯೆ. ಯಾಕಂತ ಕೇಳಿದ್ರೆ ಎಲ್ಲಾ ಹೋಟೆಲ್ಗಳಲ್ಲಿ ನಾಳೆಯಿಂದ 1 ತಾರೀಕಿಂದ ರೇಟ್ ಚೇಂಜ್ ಆಗ್ತದೆ. ಎಲ್ಲ ಗೂಡಂಗಡಿಗಳಲ್ಲಿ ಚಹಾ ಕುಡಿಯೋರು ಇರ್ಬೋದು, ಎಲ್ಲರೂ ಇರ್ಬೋದು, ಏನೇ ಇರ್ಬೋದು, ರೇಟ್ ಕಂಪ್ಲೀಟ್ ಅವರು 40% 50% ಜಾಸ್ತಿ ಮಾಡಿ ಬಿಡ್ತಾರೆ. ಹಾಲಿಗೆ 4 ರೂಪಾಯಿ ಅಂತ ಲೆಕ್ಕ ಇಡುದಿಲ್ಲ ಅವರು 4 ರೂಪಾಯಿ ಅಂತ ಜಾಸ್ತಿ ಇಲ್ಲ ಪೇರಿಗೆ ರೇಟ್ ಜಾಸ್ತಿ ಅಂತ ಹೇಳ್ತಾರೆ. ಅಲ್ಲ ಒಂದು 30-40% ಮಾಡ್ತಾರೆ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಒಂದು ಗಾಡಿಯಲ್ಲಿ ಒಂದು 20 ರೂಪಾಯಿಗೆ ಚಹಾ ಕೊಡುವವರು ಒಂದು 25-26 ರೂಪಾಯಿ ಹೇಳ್ತಾರೆ, ಎಂಕಲೆ ಪೂರೈ ಸುಜ್ಜಿ ಹೇಳ್ತಾರೆ. ಅಲ್ಲ ಅದು ಕಾಮನ್. ಅದರ ನಂತರ ಕೇಳಿ, ಅದರ ನಂತರ ಇವರು KMF ಇದ್ದು ಕಥೆ ಎಲ್ಲ ಮಾತಾಡ್ತಾರೆ. ಅವರು ನಷ್ಟದಲ್ಲಿ ಇದ್ದೇನೆ ಅಂತ ಹೇಳ್ತಾರೆ. ಅವರು ಬಿಸ್ನೆಸ್ ಮಾಡುದು KMF ಈಸ್ ಎ ಕಾರ್ಪೊರೇಟ್ ಬಿಸ್ನೆಸ್. ಇದು ಅದು ಇದಲ್ಲ ಎಂತ ಹೇಳ್ತೀರಿ ನೀವು, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಲ್ಲ. ನಮ್ಮ ಸರ್ಕಾರ ಇರುವಾಗ 21ರಲ್ಲಿ 22ರಲ್ಲಿ 23ರಲ್ಲಿ ಇದು 23ಕ್ಕೆ ನಾವು ಬರುವ ಮೊದಲು ನಮ್ಮ ಸರ್ಕಾರ ಇರುವಾಗ ಎಷ್ಟು KMF ಪ್ರಾಫಿಟ್ ಅಲ್ಲಿ ಇತ್ತು ನೋಡಿ. ನೀವು ತೆಗೆದು ನೋಡಿ, KMF ಅಲ್ಲಿ ಪ್ರಾಫಿಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಅಂದ್ರೆ ಇವರದ್ದು ಇಂಥದ್ದೇ ಸರ್ಕಸ್. ಇವರಿಗೆ ಕಂಪನಿ ಉಳಿಬೇಕಂತ ಇಲ್ಲ. ಅವರು ಹೋಗಿ KMFನವರು ಕೂಗಿ ನೋಡಿ ಮಾರ್ರೆ ನಮಗೆ ಪೂರೈಸುವುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ರೈವೇಟ್ನವರು ಹೇಗೆ ಮಾಡ್ತಾ ಇದ್ದಾರೆ. ಪ್ರೈವೇಟ್ನವರು ಸಹ ಹಾಲ್ ಡೈರಿಗಳುಂಟು. ಇವರೊಂದು ಅಮೂಲ್ ಬರುವಾಗ ಇಲ್ಲಿ ಒಂದು ಗಲಾಟೆ ನೋಡಿದ್ರೆ ಮಾರ್ರೆ DKC ಅವರು ಇವರೆಲ್ಲ ಒಂದು ಒಟ್ಟು ಗಲಾಟೆ ಮಾಡಿದ್ರು. ಅಮೂಲ್ ಗುಜರಾತ್ ಇಂದ ಬರ್ತದಂತೆ ಅಂತೆಲ್ಲ ಹೇಳಿದ್ರು. ಅಮೂಲ್ ಮಾಡಿದ ಬಿಸ್ನೆಸ್ ನಲ್ಲಿ ರೈತರಿಗೆ 85% ಕೊಡ್ತದೆ. ಅವ್ರು ಏನ್ ತಗೊಂಡಿದ್ದಾರೆ ನೋಡಿ, ಅದು 85% ರೈತರಿಗೆ ಹಂಚುತ್ತಾರೆ. ಸ್ಟಿಲ್ ಅಮೂಲ್ ಇಸ್ ಡೂಯಿಂಗ್ ವೆರಿ ಗುಡ್. ಕಾರ್ಪೊರೇಟ್ ಅಮೂಲ್ನಷ್ಟು ಒಳ್ಳೆ ಇದು ಹಾಲಿನ ಇದರಲ್ಲಿ ಡೈರಿ ಇದರಲ್ಲಿ ಒಂದು ಅಮೂಲ್ನಷ್ಟು ಒಳ್ಳೆ ಬಿಸ್ನೆಸ್ ಮಾಡುವ ಯಾವುದೇ ಕಂಪನಿ ಇಲ್ಲ. ಅಲ್ಲ ಹೇಳಿದ್ ನಾನು, ಇವರಿಗೆ ನಡೆಸಲಿಕ್ಕೆ ಆಗುದಿಲ್ಲ ಅಂತ ಒಂದು ಹೇಳುದಿಲ್ಲ. ಇವರಿಗೆ ದೇಶ ನಡೆಸಲಿಕ್ಕೆ ಈಗ ಉತ್ಪಾದಕರಿಗೆ ಕೊಡುವಂತದ್ದು ಸುಳ್ಳು ಅಂತ ಹೇಳ್ತೀರಿ. ಅಲ್ಲ, ನಾನು ಸುಳ್ಳು ಸತ್ಯ ಅಂತ ಹೇಳುದಿಲ್ಲ. ಅದೊಂದು ಸಿಸ್ಟಮ್ ಅಲ್ಲ ರೀ. ಅವನ ತಗೊಂಡು ಇವರಿಗೆ ಅಧಿಕಾರ ಕೊಟ್ಟದ್ದು ಅದಕ್ಕಲ್ಲ. ಶ್ರೀಸಾಮಾನ್ಯರಿಗೆ ಸಮೇತ ಒಳ್ಳೆ ರೀತಿಯಲ್ಲಿ ಆಗ್ಬೇಕು. ಉತ್ಪಾದಕರಿಗೆ ಕೊಡಿ, ನೀವು ಬೇಡ ಹೇಳಿಲ್ಲ. ಉತ್ಪಾದಕರಿಗೆ ಸ್ವಲ್ಪ ಕಮ್ಮಿಯಲ್ಲಿ ಕೊಡಿ. ಅವರಿಗೆ ಮೆಕ್ಕೆಜೋಳ ಅದು ಇದೆಲ್ಲ ಹೇಳಿದ್ರಲ್ಲ, ಅದನ್ನು ಸಬ್ಸಿಡಿಯಲ್ಲಿ ಕೊಡಿ. ಮತ್ತೆ ಅವರಿಗೆ ಏನು ಮಾಡ್ಬೇಕಂತ ಅದನ್ನು ನೋಡಿ. ಸುಮ್ಮನೆ ಇಲ್ಲಿಂದ ತೆಗೆದು ಅಲ್ಲಿ ಕೊಡ್ಲಿಕ್ಕೆ ಇವರಿಗೆ ಯಾರು? ಇವರಿಗೆ ಮುಖ್ಯಮಂತ್ರಿ ಮಾಡಿದ್ದು ಮತ್ತೆ ಅವರಿಗೆ ಸಹಕಾರ ಸಚಿವ ರಾಜಣ್ಣನಿಗೆ ಮಾಡಿದ್ದು ಅದು ಕೆಲಸಕ್ಕ? ಅದು ಅವ್ರು ಮಾಡೋದು ಬೇಡ ರೀ, ಯಾರು ಮಾಡ್ಬೋದು. ಈಗ ನಿಮ್ಮಲ್ಲಿ ಜೇಬಲ್ಲಿದ್ದದು ಅವನಿಗೆ ಕೊಡ್ಲಿಕ್ಕೆ ಹೇಳಲಿಕ್ಕೆ ಇದು ಯಾವ ನಮ್ಮನೆ ನ್ಯಾಯ ಅಂತ ಅದನ್ನು ಭಾರಿ ಒಂದು ಸಂತೋಷದಲ್ಲಿ ಹೇಳ್ತಾರಲ್ಲ. ನಮಗೆ 1 ರೂಪಾಯಿಯೂ ಬೇಡ, ನಾವು ಇದನ್ನು ತೆಗೆದು ಅಲ್ಲಿಗೆ ಕೊಡುದು, ಇಲ್ಲಿಂದ ತೆಗೆದು ಇಲ್ಲಿಗೆ ಕೊಡುದು, ಎಲ್ಲಿದ್ದು ಕೊಡುದು ಅದು ನಮ್ದು. ಹೌದು, ಅವರು ಕೊಟ್ಟದ್ದು ಸಹ ಹೌದು. ವಾಲ್ಮೀಕಿ ಹಗರಣದ್ದು ಕೊಟ್ಟದ್ದು ಅದೇ. ನಿಮ್ಮ SC ST ಗಳ ದುಡ್ಡನ್ನು ಸಹ ತೆಗೆದು ಕೊಡ್ತಾ ಇರುವುದು. ಯಾಕಂದ್ರೆ ಎಲ್ಲಿ ಖಾಲಿ ಉಂಟು ನೋಡಿ ಅಲ್ಲಿದ್ದು ತೆಗೆದು ಮತ್ತೊಂದು ಕಡೆಗೆ ಹಾಕುದು. ಈಗ ಅವ್ರಿಗೆ ಏನಾಗಿದೆ, ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಯಾವಾಗ ಸರ್ಕಾರ ನಡೆಸಲಿಕ್ಕೆ ಆಗುದಿಲ್ವಾ ಆಗ ಇಂಥದ್ದನ್ನೇ ಮಾಡಿಕೊಂಡು ಇರಬೇಕು, ಬೇರೆ ಉಪಾಯ ಇಲ್ಲ. ಇದು ಈಗ ನೋಡಿ ವರ್ಷಕ್ಕೆ ಒಮ್ಮೆ ಮಾಡ್ತಾ ಇದ್ರು. ಈಗ ಫಸ್ಟಿಗೆ ಆಗಸ್ಟ್ ಅಲ್ಲಿ ಮಾಡಿದ್ರು, ನೆಕ್ಸ್ಟ್ ಜುಲೈಯಲ್ಲಿ ಮಾಡಿದ್ರು, ಈಗ ಪುನಃ ಏಪ್ರಿಲ್ಗೆ ಬಂದ್ರು. ಇನ್ನು ನನ್ನ ಲೆಕ್ಕ ಪ್ರಕಾರ ಇನ್ನೊಂದು 6 ತಿಂಗಳಲ್ಲಿ ಇನ್ನೊಮ್ಮೆ ಸಹ ಏರಿಸಿ ಬಿಡ್ತಾರೆ ಅವರು. ಯಾಕಂತ ಹೇಳಿದ್ರೆ ಪುನಃ ಅದು ಕಂಪನಿ ನಡೆಯುವುದಿಲ್ಲ ಹೇಳ್ತಾರೆ ಇವರು. KMFನವರು ಬಂದು ಕಂಪ್ಲೇಂಟ್ ಕೊಡ್ತಾರೆ ರೀ. ಈಗ ನೆಕ್ಸ್ಟ್ ನೀವು KSRTC ಕಥೆ ಏನಿರ್ಬೋದು, ಇದು ಸಬ್ಜೆಕ್ಟ್ ಅದಕ್ಕಲ್ಲ ನಾನು ಹೇಳಿದ್ರೆ. ನಾಳೆ KSRTC ಅವರು ಹೇಳ್ತಾರೆ ನಮ್ಗೆ ನಡೆಸಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಕಡೆಯಿಂದ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಈಗಲೇ ಬಸ್ ಎಲ್ಲ ಅರ್ಧ ಆಗಿದೆ ಅಂತೆ. ಒಂದು 6 ಬಸ್ಸು ಹೋಗೋ ರೂಟಲ್ಲಿ 2 ಬಸ್ಸು ತಿರುಗುದಂತೆ ಈಗ. ಯಾಕಂದ್ರೆ ಈ ಫ್ರೀ ಉಂಟಂತ ಹೇಳಿ ಪ್ರೈವೇಟ್ನವನು ಇಲ್ಲ, ಸರ್ಕಾರದ ಬಸ್ಸು ಸಹ ಇಲ್ಲ, ಎಲ್ಲರೂ ಮಾತಾಡ್ತಾರೆ. ಹಾಗೆ ಇವರದ್ದು ಹೇಗೆ ಅಂತ ಕೇಳಿದ್ರೆ ಈ ರೀತಿ ಮಾಡಿಕೊಂಡು ಹೋಗುದು. ಜನರಿಗೆ ಒಂದು ಹೇಳುವಾಗ ಹೇಳುದು ನಾವು ಫ್ರೀ ಕೊಡ್ತೇವೆ, ಅದು ಭಾಗ್ಯ ಇದು ಭಾಗ್ಯ ಅಂತೆಲ್ಲ ಕೊಡ್ತೇವೆ ಹೇಳುದು. ಈಚೆ ಬದಿಯಿಂದ ತಗೊಳ್ತಾ ಇರುದು. ಇದು ಇವರ ಸಿಸ್ಟಮ್, ಏನಿಲ್ಲ, ಮತ್ತೆ ಬೇರೆ ಉಪಾಯ ಇಲ್ಲ ಇವರಿಗೆ. ಎಸ್ ಸರ್. ಇದು ಫಸ್ಟ್ ಸೆಕ್ಷನ್. ಮಾತಾಡ್ತೇನೆ ಸಂಜಯ್ ಪ್ರಭು ಅವ್ರದ್ದು. ಬಿಫೋರ್ ದಟ್ ಬಹಳಷ್ಟು ಕರೆಗಳು ಬರ್ತದೆ. ಯಾಕಂದ್ರೆ ತಮ್ಮ ಅಭಿಪ್ರಾಯ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮುಕ್ತವಾಗುವಂತ ಅವಕಾಶ ಇದೆ. ತಾವುಗಳೇನು ಹೇಳ್ತೀರಿ? ತಮ್ಗಳಿಗೆ ನಮ್ಮ ಉದಯಾಚಾರ್ಯರು ಹೇಳಿದಾಗೆ ದೊಡ್ಡ ವಿಚಾರ ಬೀಳಲ್ಲ 2 ರೂಪಾಯಿ 4 ರೂಪಾಯಿಗಳು ಅಂತ ಬಂದಾಗ. ಎಸ್, ಓಕೆ. ಎನಿವೇ, ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಸುಧಾಕರ್ ಬೈಕಂಬಡಿ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಏನ್ ಹೇಳ್ತೀರಿ? ಚುನಾವಣೆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗೂ ಫ್ರೀ, ನಿನಗೂ ಫ್ರೀ, ಕಾಕಪಿಗಳಿಗೆ ಸಹ ಫ್ರೀ ಅಂತ. ಈಗ ನೋಡುವಾಗ ಎಲ್ಲದಕ್ಕೆ ಏರಿಸ್ತಿದ್ದಾರೆ. ಈಗ ನೋಡಿ, ಹಾಲಿಗೆ 50 ರೂಪಾಯಿ ಆಗ್ತದೆ ಈಗ ಲೀಟ್ರಿಗೆ. ಅಂಗಡಿಯಲ್ಲಿ ಮಾರುವಾಗ 55 ರೂಪಾಯಿ. 5 ರೂಪಾಯಿ ನಾವು ಎಕ್ಸ್ಟ್ರಾ ಕಟ್ಟಬೇಕು. ಈಗ ಕರೆಂಟ್ ಬಿಲ್ ಹೇಳುದು 1 ಯೂನಿಟ್ಗೆ 10 ರೂಪಾಯಿ ಹೇಳಿದ್ರು ಉದಾಹರಣೆಗೆ. ಎಲ್ಲ ಆಗುವಾಗ 15 ರೂಪಾಯಿ ಬಿಟ್ಟೆ 1 ಯೂನಿಟ್ಗೆ. ಅದು ಯಾರಿಗೂ ಸಹ ಗೊತ್ತಾಗುದಿಲ್ಲ. ನಿಮಗೆ ಟೋಟಲ್ ಟ್ಯಾಕ್ಸ್, ಸರ್ವಿಸ್ ಚಾರ್ಜ್ ಅದೆಲ್ಲ ಆಗ್ತಾರೆ ಕರೆಂಟ್ ಬಿಲ್ ಅಲ್ಲಿ. ಈಗ 5 ವರ್ಷದಲ್ಲಿ ಸರ್ಕಾರ ಇದ್ರೆ ಒಂದು ಲೀಟರ್ಗೆ 75 ರೂಪಾಯಿ ಆಗ್ಬೋದು ಹಾಲಿಗೆ. ಕರೆಂಟ್ ಬಿಲ್ಗೆ 20 ರೂಪಾಯಿ ಆಗ್ತದೆ ಲೀಟರ್ಗೆ.
ಓಕೆ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಾಗುದಿಲ್ಲ. ಓಕೆ, ತಮ್ಗೆ ಅಲ್ಲ ಈ ರೀತಿ ಬೆಲೆ ಏರಿಕೆ 4 ರೂಪಾಯಿ ಬೆಲೆ ಏರಿಕೆ ಆಗಿರೋದು ತಮ್ಗೆ ದೊಡ್ಡ ವಿಚಾರ ಅನ್ಸುತ್ತಾ ಅಥವಾ ದೊಡ್ಡ ವಿಚಾರ ಏನಿಲ್ಲ ಅಂತ 4 ಅನ್ಸುತ್ತಾ? ರೂಪಾಯಿ ಅಲ್ಲ, 2 ಇಲ್ಲ, ರೂಪಾಯಿ. ಇನ್ನು ಅಂಗಡಿಗೆ ಹೋದ್ರೆ ಇನ್ನು ಮಸಾಲೆ ದೋಸೆ ತಿಂದು ಬರ್ಬೇಕು ಹೊರತು ಚಾ ಕುಡಿಲಿಕ್ಕೆ ಆಗುದಿಲ್ಲ. ಓಕೆ ಓಕೆ, ಕಷ್ಟ ಅಂತ ಹೇಳ್ತೀರಿ. ಹೋಟೆಲಿಗೆ ಹೋದ್ರೆ ಹಾ, ಇನ್ನು ಖಾಲಿ ದೋಸೆ ಮಾತ್ರ ತಿಂದು ಬರ್ಬೇಕು, ಟೀ ಕಾಫಿ ಕೂತು ಬರ್ಲಿಕ್ಕೆ ಆಗುದಿಲ್ಲ, ಏನು ಕುಡಿಲಿಕ್ಕೆ ಆಗುದಿಲ್ಲ. ಅಂದ್ರೆ ಹೋಟೆಲ್ನವರಿಗೆ ವ್ಯಾಪಾರ ಕಮ್ಮಿ ಆಗ್ತದೆ ಈ ರೇಟಿನಿಂದ. ಓಕೆ ಓಕೆ, ಎಸ್ ಎಸ್ ಓಕೆ, ಥ್ಯಾಂಕ್ ಯು ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಎಸ್, ಕರೆ ಕಟ್ಟಾಗಿದೆ. ಕರೆ ಮಾಡಿದ್ರೆ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ಟಾಗುತ್ತೆ. ಎಸ್ ಸರ್, ಚುನಾವಣೆ ಸಂದರ್ಭ ಹೇಳಿರುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದು, ಅಂದ್ರೆ ನನ್ಗೂ ಫ್ರೀ ನಿನ್ಗೂ ಫ್ರೀ ಅಂತ ಹೇಳಿ ಈ ರೀತಿಯ ಫ್ರೀಗಳು ಬರ್ತಾ ಇದೆ ಅನ್ನೋದು ಏನ್ ಹೇಳ್ತೀರಾ ಸರ್? ಅಂದ್ರೆ ಈಗ ಪಕ್ಕ ಬೆಲೆ ಏರಿಕೆ, ನಾವು ಈಗ ಬೆಲೆ ಏರಿಕೆ ಅಂತ ಹೇಳುವಾಗ ನಾವು ಅದರ ರೂಟಿಗೆ ಹೋಗ್ಬೇಕಾಗ್ತದೆ. ಯಾವ ಕಾರಣದಿಂದ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿ ನೋಡಿ. ಈಗ ಒಂದು ಸಾಮಾನ್ಯ ಜನರ ಹತ್ರ ಯಾರ ಹತ್ರ ಆದ್ರೂ ಕೇಳಿದ್ರೆ ಬೆಲೆ ಏರಿಕೆ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಈ ಡೀಸೆಲ್ ಮತ್ತು ಪೆಟ್ರೋಲ್ನ ಪ್ರೈಸ್ ಯಾವಾಗ ಏರಿಕೆ ಆಗ್ತದ ಆಗ ಟಕ ಆಟೋಮ್ಯಾಟಿಕ್ ಆಗಿ ಎಲ್ಲದಕ್ಕೂ ಎಫೆಕ್ಟ್ ಬೀಳುತ್ತೆ. ಟ್ರಾನ್ಸ್ಪೋರ್ಟೇಷನ್ ಆಗುವ, ಅದು ಹೇಗೆ ಈಗ ಲಾರಿಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ, ಅವರು ಬೆಲೆ ಏರಿಸ್ತಾರೆ. ಅಲ್ಲಿಂದ ಬೆಲೆ ಏರಿಕೆ ಆದದುಂಟಲ್ಲ, ಅದು ಕಡೆಯವರೆಗೆ ಸಹ ಎಂಡ್ವರೆಗೆ ಸಹ ಎಫೆಕ್ಟ್ ಆಗ್ತಾ ಹೋಗ್ತದೆ. ಪ್ರತಿಯೊಂದರದ್ದು ಬೆಲೆ ಏರಿಕೆ ಆಗ್ತದೆ. ಈಗ ಡೀಸೆಲ್ 1 ಲೀಟರ್ ಪೆಟ್ರೋಲ್ ಏರಿದಂತ ಹೇಳಿ ಆದರೆ ಆಟೋಮೆಟಿಕಲಿ ಪೆಟ್ರೋಲ್ ಡೀಸೆಲ್ ಏರಿತಂತ ಹೇಳಿದರೆ ಆಟೋಮೆಟಿಕಲಿ ಇಲ್ಲಿ ರಿಕ್ಷಾದವರು ಎಲ್ಲರೂ ಏರಿಸ್ತಾರೆ. ಓಕೆ, ಮತ್ತು ಈ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದ್ದ ತರಕಾರಿ ಸಾಮಗ್ರಿಗಳು ಆಗ್ತದೆ, ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ, ಅವರು ಕೂಡ ತರಕಾರಿ ಬೆಲೆ ಕೂಡ ಏರಿತು. ಸೊ ಇಲ್ಲಿ ಇರುವುದೇನಂತ ಹೇಳಿದರೆ, ಕೋರಾಗಿ ಇಲ್ಲಿ ನಾವು ನೋಡ್ಬೇಕೇನಂತ ಹೇಳಿದರೆ, ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ ಯಾವಾಗ ಏರ್ತದ ಅಲ್ಲಿ ಆಟೋಮೆಟಿಕಲಿ ಎಲ್ಲ ಕಡೆ ಸಹ ಬೆಲೆ ಏರಿಕೆ ಆಗ್ತಾ ಹೋಗ್ತದೆ. ಒಂದು, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನೇದು ಎಂತಂತ ಹೇಳಿದ್ರೆ ನೋಡಿ, ಬೆಲೆ ಏರಿಕೆ ಅಥವಾ ಇದು ಏನಿದೆ, ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್. ನಾವು 10 ವರ್ಷ ಹಿಂದೆ ಹಾಲಿಗೆ ಒಂದು 20 ರೂಪಾಯಿಯನ್ನು ಕೊಡ್ತಿದ್ದೆವು, ಈಗ ನಾವು 40-50 ರೂಪಾಯಿ ಆಗಿದೆ. ಈಗ ಅವರು ಹೇಳಿದಾಗೆ 75 ಅಲ್ಲ 100ಕ್ಕೆ ಸಹ ಹೋಗ್ಬೋದು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ. ಅದು ಏರಿಕೊಂಡೇ ಹೋಗುವಂಥದ್ದು ಸರ್. ಇದು ಈಗ ನೋಡಿ, ಕಳೆದ ಸಾರಿ ಇದೆ ಒಂದು ವರ್ಷದ ಹಿಂದೆ ಅವಾಗ ಒಂದು 2 ರೂಪಾಯಿ ಏರಿಸುವಾಗ ನಾವು ಬಂದೇವು, ಡಿಬೇಟ್ ಮಾಡಿದ್ದೇವೆ. ಆವಾಗಲೂ ಇದೇ ರೀತಿಯಾದ ಪ್ರತಿಕ್ರಿಯೆ ಬಂತು. ಜನರಿಗೆ ಏನಾದರೂ ಚೇಂಜಸ್ ಬಂತ? ಇಲ್ಲ, ಹಾಲು ತಗೊಳ್ತಾರೆ, ಹೋಗ್ತದೆ. ಮತ್ತು ಇನ್ನೊಂದು ನೋಡಿ, ಇವಾಗ ನಾವು ಇಲ್ಲಿ ನಮ್ಮ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತಿದ್ದೇವೆ. ಈಗ ಸರ್ ಹೇಳಿದ್ರು, ಪ್ರಧಾನಮಂತ್ರಿ ಅವರು ವರ್ಷಕ್ಕೆ 12,000 ರೂಪಾಯಿ ಕೊಡ್ತಾರೆ. ಅಲ್ಲ, ಸಬ್ಸಿಡಿ ನಾವು ಕೂಡ ಕೊಡ್ತಿದ್ದೇವೆ. 690 ಕೋಟಿ ರೂಪಾಯಿ ಚಿಲ್ಲರೆ ಸಬ್ಸಿಡಿ ನಾವು ಕೂಡ ರೈತರಿಗೆ ಕೊಡ್ತಿದ್ದೇವೆ ರಾಜ್ಯದಿಂದ. ಇದು ಒಂದು ವೇಳೆ ಸಬ್ಸಿಡಿ ಸ್ಟಾಪ್ ಮಾಡಿದರೆ ಮತ್ತು ಪುನಃ ಜನರ ಮೇಲೆ ಹೊರೆಯಾಗುವುದಿಲ್ವಾ? ಸೊ ಇದು ಕೂಡ ವಿಚಾರ ಇದೆ. ಮತ್ತೆ ನೋಡಿ, ನಾವು ಖಾಲಿ ನಮ್ಮ ವಿಚಾರ ಮಾತ್ರ ನಾವು ಯೋಚನೆ ಮಾಡ್ತೀವಿ, ನಾವು ರೈತರ ವಿಚಾರ ನಾವು ಯೋಚನೆ ಮಾಡ್ತಾ ಇಲ್ಲ. ಈಗ ಅವರು ಏನಾಗ್ತದೆ ಅಂತ ಹೇಳಿದರೆ, ನಾನೇ ಈಗ ಪರ್ಸ್ನಲಿ ಒಬ್ಬರ ಹತ್ರ ಹೋಗಿ ಮೀಟ್ ಆಗೋಗಿ ಹೇಳಿದ್ರು, ಇಜ್ಜಿ ಅವು ದೇತಪುರ ಪಾಡುನ ಫುಡ್ದ ಪುರ ರೇಟ್ ಜಾಸ್ತಿ ಆಗ್ತಾನೆ, ಎಂಕ್ಲೆಗೆ ಪೊರೆ ಸೂಜಿ ಅಂತ ಹೇಳ್ತಿದ್ದಾರೆ. 10 ರೂಪಾಯಿ ಆದರೂ ಏರಿಸಬೇಕು ಅಂತ ಹೇಳ್ತಿದ್ದಾರೆ ಪೊರೆ ಸೂಜಿ. ಮತ್ತು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಈಗ ಒಬ್ಬ ಹೈನುಗಾರಿಕೆ ಮಾಡುವ ರೈತನ ಮಗ ಅವನ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಾದ ಎಜುಕೇಷನ್ ಕೊಡಬೇಕು ಅಂತ ಹೇಳುವಂಥದ್ದೊಂದು ಅವರಲ್ಲಿ ಕೂಡ ಇರ್ತದೆ. ಈ ರೀತಿಯಾದಂಥ ಬೆಲೆ ಏರಿಕೆಗಳು ಆಗುವಾಗ ಅಂದರೆ ಅವನಿಗೂ ಕೂಡ ತಂದು ದನಕ್ಕೆ ಹಾಕಬೇಕಲ್ಲ. ಸೊ ಅವನಿಗೆ ಅಲ್ಲಿ ಆಪ್ಷನ್ ಬರ್ತದೆ, ಈಗ ನಾನು ಇದನ್ನು ಸಾಕಬೇಕಾ ಅಥವಾ ಮಕ್ಕಳ ಎಜುಕೇಷನ್ ನೋಡಬೇಕಾ ಅಂತೇಳಿ. ಸೊ ಅವನು ಮಿಡ್ಲಲ್ಲಿ ಒಂದು ದ್ವಂದ್ವದಲ್ಲಿ ಬೀಳ್ತಾನೆ ಅಲ್ಲಿ. ಸೊ ನಾವು ಇಲ್ಲಿ ಸ್ವಲ್ಪ ಏನೋ ಒಂದು ಮಟ್ಟಿಗೆ ಸ್ವಲ್ಪ ಸಹಾಯ ಮಾಡಿದರೆ ಅವನಿಗೆ ಎರಡನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ. ಮತ್ತೆ ನೋಡಿ, ನಾವು ದೇಶದಲ್ಲಿ ನಾವು ಗೋಮಾತೆ ಅಂತ ಹೇಳ್ತೇವೆ. ನಾವು ನಮ್ಮಿಂದ ಒಂದು 2 ರೂಪಾಯಿ ನಮಗೆ ಕೊಡಲಿಕ್ಕೆ ಆಗ್ಲಿಕ್ಕಿಲ್ವಾ? ನಮ್ಮಿಂದ ಒಂದು ಕಾಂಟ್ರಿಬ್ಯೂಷನ್ ಅಂತ ತಿಳ್ಕೊಳ್ವಾ ಅದಕ್ಕೆ ಒಂದು. ಸೊ ಈಗ ನೋಡಿ, ಈಗ ಭಾಳ ಹಾಸ್ಯಾಸ್ಪದವಾಗಿ ಆಗ್ತದೆ. ಯಾಕಂತ ಹೇಳಿದ್ರೆ, ಈ ಜನಗಳು ಕೇಂದ್ರದಲ್ಲಿ ಏನೇ ಬೆಲೆ ಏರಿಕೆ ಆದರೂ ಕೆಲವು BJP ಮೈಂಡ್ಸೆಟ್ನವರು ಅದು ತೊಂದರೆ ಅಲ್ಲ, ಅದು ನಮ್ಮ ದೇಶಕ್ಕೆ ಒಳ್ಳೆಯದಕ್ಕೆ ಆಗಿ ಹೀಗೆ ಅಂತೇಳಿ ಹೇಳ್ತಾರೆ. ಪೆಟ್ರೋಲ್ 120 ಎಂಕಲು ಓಟು ಮಾಡೋನು ಮೋದಿಗೆ ಅಂತ ಹೇಳ್ತಾರೆ. ಇಲ್ಲಿ ಈಗ ಇವರು ದನ ಗೋಮಾತೆ ಅಂತ ಹೇಳುವವರು, ಈಗ ನಾವು ಹೇಳುವಂಥದ್ದು ಅದೇ, ಸ್ವಾಮಿ ಸ್ವಲ್ಪ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಒಂದು 2 ರೂಪಾಯಿ. ಈಗ ನೋಡಿ, ಸಿಂಪಲ್ ಹೇಳ್ತೇನೆ ನಾನು. ಮತ್ತು ಕೂಡ ಒಂದಿದೆ ವಿಚಾರ, ಈಗ ಮೀಡಿಯಾದವರು ಕೆಲವೊಂದೊಂದು ಹೈಲೈಟ್ ಮಾಡುವಂಥದ್ದು. ಕಳೆದ ವರ್ಷ ಉತ್ತರ ಪ್ರದೇಶದಲ್ಲಿ ಹಾಲಿನ ಬೆಲೆ ಜಾಸ್ತಿ ಆಗಿದೆ, ಗುಜರಾತಲ್ಲಿ ಜಾಸ್ತಿ ಆಗಿದೆ, ಮಧ್ಯಪ್ರದೇಶದಲ್ಲಿ ಜಾಸ್ತಿ ಆಗಿದೆ. ಅದರದ್ದು ವಿಷಯ ನಾನು ಇವತ್ತು ಚೆಕ್ ಮಾಡಿದೆ, ಕೆಲವೊಂದೊಂದು ಗೂಗಲಲ್ಲಿ ಚೆಕ್ ಮಾಡಿದೆ. ಏನು ದೊಡ್ಡ ಹೈಪ್ ಇಲ್ಲ. ಅಯ್ಯೋ, ಮಧ್ಯಾಹ್ನದಿಂದ ನೋಡ್ತಿದ್ದಾನೆ ಮಾಡಿ, ಎಲ್ಲ ನ್ಯಾಷನಲ್ ಚಾನೆಲ್ಸಲ್ಲಿ ನೋಡ್ತಿದ್ದಾನೆ, ಕರ್ನಾಟಕ ಇಸ್ ಆನ್ ಅ ಬಿಗ್ ಹೈಪ್, ಅದು ಇದೆ ಅಂತ ಜನರಿಗೆ ಶಾಕಿಗೆ ರೆಡಿ ಆಗ್ತಿದ್ದಾರೆ. ಹಾಗೆ ಅಂದರೆ ಕೆಲವೊಂದೊಂದು ಕಡೆ ಏನಾಗ್ತಿದೆ ಅಂತ ಹೇಳಿದರೆ, ಈ ಕರ್ನಾಟಕದಲ್ಲಿ ಆಗುವಂಥ ಕೆಲವೊಂದು ವಿದ್ಯಮಾನಗಳನ್ನು ಬೇರೆ ರಾಜ್ಯಗಳಲ್ಲಿಯೂ ಆಗ್ತದೆ ಇಂಥದೇ ವಿದ್ಯಮಾನಗಳು, ಆದರೆ ಅದನ್ನು ಹೆಚ್ಚಾಗಿ ಹೈಪ್ ಮಾಡಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಏನಾದರೂ ಅದು ಭಾರಿ ದೊಡ್ಡ ವಿಷಯ ಆಗಿಬಿಡುತ್ತೆ. ಮತ್ತು ನೋಡಿ, ನಾನು ಮತ್ತು ಕೂಡ ಹೇಳೋದು, ನಾನು ಈಗ ಕೆಲವೊಂದೊಂದು ಈ ಏನು ಹೇಳ್ತಾರೆ, ಈ KFC
ಜನರು ಐಷಾರಾಮಿ ಜೀವನ ನಡೆಸಲಿಕ್ಕೆ ಕೆಲವು ಹೊರಗೆ ಎಲ್ಲ ಹೋಗ್ತಾರೆ, ಮಾಡಬಾರ್ದು ಅಂತ ನಾನು ಹೇಳುದಲ್ಲ. ನೀವು ಅದರದ್ದು ಫುಡ್ ಐಟಮ್ಸ್ ಇದು ನೋಡಿದರೆ ಅಲ್ಲಿ ಒಂದು 10-15% ಅವರು ಗೊತ್ತಿಲ್ಲದೆ ಜಾಸ್ತಿ ಮಾಡಿದರೆ ಸಹ ಅದನ್ನು ಯಾರು ಕೇಳುವವರಿಲ್ಲ. ಹೋಗ್ತಾರೆ, ಗಮ್ಮತ್ ಮಾಡ್ತಾರೆ, ಬರ್ತಾರೆ. ಅದೇ ನಾವು ರೈತರಿಗೆ ಕೊಡಬೇಕು ಅಂತ ಹೇಳಿ ವಿಷಯ ತೆಗೆಯುವಾಗ ಉಂಟಲ್ಲ, ಕೊಡ್ತಾನೆ ಅದನ್ನು ಉದ್ದೇಶಪೂರ್ವಕವಾಗಿ ಅದನ್ನು ಪ್ರೊಟೆಸ್ಟ್ ಮಾಡ್ತಾರೆ, ಅಂದರೆ ಅಗೇನ್ಸ್ಟ್ ಮಾಡ್ತಾರೆ. ಸೊ ಇದು ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಇರುವಂಥದ್ದು ಜನರಲ್ಲಿ ಅಂತ ನಮ್ಮದು ಪ್ರಶ್ನೆ. ಈಗ ನಮಗೆ ಎಂತೆಂಥದಕ್ಕೆ ಖರ್ಚಾಗಿ ಹೋಗ್ತದೆ ಸ್ವಾಮಿ. ಈಗ ನೋಡಿ 2 ರೂಪಾಯಿ ಜಾಸ್ತಿ ಆಗಿರುವಂಥದ್ದು ಬೆಲೆ, 2 ರೂಪಾಯಿ ಅಂತ ಹೇಳಿ ದಿವಸಕ್ಕೆ 2 ರೂಪಾಯಿ ಅಂತ ಹೇಳಿದರೆ ನಮಗೆ ತಿಂಗಳಿಗೆ ಒಂದು 60 ರೂಪಾಯಿ ಜಾಸ್ತಿ ಆಯಿತು. 4 ರೂಪಾಯಿ ಇಟ್ಕೊಳ್ಳಿ, 120 ರೂಪಾಯಿ ಜಾಸ್ತಿ ಆಯಿತು. ನಮಗೆ 120 ರೂಪಾಯಿ ಯಾವುದಕ್ಕೆ ನಮಗೆ ಖರ್ಚಾಗಿ ಹೋಗ್ತದೆ. ಒಂದು 120 ರೂಪಾಯಿನ ನಾವು ನಮ್ಮ ರೈತರಿಗೆ, ನಮ್ಮ ಗೋಮಾತೆಗೆ ಒಂದು ಕೊಡಲಿಕ್ಕೆ ಆಗೋದಿಲ್ವಾ? ಅದು ಸಹ ಸ್ವಲ್ಪ ತಿನ್ನಲಿ ಮಾರೆ. ಈಗ ವೆದರ್ ಹೇಗೆ ಉಂಟು ನೋಡಿ, ಹ್ಯೂಮಿಡಿಟಿ ಎಷ್ಟಿದೆ, ಹೀಟ್ ಎಷ್ಟಿದೆ, ಅದಕ್ಕೂ ಕೂಡ ತಡಿಲಿಕ್ಕೆ ಆಗೋದಿಲ್ಲ. ಪ್ರೊಡಕ್ಷನ್ ಕಡಿಮೆ ಆಗ್ತಿದೆ, ಹಾಲಿನ ಪ್ರೊಡಕ್ಷನ್ ಕಡಿಮೆ ಆಗ್ತಿದೆ. ನಾವೇನೋ ಪಕ್ಷಿಗಳಿಗೆ ಇರಲಿ ಅಂತೇಳಿ ನಾವು ಹೊರಗಡೆ ಒಂದು ನೀರಿಟ್ಟು ಬಿಡ್ತೇವೆ ನಾವು. ಅದು ಅದ್ರ ಒಂದು ಅಷ್ಟು ಮಾನವೀಯತೆ ನಮ್ಗೆ ಇರುವಾಗ ನಮಗೆ ಹಾಲು ಕೊಡುವ ಗೋಮಾತೆ ನಮಗೆ ನಾವೊಂದು 2 ರೂಪಾಯಿ ನಾವು ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಆಗುದಿಲ್ವಾ ಅದರಲ್ಲಿ ಒಂದು. ಎಸ್ ಸರ್ ಓಕೆ, ಬರ್ತೇನೆ, ನಾನು ಮಾತಾಡ್ತೇನೆ. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಯತಿನ್ ಅವರು. ಎಸ್ ಸರ್, ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ, ಮಾತಾಡಲಿ ಸರ್, ಮಾತಾಡಲಿ. ನಮಸ್ಕಾರ. ನಮಸ್ತೆ ನಮಸ್ತೆ. ಲಾಸ್ಟ್ ಇತ್ತೆ ಒಳ್ಳೆ ತುಂಬಾ ದಿನ ಪರಿಸ್ಥಿತಿ ಬೈತೇನೆ ನಮ್ಮ ಕರ್ನಾಟಕ ರಾಜ್ಯದ ವಿಷಯ ಪಾಠ್ಯನ್ನು. ಓಕೆ, ಒಂಜನೆ ಇಂಜಿನ ಗೊತ್ತನೆ ಸರ್, ಪ್ರತಿಯೊಂದಕ್ಕೆ ರೇಟ್ ಏರನ್ನು ಬೋರ್ನುಂಡು. ಮೆಟ್ರೋ ಅವಡು, KSRTC ಅವಡು, ಪ್ರತಿಯೊಂದು ಇತ್ತ ಏಪ್ರಿಲ್ 1 ತಾರೀಕಿಂದ ಪೇರಿಗೆ 1 ಲೀಟರ್ಗೆ 4 ರೂಪಾಯಿ ರೇಟ್ ತಂದು ಬಂತೇರು. ಏರಿಯಾದ ಕೋಟೆ ಪಚ್ಚದ ತೊಟ್ಟದ ಪ್ಯಾಕೆಟ್ ಕನೆ 54 ರೂಪಾಯಿ ತಪ್ಪೇರು. 54 ರೂಪಾಯಿ. 54 ರೂಪಾಯಿ ಪಚ್ಚೆ ಗೋಡಂದು ಇರೋ ಜಾಗ ನಿತ್ಯಾನ ಇರುವ ನಂಬರ್ ವಾಟ್ಸ್ಆಪ್ ಮಾಡ್ತಾ ತೊಟ್ಟದ ಪೇರದ ಪಿಂಚಿದ್ದು ಪಕ್ಕ ರಡ್ಡನ ಇಂಜಿನ ಗೊತ್ತಾನೆ ಸರ್. ಮುಕ್ಕಲ್ಪುರ ಡಿಪ್ಯೂಟೇಟ್ ಕುಲ್ನಾಗ ಬೇರೆ ರಾಜ್ಯದ ವಿಷಯ ಬರ್ತಾರೆ. ಅವಳು ಬೇರೆಗೆ ಜಾಸ್ತಿ, ಮೂಲ ಬೇರೆಗೆ ಜಾಸ್ತಿ ಅಂತ ಪಾತಿರ್ಬೇಕು. ನಮ್ಮ ಬೇರೆ ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯದ ಮಾತ್ರ ಹೋಲಿಕೆ ಮಾಡ್ಬೋದು. ಓಕೆ ಓಕೆ, ಸರಿ. ಎಸ್ ಸರ್, ಅಂದಂದು ಇತ್ತೆ ಆತ ಸರ್ ಈ ರೀತಿ ಯಾನ್ ಬೇತೆ ವಾ ಬೇತೆ ನಾವು ಪಾತಿರ್ದಿಜ ಸರ್ ಈ ರೀತಿ ಓಕೆ ಓಕೆ ಸ್ಮಾರ್ಟ್ ಮೀಟರ್ ಬೈದನತೆ. ಓಕೆ, ಇತ್ತ ಈರ್ ಪಂಡರೆ ಇಂಜಿನ ಗೊತ್ತನೆ ಸರ್. ಸರಿ ಸರಿ, ಒಂಜಿ ಸರ್ ಮೀಟರ್ ಪ್ರತಿಯೊಂದು ಜಿಲ್ಲೆಗೆ ಪಾಡೊಂದಿಲ್ಲ. ದುಮ್ಮಲ ಪಾಡ್ದ ಇತ್ತೆಲ್ಲ ಪಾಡ್ದ ಇತ್ತ ಯಾಕಲು ಇಂಜಿನ ಬಂತಾರೆ ಗೊತ್ತನೆ. ಮೆಸ್ಕಾಂ ತಗಲು ಇಂಜಿನ ಹೊಸೆಲ್ಲಾಗ ಪರ್ಮನೆಂಟ್ ಆಚಿನಕ್ಕೆ ಮಾತ್ರ ಪಾಡ್ ನಾನು ಸ್ಮಾರ್ಟ್ ಮೀಟರ್ ಪಾಡ್ವೇರತ್ತೆ ಈಟು ಯೂನಿಟ್ ಆಯ್ಪಕ್ಕ ಜಂಪಿಂಗ್ ಮಾಡ್ಕೊಂಡದಲ್ಲ ಸಿಸ್ಟಮ್ ಮಾಡ್ತಿದ್ದೇವೆ. ಓಕೆ ಓಕೆ ಸರಿ. ಇತ ಸರ್ ಯಾನ ನೀವು ವಿಚಾರ ಬರ್ಬೇಕು ತುಲೆ ಈರ್ ಪಂಡರ್ ಪೇರ್ ಓ ಪೇರ್ ಪನ್ನೀರ್ ದೆತೊಂದಿನ ಪಚ್ಚೆ 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 ತೊಟ್ಟದ ಪೇರ್ ದೆತೊಂದರಿ ಏತ್ ರೂಪಾಯಿಗೆ 54 ರೂಪಾಯಿ ಲೀಟರ್ಗೆ. 1 ಲೀಟರ್ಗೆ 54 ರೂಪಾಯಾ? 54 4 ರೂಪಾಯಿ 1 ಲೀಟರ್ಗೆ ಆತೆ. ಯಾನ ಕೋಡೆ ನಿಲ್ಸಿಯೇ ನಿಲ್ಸುನಾಗ ಕೋಡೆನೇರ ಬಗ್ಗೆ ಏರು ನಂದು ಅಂತ 2 ಲೀಟರ್ ಎಂಟ್ಲಿ ಕೋಡೆ ಕಂತೀನಿ. ಓಕೆ ಸರಿ, ದುಂಬೆ ಕಂತೀನಿ 2 ಲೀಟರ್ ಅದೇ ಒಂದು 4 ದಿನ ಸಿಪ್ಪಲಿ ಅದೇ ನಾ 80 ರೂಪಾಯಿ ಒಲಿ ಪೋಲಿ ₹54 ಕೊಟ್ಟು ಕಣದೀನಿ 1 ಲೀಟರ್ ಪಚ್ಚೆ ತೊಟ್ಟದಲ್ಲಿ. ಸರ್ ಎಲ್ಲ ಜಿಗಣ ಹಾಲಾಂಡ ವಿರೋಧ ಅನ್ಪುನಿ ಅವು ಕರೆಂಟ್ ಬೋಂಡ ಮಾತ್ರ ಬಾಗಾತೆ ತುಲೆ ಆದತ್ತೆ ಸರ್ ಯತಿನ್ ಸರ್ ಯಾ ದಾಯಿ ಕೇಂಡವನ ಗಿತ್ತ ಎಡ್ಡೆ ವಿಚಾರ ನಮ್ದು ಪರಕ ಬೂರುಂಡ ಇಜ್ಜವನಗೆ ಬೂರುಂಡು ತುಲೆ ಇಂಪಾರ್ಟೆಂಟ್ ಸರ್. ಉದಯ್ ಸರ್ ಏನ್ ಹೇಳ್ತೀರಿ, ಇಂಪಾರ್ಟೆಂಟ್ ಅದು 4 ರೂಪಾಯಿ ಕೂಡ ಇಂಪಾರ್ಟೆಂಟ್. ದಟ್ಸ್ ವೈ ಅವರು 2 ದಿನಕ್ಕಿಂತ ಮೊದಲೇ ಹೋಗಿ ತೆಗೆದುಕೊಂಡು ಬಂದಿದ್ದಾರೆ. ಏನ್ ಹೇಳ್ತೀರಿ? ವೇಟ್ ಸರ್, ಇರುಂತಲೆ ಯತಿನ್ ಸರ್. ಎಸ್ ಪತ್ತರ್ಲೆ ಉಂತಲೆ ಲೈನ್ ಇಡುತ್ತಲೆ. ಎಸ್ ಹೇಳಿ ಸರ್. ಇದಾರೆ ಯತಿನ್ ಅವರು ಇದ್ದಾರೆ, ನಿಮ್ಮ ಹತ್ರ ನಾನು ಕೇಳೋದು. ಜೊತೆಗೆ ಈಗ 54 ರೂಪಾಯಿ ಕೊಟ್ಟು ಬಂದಿದ್ದಾರೆ ಪಚ್ಚೆ ತೊಟ್ಟದ ಪೇರಿಗೆ. ನೆಕ್ಸ್ಟ್ ಇತ್ತ ಏಪ್ರಿಲ್ 1 ದಿಂಚ ಪೋಡು ರಿಟರ್ನ್ ಈ ಪೇರ್ ಖಾಲಿ ಆಯ್ಬೋಕ ಏತ್ ಕೊರಡು 50 ಕೊರಡ 50 ಆಜಿ ಕೊರಡ ನನ್ಗೆ ಅದು ಎಕ್ಸಾಕ್ಟ್ಲಿ
ಮಾರ್ಕೆಟ್ ಪ್ರೈಸ್ ಈಗ ಇದನ್ನು ಇನ್ನು ರಿವೀಲ್ ಮಾಡಿಲ್ಲ ಅವರು. 1 ತಾರೀಕು ನಂತರ ನೋಡಿ ಅವರು 55 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಬಹುಶಃ 54 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. 58 ಕೊಡ್ಬೇಕಾ 56 ಕೊಡ್ಬೇಕಾ? ಇಲ್ಲ ಅದೇ ಅದು ನೋಡಿ ಅವರು ಎಕ್ಸ್ಟ್ರಾ ಪೇ ಮಾಡಿ ಏನೋ ತಗೊಂಡಿದ್ದಾರ ಅಂತ ಹಾಲಿಗೆ. ಹೌದಾ? ಮೇ ಬಿ 2 ರೂಪಾಯಿ ಅವರಲ್ಲಿ ಏನೋ ಅಂಗಡಿಯವರು ಏನೋ ತಗೊಂಡಿದ್ದು ಎಕ್ಸ್ಟ್ರಾ ಪೇ ಕಮಿಷನ್ ಏನೋ ಗೊತ್ತಿಲ್ಲ ನನಗೆ, ಅದು ಐಡಿಯಾ ಇಲ್ಲ ಕರೆಕ್ಟ್ ಅಂತ ಹೇಳಿ. ಬಹುಶಃ ಅವರು ಯತಿನ್ ಅವರೇ, ಯತಿನ್ ಸರ್ ಅಲ್ಲ ಈಗ ನಾನೊಂದು ಹೇಳುವಂಥದ್ದು ಈಗ ಯತಿನ್ ಸರ್ ಈತ ಈ 54 ರೂಪಾಯಿ ಕೊಡ್ದು ಪಚ್ಚೆ ತೊಟ್ಟಿದ ಪೇರ್ ಗೊತ್ತು ನೀನೆ 1 ಲೀಟರ್ 1 ಲೀಟರ್ ರೆಡ್ ಕನಕ ಅರ್ಧದ 4 ಪ್ಯಾಕೆಟ್. ಓಕೆ 1 ಲೀಟರ್ ದಕ್ಕೆ 54 ರೂಪಾಯಿ 54 ರೂಪಾಯಿ. ಓಕೆ ರೆಡ್ ಪ್ಯಾಕೆಟ್ 2 ಲೀಟರ್ 4 ಪ್ಯಾಕೆಟ್. ಓಕೆ ಓಕೆ ಸರಿ. ಇದು 1 ಲೀಟರ್ ಯಾಕಂತ ಹೇಳಿದ್ರೆ 46 ರೂಪಾಯಿ ಹಿಂದೆ ರೇಟ್ ಇದ್ದದ್ದು, ನಾನು ಕೂಡ 48 ರೂಪಾಯಿ ಕೊಟ್ಟು ತಂದದ್ದು ನನಗೆ ನೆನಪಿದೆ. 48 ರೂಪಾಯಿ ಈಗ ಅವರು ನೆಕ್ಸ್ಟ್ ಈಗ 50 ರೂಪಾಯಿ 54ಕ್ಕೆ ತಗೊಂಡವರು. ಇಲ್ಲ ನೋಡಿ ಪರಿಷ್ಕೃತ ದರ ಏನಿದೆ ಅದು ಇವಾಗ ನಾಡ್ದು ರಿವೀಲ್ ಮಾಡ್ತಾರೆ. ಅದರ ಮೇಲೆ ಏನಾದರೂ ಅಂಗಡಿಯವರು ಹೆಚ್ಚು ತಗೊಳ್ತಾರೆ ಅಂತ ಹೇಳಿದ್ರೆ ಹೌದು ಅದೇ ಹೇಳಿದ್ರೆ 52 ರೂಪಾಯಿ ಹೌದು. ಗ್ರೀನ್ ಪ್ಯಾಕೆಟ್ ಏನು ಮಾತಾಡಿದ್ರು ಎಲ್ಲದಕ್ಕೂ 4 ರೂಪಾಯಿ. ಈ ಮೊಸರು ಎಲ್ಲ ಇದಕ್ಕೆ 5 ರೂಪಾಯಿ. ನಿಜವಾಗಿ ಗ್ರೀನ್ ಪ್ಯಾಕೆಟ್ಗೆ ನಾಳಿದ ನಂತರ 1 ತಾರೀಕು ನಂತರ 50 ರೂಪಾಯಿ ಗ್ರೀನ್ ಪ್ಯಾಕೆಟ್ಗೆ 50 ಅದೇ ರಿವೀಲ್ ಆದ ರೇಟ್ಗಳು ಇವಾಗ. ಆರೆಂಜ್ ಪ್ಯಾಕೆಟ್ಗೆ 52 ರೂಪಾಯಿ, ಮತ್ತೆ ಕರ್ಡಿಗೆ 54 ರೂಪಾಯಿ, ಮತ್ತೆ ಬ್ಲೂ ಪ್ಯಾಕೆಟ್ಗೆ 46 ರೂಪಾಯಿ. ಸೊ ಇದು ಇವಾಗ ಸರ್ಕಾರದಿಂದ ನಿಗದಿಯಾದಂತಹ ಬೆಲೆ. ಇದು ಸರ್ಕಾರದಿಂದ ನಿಗದಿಯಾದಂತಹ ಬೆಲೆ. ಇದಕ್ಕಿಂತ ಅವರು ಹೆಚ್ಚು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅವರಿಗೆ ಏನೋ ಮೋಸ ಆಗ್ತಿದೆ. ಓಕೆ ಓಕೆ 54 ರೂಪಾಯಿ ಮೊದಲೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಬ್ಲ್ಯಾಕ್ ಅಲ್ಲಿ ತಂದ ಅಲ್ಲ ನನ್ಗೆ ಗೊತ್ತಿಲ್ಲ, ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್ ಇದು ಮಾಡ್ತಾರೆ. ಬಹುಶಃ ಅದು ಕೂಡ ಅಷ್ಟು ಡಿಫರೆನ್ಸ್ ಬರಲಿಲ್ಲ. ಎಲ್ಲೇ ಆದ್ರೆ ಪ್ರೈವೇಟ್ ಅಂಗಡಿಯವರು ₹1 ರೂಪಾಯಿ ತಗೊಳ್ತಾರೆ. ಅಲ್ಲ ಈ ಪ್ಲಾಸ್ಟಿಕ್ ಇದಕ್ಕೆಲ್ಲ ಅಲ್ಲ ಅದು ಗೊತ್ತಿಲ್ಲ. ಅಲ್ಲ ನನ್ನ ಏನೇ ಇರಲಿ 4 ರೂಪಾಯಿ ಅಂತೂ ಜಾಸ್ತಿ ಅದರಲ್ಲಿ. ಅದರ ಬಗ್ಗೆ ಮತ್ತೆ 4 ರೂಪಾಯಿ ಅಲ್ಲ 4 ರೂಪಾಯಿ ಅಲ್ಲ 4 ರೂಪಾಯಿ 2 ರೂಪಾಯಿ 2 ರೂಪಾಯಿ 2 ರೂಪಾಯಿ 2 ರೂಪಾಯಿ ಅದು ಅವ್ರು 2 ರೂಪಾಯಿ ಹೇಳುದ್ರಿ. ಅವ್ರು ಹೇಳುದು ಅದು 50 ಮಂದಿ ನೋಡಿ ಮಾತಾಡ್ಲಿಕ್ಕೆ ಏನು ಇಲ್ಲ. ಎಷ್ಟೇ ಇರ್ಲಿ 31ನೇ ತಾರೀಕಿಗೆ ಏನೋ ಯಾರು ಹಾಲು ತಗೊಳ್ತಾ ಇದ್ದಾರೆ ಅವರು 1 ತಾರೀಕಿಗೆ ಹೋದ್ರೆ ಅದಕ್ಕಿಂತ 4 ರೂಪಾಯಿ ಜಾಸ್ತಿ ಕೊಡ್ಬೇಕು. ಮತ್ತೆ ನೀವು ಯಾಕೆ 2 ರೂಪಾಯಿ ಅಂತ ಹೇಳಿ? ಅಲ್ಲ ನಾನು ಅದೇ ಹೇಳಿದೆ ನೋಡಿ, ಈ ಹಿಂದೆ 44 ರೂಪಾಯಿ ಇತ್ತು. ಸರಿ ಯಾವುದು ನಾನು ಒಂದು ಎಕ್ಸಾಂಪಲ್ ಕೊಡುವಂತದ್ದು ಯಾವುದಕ್ಕೆ ಇದಕ್ಕೆ ಬ್ಲೂ ಪ್ಯಾಕೆಟ್ಗೆ ಕೇಳಿ ಅವ್ರು 2 ರೂಪಾಯಿ ಜಾಸ್ತಿ ಕೊಡ್ತೀನಿ ಇವರಿಗೆ ಫೋನ್ ಮಾಡುದಾ? ನಿಮ್ಗೆ ಫೋನ್ ಮಾಡಿ ಎಂತ ಮಾಡುದು? 2 ರೂಪಾಯಿ ಜಾಸ್ತಿ ಹೇಗೆ ಅಂತ ಹೇಳಿದ್ರೆ ಅಂಗಡಿ ಇತ್ತಲ್ಲ ಪೆಟ್ರೋಲ್ ಎತ್ಬಿಟ್ಟು 44 ರೂಪಾಯಿ ನಿನ್ನೆ ಇವತ್ತಿವರೆಗೆ ಯಾವುದು ನಿಮ್ಮ ಬ್ಲೂ ಪ್ಯಾಕೆಟ್ಗೆ 44ಗೆ 1 ಲೀಟರ್ 50 ml ಸಿಗ್ತಾ ಇತ್ತು. ಸೊ ಆದರೆ ಏನಾಯಿತು, ಇದನ್ನು ವಾಪಸ್ ತೆಗೆದ್ರು. ಅದಕ್ಕಿಂತ ಮುಂಚೆ 42 ರೂಪಾಯಿ ಇತ್ತು, ಅದು 44 ಇದ್ದದ್ರಲ್ಲಿ ಅದೇ ನಾನು ಹೇಳ್ದಲ್ಲ ಯಾವಾಗ ಜೂನು 2 ತಾರೀಕು ಜೂನ್ 24 ಹೇಳ್ತೀನಿ ಯತಿನವರು ಹೇಳಿದಾಗೆ ಈಗ ಹಸುವಿನ ಹಾಲು 46 ರೂಪಾಯಿ ಹೌದಾ? 46 ರೂಪಾಯಿ 1 ಲೀಟರ್ಗೆ. ನಾಡಿದ್ದು ಏಪ್ರಿಲ್ 1ರಂದು ಅವರು ಹೋದಾಗ ಎಷ್ಟು ರೂಪಾಯಿ ಕೊಡ್ಬೇಕು? 46 ಕೊಡ್ಬೇಕು. ಅಲ್ಲ ನಾನು ಇದ್ರದ್ದು ಹೇಳಿದ್ದು ಎಕ್ಸಾಂಪಲ್ ಕೊಟ್ಟದ್ದು ನಾನು ನಿಮಗೆ. ಈಗ 46 ಇದ್ರೆ 48 ಕೊಡ್ಲಿಕ್ಕೆ 48 ಕೊಡಿ. ಅಲ್ಲ ನೋಡಿ 44 ರೂಪಾಯಿ ಇದ್ದದ್ದು ಅಲ್ಲ 1+1 2 3 ಹೇಳ್ಬೇಡಿ. ಅಲ್ಲ ಕ್ಲೀನ್ ಅಲ್ಲ ನೋಡಿ ಇವರು ಹೇಳುದು 50 ml ಒಂದು ಹೀಗೆ ಕೊಡ್ತಿದ್ದೇವೆ ಅಂತ ಅದಿರ್ಲಿ. ಆ ಬೋನಸ್ ಅದನ್ನು ವಾಪಸ್ ತೆಗೆದೇವೆ ನಾವು. ಅಲ್ಲ ಅದು ವಾಪಸ್ ತೆಗೀರಿ. ಏನ್ ಮಾಡಿ ಈಗ ನಾಡ್ದು 1 ಲೀಟರ್ ಹಾಲಿಗೆ ಅವನು ಸೀದಲ್ಲಿ ಹೋದ ಕೂಡಲೇ 44 ರೂಪಾಯಿ ಕೊಡುದಾದ್ರೆ 48 ಕೊಡಬೇಕು. 50 ರೂಪಾಯಿ ಹಾಲಿಗೆ 54 ರೂಪಾಯಿ ಕೊಡಬೇಕು. ಮೊಸರಿಗೆ ಮತ್ತೆ ಇದಕ್ಕೆಲ್ಲ 5 ರೂಪಾಯಿ ಜಾಸ್ತಿ ಕೊಡಬೇಕು. ಅದ್ರ ಬಗ್ಗೆ ಇನ್ನು ಪುನಃ ನಾವು ಇದೇನಿಲ್ಲ, ಯಾಕಂದ್ರೆ ಅವರು ಟಾರಿಫ್ ಹಾಕಿ ಆಯ್ತು. ಟಾರಿಫ್ ಹಾಕಿದ್ದನ್ನು ಇನ್ನೂ ವಾಪಸ್ ತಗೊಳ್ಳಿಕ್ಕಿಲ್ಲ ಅಂತ ಗೊತ್ತಿಲ್ಲ. ಎಲ್ಲರ 50 ಪೈಸೆ ಕಮ್ಮಿ ಸಿದ್ದರಾಮಯ್ಯದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. 4 ರೂಪಾಯಿ ಏರಿಸಿ ಒಂದು 50 ಪೈಸೆ ಕಮ್ಮಿ ಮಾಡಿದೆ ಅಂತ ಹೇಳುವರು. ಬಟ್ ಸ್ಟಿಲ್ ಇದರಲ್ಲಿ ಏನು ಸಮಸ್ಯೆ ಅಂತ ಕೇಳಿದ್ರೆ ಜನರಿಗೆ ನಾನು ಪುನಃ ಹೇಳಿದಾಗೆ ಹೋಟೆಲ್ಗಳು ಅಲ್ಲಿ ಇಲ್ಲಿ ಮೊಸರು ಎಂತ ಬೇಕಾದ್ರೆ ಸಹ ಅದರ ಬೈ ಪ್ರಾಡಕ್ಟ್ ಉಂಟಲ್ಲ, ನಾಳೆ ತುಪ್ಪ ಇರ್ಬೋದು, ಮಜ್ಜಿಗೆ ಇರ್ಬೋದು, ಎಲ್ಲದಕ್ಕೆ ಸಹ ರೇಟ್ ಜಾಸ್ತಿ ಆಗಿ ಬಿಡ್ತದೆ. ಅದ್ರ ಬಗ್ಗೆ ಏನು ಮಾತಾಡ್ಲಿಕ್ಕಿಲ್ಲ. ಇದು ಏನಂತ ಕೇಳಿದ್ರೆ KMFನವರು ಅವ್ರು ಹೇಳಿದಾಗ MD ಅವರದ್ದು ಹೇಳ್ತಾ ಇದ್ರು ಜಗದೀಶ್ ಅವರು, ನಮಗೆ ಇದು ಪೂರೈಸುವುದಿಲ್ಲ ಅಂತ ಕೇಳಿದ್ರೆ ಇವರು ಹೇಳ್ತಾ ಇರೋದು ಪೂರೈಸುವುದಿಲ್ಲ ಅಂತ. ನಾವು ಕೇಳುದು ಪೂರೈಸುವುದಿಲ್ಲ ಅಂತ ಹೇಳಿದ್ರೆ ಒಂದು ಕಂಪನಿ ನಡೆಸುವಾಗ ನಿಮಗೆ ಯಾವ ರೀತಿ ಮಾಡಬೇಕಂತ ಗೊತ್ತಿರಬೇಕು.
ಅದನ್ನು ನಡೆಸಲಿಕ್ಕೆ ಇದನ್ನು ಗ್ರಾಹಕರ ಮೇಲೆ ಹೊರೆ ಹಾಕುವುದಾದ್ರೆ ಪೂರೈಸುವುದಿಲ್ಲ ಅಂತ ಹೇಳೋದಕ್ಕೆ ಅದಕ್ಕೆ ವ್ಯಾಪಾರ ಅಂತ ಹೇಳುವುದಿಲ್ಲ, ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯರು ಬರುವಾಗಲೇ ಯಾವಾಗಲೂ ಹೇಳುವುದಲ್ಲ ನಾನು ಬಡವರ ಪರ ಅಂತ ಹೇಳುದು. ಇದು ಈಗ ಶ್ರೀಮಂತರ ಪರ ಆಗಿದೆ, ಆ ಬಡವರ ಪರ ನಮ್ಗೆ ಗೊತ್ತಿಲ್ಲ. 4 ರೂಪಾಯಿ ಏರಿಸಿದ್ದು ಶ್ರೀಮಂತರಿಗೆ ತಲೆಬಿಸಿ ಇರ್ಬೋದು, ಇವರು ಬಡವರ ಪರ ಅಲ್ಲ. ಅಲ್ಲ ಬಡವರ ಪರ ಅಂತ ಹೇಳಿದಾರಲ್ಲ, ಅದು ಅಲ್ಲ ಅಂತಾದ್ರೂ ಹೇಳಿ ಅವರು. ಆಯ್ತ್ರಿ ನಾನು ಈ ಸಾರಿಯಿಂದ ಬಡವರ ಪರ ಅಲ್ಲ, ನಿಮ್ಗೊಂದು 4 ರೂಪಾಯಿ ಹಾಲಿಗೆ ಏರಿಸಿದ್ದೇನೆ ಅಂತ ಹೇಳಿದ್ರೆ ನಾವೇನು ಮಾತಾಡ್ಲಿಕ್ಕಿಲ್ಲ. ಈಚೆ ಬದಿಯಿಂದ ಇದನ್ನು ಹೇಳುದು, ಆಚೆ ಬದಿಯಿಂದ ಇದನ್ನು ಮಾಡುದು, ಇದೊಂದು ಸರಿಯಾದ ಒಂದು ಅವರ ಘನತೆಗೆ ಸರಿಯಲ್ಲ. ನೋಡಿ ಬೆಲೆ ಏರಿಕೆ ಇದು ಹೊಸದೇನಲ್ಲ. ಪ್ರತಿ ಬಾರಿ ಸರ್ಕಾರ ಬಂದಾಗ ಬೆಲೆ ಏರಿಕೆ ಮಾಡಿಕೊಂಡು ಹೋಗಿದೆ. ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಎಲ್ಲ ಏರಿಕೊಂಡು ಮಾಡಿಕೊಂಡು ಹೋಗಿದೆ. ಈಗ ಇದಕ್ಕಿಂತ ಮುಂಚೆ ಇದಕ್ಕಿಂತ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ. ನಾವು ಆ ದಿವಸ ಒಂದು 2-3 ದಿನ ಮಾತಾಡಿದ್ದೇವೆ, ನಾವು ಮುಗೀತು. ಈಗ ಜನರು ತಗೊಳ್ತಿದ್ದಾರೆ ಹಾಲು. ಇವತ್ತು 50 ರೂಪಾಯಿ ಆಯ್ತು, ಇವತ್ತು 50 ಅಲ್ಲ ನಾನು ಹೇಳ ಈಗ ಸ್ಮಶಾನಕ್ಕೆ ಹೋಗಿ ಎಲ್ಲ ತಲೆಬಿಸಿ ಮಾಡ್ತಾರೆ ನೋಡಿ, ಮತ್ತೆ ಮರಿತಾರೆ ಅಂತ ಹೇಳ್ತಾರೆ. ಹಾಗೆ ಅದು ಸಿದ್ದರಾಮಯ್ಯನಿಗೆ 100% ಅದು ನಮಗೆ ಕೇಂದ್ರ ಸರ್ಕಾರದ್ದು ಸಹ ನಮಗೆ ಅನುಭವ ಆಗಿದೆ. ಅಲ್ಲ ರೀ, ಸೆಸ್ ಇದ್ದದ್ದನ್ನು ಒಂದು ನಿಮಿಷ, ಪೆಟ್ರೋಲಿಗೆ ಸೆಸ್ ಇದ್ದದ್ದು ಬೇರೆ ಕಡೆ ಸೆಸ್ ಅನ್ನು ಇದಿಲ್ಲ. ಇವರು ಸೆಸ್ ಹೆಚ್ಚು ಮಾಡಿದ್ರು, ಆಟೋಮೆಟಿಕ್ ಹೆಚ್ಚು ಮಾಡಿದ್ರು. ಸಿದ್ದರಾಮಯ್ಯರು ಅಧಿಕಾರಕ್ಕೆ ಬಂದ ಕೂಡಲೇ ನಮ್ಮದು ಏನು ಪೆಟ್ರೋಲಿಗೆ ರೇಟ್ ಇತ್ತು ನೋಡಿ, ಡೀಸೆಲ್ ಪೆಟ್ರೋಲಿಗೆ ಆರಾಮದಲ್ಲಿ ಅವರು ಜಾಸ್ತಿ ಮಾಡಿದ್ರು. ನೀವು ಕರ್ನಾಟಕದ ಚೆಸ್ ಅನ್ನು ಹಾಕಿದ್ರು ಯಾರು ನೋಡಿ. ಇಲ್ಲಿ ಸಮಸ್ಯೆ ಬರುವುದು ಏನಂತ ಅಂದ್ರೆ, ಸಾಮಾನ್ಯರಿಗೆ ಈಗ ಗೊತ್ತಾಗಿದೆ, ನಿಮ್ಮ ಫ್ರೀ ಬಿಟ್ಟಿ ಭಾಗ್ಯದಿಂದ ನಮಗೆ ಇವರು ಮಂಗ ಮಾಡಿದ್ದು ಬಿಟ್ಟರೆ ಅದರಿಂದ ಏನಿಲ್ಲ, ಈಚೆ ಬದಿಯಿಂದ ಮಾಡುವುದನ್ನು ಮಾಡ್ತಾನೆ ಇದ್ದಾರೆ ಅಂತ ಹೇಳುವುದನ್ನು ಜನರಿಗೆ ಗೊತ್ತಾಯ್ತು ಅಷ್ಟೇ. ನಾವು ಏನು ಬೇರೆ ಏನು ಮಾತಾಡ್ಲಿಕ್ಕಿಲ್ಲ. ಜನರಿಗೆ ಇವರು ಈಗ ಪುನಃ ನಾನು ಹೇಳಬೇಕಂತ KSRTC ಬಸ್ ಇದ್ದು ಅವಸ್ಥೆ ಇರ್ಬೋದು, ನಾಳೆ ಇವರಿಗೆ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ, 2-2 ಸಾವಿರ ರೂಪಾಯಿ ಕೊಡುದು. ಅದು ಇಲೆಕ್ಷನ್ ಬರುವಾಗ ಒಮ್ಮೆಲೆ ಒಂದು 6-8 ಸಾವಿರ ಹಾಕಿ ಬಿಡುದು. 3-4 ತಿಂಗಳು ಕೊಡ್ಲಿಕ್ಕಿಲ್ಲ. ರಪ್ಪ ಎಲ್ಲಾದ್ರೆ ಕಾರ್ಪೊರೇಷನ್ ಎಲೆಕ್ಷನ್, ಜಿಲ್ಲಾ ಪಂಚಾಯತ್ ಯಾವಾಗಾದ್ರೂ ಬರ್ಬೋದು, ಆಗ ಒಂದು 15 ದಿನ ಮುಂಚೆ ಇದನ್ನೊಂದು ಹಾಕಿ ಬಿಡುದು. ಆದ್ರೆ ಜನ ಈಗ ತುಂಬಾ ಹುಷಾರಾಗಿದ್ದಾರೆ. ಜನಕ್ಕೆಲ್ಲ ಇದೇ ರೀತಿ ಟೆಕ್ನಿಕ್ ಅನ್ನು ಅವರು ಮಹಾರಾಷ್ಟ್ರದಲ್ಲಿ, ಡೆಲ್ಲಿಯಲ್ಲಿ ಎಲ್ಲ ಕಡೆಯಲ್ಲೂ ಮಾಡಿದ್ದವರೇ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಗುರುಪುರದ ಪದ್ಮನಾಭ. ನಮಸ್ತೆ ಸರ್, ಪಾತಲೆ ಸರ್? ಪಾತಲೆ ಸರ್. ಹಲೋ ಸರ್. ಪಲ್ಲೆ ಅದೇ ಸರ್, ಇತ ನಿಖಲ್ 20 ತಿಂಗಳ ಸರ್ಕಾರ ಬರ್ತದೆ. ನಿಖಲ್ ಒಂದು 7 ಸರ್ತಿ ಬೇರೆ ಜಾಸ್ತಿ ಮಾಡ್ತಾರೆ, 2 ಸಲ ಉಂಡೆಲ್ಲ ಇತ್ತು ಸರ್. 7 ಸಲ ಪೇರಿಗೆ ಜಾಸ್ತಿ ಮಲ್ದಾರೆ ಅಂದತೆ 7 ಸಾರಿ 20 ತಿಂಗಳು 7 ಸರ್ತಿ ಮಲ್ತೇರು ಬಂದದ್ದು. ರಡ್ಡು ಸಾರಿ ಓಕೆ, ಮೂಜಿ ಸಾರಿ ಒಂದು ಸೇರಿ ಸಾರಿ ಒಂದು 10 ರಡ್ಡು ಸಾರಿ ಹೇಳ್ತೀನಿ. ಇದು 3ನೇ ಬಾರಿ. ಬಟ್ ಫಸ್ಟಿಗೆ ನಾವು ಜುಲೈ 3ಕ್ಕೆ 2023ರಲ್ಲಿ 3 ರೂಪಾಯಿ ಏರಿಸಿದ್ದು, ಜುಲೈ 3rd ಜುಲೈ. ಮತ್ತೆ ಇನ್ನೊಂದು ಸಲ 2024 2ರಲ್ಲಿ 2 ರೂಪಾಯಿ ಏರಿಸಿರುವಂತದ್ದು, ಅಲ್ಲಿ 5 ರೂಪಾಯಿ ಆಯ್ತಾ. 5 ರೂಪಾಯಿ ಆದ ಮೇಲೆ ಈಗ ನಿನ್ನೆ ನಾವು 4 ರೂಪಾಯಿ ಏರಿಸಿದೆವು, ಕರೆಕ್ಟಾ? ಸಾರಿ, ನಾಡದಿಂದ 4 ರೂಪಾಯಿ ಏರಿಸಿದ್ದೇವೆ ನಾವು. ಆ 4 ರೂಪಾಯಿಯಲ್ಲಿ ನಾವು ಕಳೆದ ಜೂನಲ್ಲಿ ಮಾಡಿದ್ದನ್ನು ವಾಪಸ್ ತಗೊಂಡಿದ್ದೇವೆ ನಾವು. ಆ 2 ರೂಪಾಯಿ ಮೈನಸ್ ಮಾಡಬೇಕು ನಾವು. ಸೊ ಇಲ್ಲಿಯವರೆಗೆ ನಾವು 4 + 3 7 ರೂಪಾಯಿ ಏರಿಸಿದ್ದೇವೆ. ಓಕೆ ಓಕೆ. ಎಸ್ ಸರ್, ಮಾತಾಡಿ 3 ಬಾರಿ ಮಾಡಿರುವಂತದ್ದು. ಎಸ್ ಸರ್, ಮಾತಾಡಿ. ಹೌದು ಸರ್, 3 ಬಾರಿ ಅಂದ್ರೆ 9 ರೂಪಾಯಿ ಏರಿಸಿದ್ದಾರೆ ಸರ್. 9 ರೂಪಾಯಿ ಏರಿಸಿ 2 ರೂಪಾಯಿ ತೆಗಿಬೇಕಾದಲ್ಲಿ ಅದು ವಾಪಸ್ ಸಿಗ್ತೇವೆ ನಾವು. 7 ರೂಪಾಯಿ 7 ರೂಪಾಯಿ ಏರಿಸಿಲ್ಲ. ಆಮೇಲೆ 50 ml ಎಕ್ಸ್ಟ್ರಾ ಕೊಡ್ತೇವೆ ಅಂತ ಹೇಳಿ ಒಂದು 4 ಸಲ ಬಂತು. ಆಮೇಲೆ ಪುನಃ ಅದು ಮೊದಲನೇ ಹೇಗೆ ಬಂತು ಅದೇ ಸಲ ಬರ್ತಾ ಇದೆ ಈಗ ಹಾಲು. ಅಲ್ಲ, ಅವ್ರು ಹೇಳಿದಾಗ ವಾಪಸ್ ಇಲ್ಲ. ಮತ್ತೆ ಫಸ್ಟಿಗೆ 3 ರೂಪಾಯಿ, ಅದರ ನಂತರ 2 ರೂಪಾಯಿ, ಈಗ 4 ರೂಪಾಯಿ. ನಾನು ಅದೇ ಹೇಳಿದಲ್ಲ, 2 ರೂಪಾಯಿ ನಾವು ಲಾಸ್ಟ್ ಟೈಮ್ ಏರಿಸಿದ ವಾಪಸ್ ಸಿಗ್ತೇವೆ. ಉಂಟು 2 ಉಂಟು, ಮಧ್ಯದಲ್ಲಿ 2 ಉಂಟು. ಅದೀಗ ಈಗ ವಾಪಸ್ ಸಿಗ್ತೇವೆ ಸರ್. ಉದಯಾಚಾರ್ಯ ಇತ್ತ ದಾವೆ ಗೊತ್ತ ನೀರು ಗೋಮಾತೆಗೆ ಕೊರ್ಲೆ 2 ರೂಪಾಯಿ ಕೊರ್ರೆ ಅಪ್ಪ ಪನ್ಪಾರ್. ಇತ್ತ ರಾಜ್ಯಗಳು ನಮ್ಮ ಗೋಶಾಲೆ ಇತ್ತಿನೇ ಕೆಲವು ಗೋಶಾಲೆಗಳು ಸರ್ಕಾರ ಬರ್ತದೆ ಕ್ಯಾನ್ಸಲ್ ಮಾಡ್ತಾರೆ. ಗೋಶಾಲೆ ಕ್ಯಾನ್ಸಲ್ ಮಾಡ್ತೀವಿ. ಏತು ಗೋಶಾಲೆ ಕ್ಯಾನ್ಸಲ್ ಮಾಡ್ತಾರೆ ಅದು ಒಲ್ತ ಪುರಾತನ ಪನ್ಲೆ ಇದು ತೂಲೆಗೆ ಸರ್. ಇದು ತೂಲೆ ಪರೊಂದೇ ಪೂಲು ಇಜ್ಜಿ ನಮ್ಮ ಗಮನಕ್ಕೆ ಬೈ ಜಿಜಿ ಓಲ್ಲ ಓವೆ ಗೋಶಾಲೆನ್ ನಮ್ಮಂತೂ ಟಚ್ ಮಲ್ಪರೆಗೆ ಬೋತಿಜ. ಅಲ್ಲ, ಅದಕ್ಕೆ ಬರುವ ಸಬ್ಸಿ ಇದನ್ನೆಲ್ಲ ನಿಲ್ಲಿಸಿದ್ದಾರೆ. ಇಲ್ಲ ಅಂಥದ್ದು ಯಾವುದನ್ನು ಮಾಡಲಿಲ್ಲ. ಇಲ್ಲ. ತಪ್ಪು ಮಾಹಿತಿಯನ್ನು ಕೊಡಬೇಡಿ ದಯವಿಟ್ಟು. ಹಲೋ ಮಾತಾಡಿ ಸರ್. ಈಗ ಇನ್ನು ಏನು ಗೊತ್ತುಂಟ, ಇನ್ನು ಒಂದೇ ಇರೋದು ನಿಮ್ಗೆ ಜಾಸ್ತಿ ಮಾಡ್ಲಿ. ಬ್ಯಾಂಗ್ಳೂರಲ್ಲಿ ನೀರಿಗೆ ಅದಕ್ಕೆಲ್ಲ ಜಾಸ್ತಿ ಆಯ್ತು. ಇನ್ನೊಂದು ಸಿಲಿಂಡರ್ ತಲ ನಮ್ಗೆ ಗಾಲಿಗೆ ಒಂದು ಜಾಸ್ತಿ ಮಾಡ್ಲಿಕ್ಕೆ ಮಾತ್ರ ಬಾಕಿ ಉಂಟು ಸರ್. ಬೇರೆ ಎಲ್ಲ ಜಾಸ್ತಿ ಮಾಡಿ ಆಯ್ತು. ಅದೊಂದು ನೀವು ಜಾಸ್ತಿ ಮಾಡಿದ್ರೆ ಎಲ್ಲ ಒಳ್ಳೆದಾಗ್ತದೆ. ಅಲ್ಲ, ಅದು ಆಟೋಮೆಟಿಕ್ ಅಲ್ಲ. ಏನ್ ಗೊತ್ತಾ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ನೀವು ಕೂಡ.
ಪ್ರತಿ ಯಾವುದೇ ಬೆಲೆ ಏರಿಕೆ ಆಗಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಡೀಸೆಲ್ ಮತ್ತು ಪೆಟ್ರೋಲ್ ಯಾವಾಗ ಬೆಲೆ ಏರ್ತದೆ ನೋಡಿ ಅಲ್ಲಿಗೆ ಸ್ಟಾರ್ಟ್ ಆಗ್ತದೆ, ಅಲ್ಲಿ ಬೆಲೆ ಏರ್ಲಿಕ್ಕೆ ಸ್ಟಾರ್ಟ್ ಈಗ ಆಗ್ತದೆ. ಏರ್ಲಿಲ್ಲ ಅಲ್ಲ ಈಗ. ಸರ್ ಡೀಸೆಲ್ ಪೆಟ್ರೋಲ್ ನಮ್ಮ ದೇಶದಲ್ಲಿ ತಯಾರು ಆಗ್ತಾ ಇಲ್ಲ ಅದು. ಸರ್ ಕೇಂದ್ರ ಸರ್ಕಾರ ಅದನ್ನು ಕಂಟ್ರೋಲ್ ಮಾಡ್ತಿದೆಯಲ್ಲ ಸರ್. ಇದೆಲ್ಲ ನಮ್ಮ ದೇಶದಲ್ಲಿ ತಯಾರಾಗುವಂಥದ್ದು, ನಮ್ಮ ರಾಜ್ಯದಲ್ಲಿ ತಯಾರಾಗುವಂಥದ್ದು, ಜಿಲ್ಲೆಯಲ್ಲಿ ತಯಾರಾಗುವಂಥದ್ದು ಹಾಲು. ನೀವು 2 ರೂಪಾಯಿ ದನಗಳಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಗೋಮಾತೆಗೆ ಅಂತ ನೀವು ಹೇಳ್ತಿದ್ದೀರಾ. ನೀವು 9 ರೂಪಾಯಿ 20 ತಿಂಗಳಲ್ಲಿ ಏರ್ಸಿದ್ದೀರಾ. ಅದು ಜನಗಳಿಗೆ ಹೊರೆ ಅಲ್ವಾ ಸರ್? ಸರ್ ನಾವು ರೈತರಿಗೆ ಎಷ್ಟು ಕೊಟ್ಟಿದ್ದೀರಿ? ನಿಮ್ಗೆ ನಿಮ್ಮ ಹತ್ರ ಲೀಸ್ಟ್ ಉಂಟಾ ರೈತರಿಗೆ ಕೊಟ್ಟದ್ದು ಅಷ್ಟರಲ್ಲಿ? ಅಲ್ಲ ಉಂಟಲ್ಲ, 656 ಕೋಟಿ ರೂಪಾಯಿ ನಾವು ಸಬ್ಸಿಡಿ ಕೊಡ್ತಿದ್ದೇವೆ. ಅಲ್ಲ ಸರ್, ನೀವು ಕೊಡುವಂತದ್ದು ರಾಜ್ಯದ ಜನತೆಯ ಗೋಶಾಲೆಗಳಿಗೆ ಗೋವುಗಳಿಗೆ ಕೊಡುವಂತದ್ದು ಸಬ್ಸಿಡಿ. ಯಾವುದು ಹಿಂಡಿ ಅದು ಇದೆಲ್ಲ ಸಬ್ಸಿಡಿ ಕೊಡುವಂತದ್ದು, ಅದನ್ನು ನೀವು ಕೊಡಿ ಸರ್. ಅದನ್ನು ನೀವು ಕೊಡ್ತಾ ಇಲ್ಲ. ಇಲ್ಲ ಸರ್, ನಮ್ಮ ಗಮನಕ್ಕೆ ಬರಲಿಲ್ಲ ಅಂತ ವಿಚಾರಗಳು. ಯಾವುದನ್ನು ಸ್ಟಾಪ್ ಮಾಡಿದವೆ ಅಂತ ಹೇಳಿ ಇಲ್ಲ ಅಲ್ಲ ಬಿಟ್ಟು ಮಾಧ್ಯಮದಲ್ಲಿ ಕೂತ್ಕೋಬೇಕು. ಇಲ್ಲ ಖಂಡಿತವಾಗಿಯೂ ಅಲ್ಲ. ನಿಮ್ಮ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅಲ್ಲ ಇಂದು ಒಂದು ವೇಳೆ ಅಂಥದ್ದು ಯಾವುದಾದ್ರೂ ಇದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ, ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ನೀವು ನೋಡಿ ಸರ್, ಎಲ್ಲಿ ಸಿಗ್ತಾ ಇದೆ, ಎಲ್ಲಿ ದನಗಳಿಗೆ ಸಬ್ಸಿಡಿ ಈಗ ಅದನ್ನು ತಿಂಡಿ ವ್ಯವಸ್ಥೆಯಲ್ಲಿ ಎಲ್ಲಿ ಸಿಗ್ತಾ ಇದೆ? ಅಲ್ಲ ನೀವು ಸುಮ್ಮನೆ ಅಲ್ಲಿ ಸಿಗ್ತಿದೆ ಇಲ್ಲಿ ಸಿಗ್ತಿದೆ ಅಂತ ಹೇಳಿದ್ರೆ ಆಗುದಿಲ್ಲ ಸರ್. ಅವರಿಗೆ ದಯವಿಟ್ಟು ಸಬ್ಸಿಡಿ ಎಲ್ಲಿ ಏನಾದ್ರು ಸಿಗ್ತಾ ಒಂದು- ಇಲ್ಲ ಅಂತ ಅಲ್ಲಲ್ಲ, ಅವ್ರು ಹೇಳೋದು ಎಲ್ಲಿ ಸಿಗ್ತದೆ ಅಂತ ಕೇಳುದು ಅವ್ರು. ಹೌದು ಅಂತ ಕೇಳ್ತಾ ಇದ್ದಾರೆ ಅವರು. ಹೌದು. ಮಾಧ್ಯಮದಲ್ಲಿ ಕೂತ್ಕೊಂಡು ಈಗ ನೀವು 56 ಕೋಟಿ ಸಬ್ಸಿಡಿ ಅಂತ ಹೇಳುವಾಗ ಎಲ್ಲಿ ಸಿಗ್ತದೆ ಅಂತ ಕೇಳುದು ಅವ್ರಿಗೆ. ಅಲ್ಲ ನಾವು ಹೈನುಗಾರಿಕೆ ಅವರಿಗೆ ಕೊಡ್ತಿದ್ದೇವೆ, ರೈತರಿಗೆ ಕೊಡ್ತಿದ್ದೇವಲ್ಲ ನಾವು. ಅಲ್ಲ ಈಗ ಅವರು ರೈತರ ಜಾಗದಲ್ಲಿ ಕೂತ್ಕೊಂಡು ಮಾತಾಡುದು. ಅಂತಲ್ಲಿ ನೀವು ಜನಗಳಿಗೆ ನೀವು ಮಾಹಿತಿ ಕೊಡುವಂತದ್ದೇ ಸುಳ್ಳಲ್ಲ ಮಾಧ್ಯಮದಲ್ಲಿ ಕೂತ್ಕೊಂಡು. ಅಲ್ಲ ನೀವು ಇಲ್ಲಿ ಬಂದು ಅದು ಸಿಗ್ತಿಲ್ಲ ಇದು ಸಿಗ್ತಿಲ್ಲ ಎಲ್ಲಿ ಸಿಗ್ತಿಲ್ಲ ಅಂತಾದ್ರೆ ಹೇಳ್ಬೇಕಲ್ಲ ನೀವು. ನಾವು ಲೀಸ್ಟ್ ತಗೊಂಡು ಬರ್ತೇವೆ, ನೀವು ಬರ್ತೀರಾ ಮಾಧ್ಯಮಕ್ಕೆ? ಬರುವ, ಖಂಡಿತವಾಗಿ ಬರುವ, ಏನಾಗ್ಲಿ ಗುಡ್ ಅದಕ್ಕೆ. ನೀವು ಸುಮ್ಮನೆ ಯಾಕೆ ಮಾಧ್ಯಮದಲ್ಲಿ ಕೂತ್ಕೊಂಡು ಅಷ್ಟು ಇಷ್ಟ ಅಂತ ಹೇಳ್ತಿದ್ದೀರಿ? ಬರೋಣ ಸರ್, ಅಲ್ಲ. ಮಾತಾಡೋಣ. Yes. ನಿಮ್ಮ ಹತ್ರನೇ ಲಿಸ್ಟ್ ಇಲ್ಲ. ಓಕೆ ಇಲ್ಲ ನೋಡಿ 9 ರೂಪಾಯಿ ಏರ್ಸಿದ್ ನಿಮ್ಮ ಹತ್ರ ಇಲ್ಲ, ಪುನಃ 2 ರೂಪಾಯಿ ವಾಪಸ್ ಕೊಟ್ಟಿದ್ದೇವೆ. ಯಾವಾಗ ಕೊಟ್ಟಿದ್ದೀರಿ ನೀವು? ಇಲ್ಲ ನೀವು ಬಹುಶಃ ಇವರು ಇದು ನೋಡಿಲ್ಲ ಅಂತ ಇಲ್ಲ ಅನಿಸಿದೆ. ಅವರು ಹೇಳುವಂತ ಪ್ರಕಾರ ಈಗ 9 ರೂಪಾಯಿ ಏರಿಕೆ ಮಾಡಿದ್ರೆ, ಇಲ್ಲ ತಾವು ಹೇಳ್ತೀರಿ 2 ರೂಪಾಯಿ ಹಿಂಪಡಿತೀವಿ, 7 ರೂಪಾಯಿ ಮಾತ್ರ ಏರಿಕೆ ಮಾಡೋದು ಅಂದ್ರೆ 2 ರೂಪಾಯಿ ಹಿಂಪಡಿತೀರಿ ಅಂತ ಬಂದಾಗ ಏನು 2 ರೂಪಾಯಿ ವಾಪಸ್ ಕೊಡ್ತೀರಿ, ಏನ್ ಕಥೆ ಅಂತ? ಅಲ್ಲ 2 ವಾಪಸ್ ಕೊಡುದಲ್ಲ, ನಾವು ಮೂಲ ಪ್ರೈಸ್ ಇಂದ ಏನಿದೆ ನೋಡಿ. ಇವಾಗ ಜೂನ್ 2024 ಮುಂಚೆ ಯಾಕಂದ್ರೆ ಗೊತ್ತಾ, ನಾಳೆ ನಮ್ಮ ಕೂಡಲೇ ನೋಡ್ತಾ ಇದ್ವಿ Correct. ಯಾವ ರೀತಿ ಹೇಳಿದ್ರು 2 ರೂಪಾಯಿ ನೋಡಿ, ಒಮ್ಮೆ 3 ರೂಪಾಯಿ ಏರಿದೆ, ಒಮ್ಮೆ 2 ರೂಪಾಯಿ ಏರಿದೆ, 2 ರೂಪಾಯಿ ಏರಿದೆ, 5 ರೂಪಾಯಿ ಆಯ್ತು, ಈಗ 4 ರೂಪಾಯಿ ಏರು ಅಂದ್ರೆ ಇನ್ನೂ 9 ರೂಪಾಯಿ ಆಗುದು. 9 ರೂಪಾಯಿ ಅವ್ರು ಹೇಳಿದಾಗೆ. ಅವರು ಪುನಃ 7 ಹೇಗೆ ಹೇಳ್ತಾರೆ? ಆ ಮಧ್ಯದಲ್ಲಿ ಏರಿಸಿದನ್ನು ವಾಪಸ್ ತಗೊಳ್ಳಿಲ್ಲ. ಅಲ್ಲ ಅದರದ್ದು ರಿಪೋರ್ಟ್ ಇದೆ ಮೀಡಿಯಾದಲ್ಲಿ. ಇವರದ್ದು ನಮ್ಮ ಸ್ವಲ್ಪ ಸಹಕಾರ ತೆಗೆದು ಅದೇ ಹೇಳಿದ್ದು ಅದನ್ನು ಇಲ್ಲ, ಒಮ್ಮೆ ಇಲ್ಲ. ನೋಡ್ಬೋದು ನೀವು. ನೋಡಿ, ಯಾಕಂತ ಹೇಳಿದ್ರೆ 3 ಏರಿದೆ, ಅದರಲ್ಲಿ 2 ಏರಿದೆ, 4 ಏರಿದೆ. 2 ರೂಪಾಯಿ ಏರಿಕೆ ಆದದ್ದನ್ನು ಸರ್ಕಾರ ವಾಪಸ್ ತಕೊಂಡಿದೆ. 2 ರೂಪಾಯಿ ಏರಿಕೆ ಆದ ನಂತರ ಸರ್ಕಾರ ವಾಪಸ್ ತಕೊಂಡಿದೆ. ನೀವು ನೋಡಿ, ಅಲ್ಲ ಸ್ಟೇಟ್ಮೆಂಟ್ ನೋಡಿ, ನೀವು ಅದನ್ನ ಸ್ಟೇಟ್ಮೆಂಟ್ ಅನ್ನು ಟೆಲಿಕಾಸ್ಟ್ ಮಾಡಿ ಅಲ್ಲ, ನೀವು ಗೊತ್ತಾಗುತ್ತೆ ಅವಾಗ. ಈಗ 40 ನೋಡಿ ಹೇಳ್ತೀನಿ ನಿಮಗೆ, ಈ ಹಿಂದೆ 44 ರೂಪಾಯಿ ಇರ್ಬೋದು, 44 ರೂಪಾಯಿ ಇತ್ತು. 44 ರೂಪಾಯಿ ಇರುವಾಗ ಅಂದ್ರೆ ಇವತ್ತು 1 ಲೀಟರ್ 50 ml ಸಿಗ್ತಾ ಇತ್ತು. ಆ 40 ಅದರಲ್ಲಿ 2 ರೂಪಾಯಿ ಏನು ಏರಿಕೆ ಆಗಿತ್ತು ನೋಡಿ, ಅದನ್ನು ವಾಪಸ್ ತಕೊಂಡ್ರು. ಆವಾಗ ಬೆಲೆ ಬಂತು 42 ರೂಪಾಯಿ. 42ಕ್ಕೆ 4 ರೂಪಾಯಿ ಆ್ಯಡ್ ಮಾಡಿದ್ರು. 42ಕ್ಕೆ 4 ರೂಪಾಯಿ ಸೊ 46 ರೂಪಾಯಿ ಆಯಿತು. ಸೊ ಇವತ್ತು ಬೆಲೆ ಇದ್ದದ್ದು 44 ರೂಪಾಯಿ, 1 ತಾರೀಕು ನಂತರ ಆಗುವಂಥದ್ದು 46 ರೂಪಾಯಿ. ಸೊ 2 ರೂಪಾಯಿ ಏರಿಕೆ ಆಗಿತ್ತು. 2 ರೂಪಾಯಿ ಏರಿಕೆ. ಅಲ್ಲ ನೀವು ದಯವಿಟ್ಟು ಅದನ್ನೊಂದು ಕ್ಲಾರಿಫೈ ಮಾಡಿ. ಯಾಕಂತ ಹೇಳಿದ್ರೆ ಈಗ ನಾನು ಹೇಳಿ ಹೋದ್ರೆ ಸಹ ಅದು ಜನರಿಗೆ ಅಷ್ಟೊಂದು ಅರ್ಥ ಆಗ್ಲಿಕ್ಕಿಲ್ಲ. ಬಟ್ ಅದು ಸಚಿವರದ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರಲ್ಲಿ ಒಳ್ಳೆ ವಿವರಣೆ ಇದೆ ಅವರದ್ರಲ್ಲಿ. ಅಲ್ಲ ಸರ್, ನಾನು ಒಂದು ಹೇಳ್ಬೇಕಾ, ಈಗ ಆ ಒಂದು ಲಿಸ್ಟ್ ಅನ್ನ ಹಾಕಿವ್ರೆ, ಒಂದ್ಸಲ ಲಿಸ್ಟ್ ಹಾಕಿ. ಇಲ್ಲ ಕನ್ಫ್ಯೂಷನ್ ಬೇಡ ನೋಡಿ. ಈಗ ಬ್ಲೂ ಪ್ಯಾಕೆಟ್ ಬ್ಲೂ ಪ್ಯಾಕೆಟ್ ಒಂದು ನಿಮಿಷ 2023ರಲ್ಲಿ ಎಷ್ಟಿತ್ತು ಅಂತ ನೋಡಿ, ಮುಗೀತಲ್ಲ. ಆಗ ಎಷ್ಟಾಯ್ತು ನೋಡಿ, 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆಯ್ತು. ಅದರ ನಂತರ ಅದ್ರ ಮೇಲೆ 2 ರೂಪಾಯಿ ಜಾಸ್ತಿ ಆಯ್ತು. 2000 ಡಿಡಕ್ಷನ್ ಮಾಡಿದ್ದೇವೆ, ಹಿಂಪಡೆದಿದ್ದೇವೆ. ಅದರ ಒಟ್ಟಿಗೆ 50 ml ಏನ್ ಕೊಡ್ತಿದ್ದೇವೆ ನೋಡಿ, ಅದನ್ನು ಕೂಡ ಹಿಂಪಡೆದಿದ್ದೇವೆ. ಹೇಗೆ? ಓಕೆ, ಎನಿವೆ ಈಗ ಒಂದ್ಸಲ ನೋಡಿ. ಈಗ ನಾನು ಹಿಂದಿನ ದರ 42 ರೂಪಾಯಿ ನೀಲಿ ಪ್ಯಾಕೆಟ್ ಹಾಲು 42 ರೂಪಾಯಿ ಇತ್ತು ಹಿಂದಿನ ದರ, ಅಂದ್ರೆ ಇವತ್ತಿನ ತನಕ. ನಾಡಿದ್ದು 46 ರೂಪಾಯಿ ಆಗುತ್ತೆ. ಅದರಲ್ಲಿ ಒಂದು ಟ್ವಿಸ್ಟ್ ಇದೆ. ಅದು 42 ರೂಪಾಯಿ ಏನಿದೆ ನೋಡಿ, ಅದು 2023ರಲ್ಲಿದ್ದ ಬೆಲೆ.
23ರಲ್ಲಿದ್ದ ಬೆಲೆ 42 ರೂಪಾಯಿ ಇದ್ದದ್ದು. ಅದು ಸರಿ. ಅದಾದ ಮೇಲೆ 2 ರೂಪಾಯಿ ಆ್ಯಡ್ ಮಾಡಿದ್ರ 44 ಆಯ್ತಾ? ಇವತ್ತು 44. ನಾವು ಏನು ಮಾಡಿದೆವು, ಹಿಂದಿನ ಬೆಲೆಗೆ ಪರಿಷ್ಕೃತ ಬೆಲೆಗೆ 4 ರೂಪಾಯಿ ಆ್ಯಡ್ ಮಾಡಿದ್ದು. ಹಿಂದಿನ ಬೆಲೆಗೆ? ಹೌದು, 2023ರ ಬೆಲೆ. ಎಸ್. ಹಾಗಾದ್ರೆ ಈಗ ನಮ್ಮ ಹತ್ರ ಇರುವಂತಹ ಈ ಒಂದು ಅಂಕಿಅಂಶಗಳು ನೋಡಿ. ಎಸ್ ಹಾಕಿ 42 ರೂಪಾಯಿ ಈಗ 46 ರೂಪಾಯಿ ಆಗಲ್ಲ ಅಂತ ಹೇಳುವಂತ ತಾವು. ಇವಾಗ 44 ಇದೆ, ಈಗ 44 ಇದೆ, ಈಗ 46 ಆಗ್ತದೆ. ಎಲ್ಲಿ 44? 42ಕ್ಕೆ ಸಿಗ್ತದೆ. 2003ರ ಬೆಲೆ. ಅಲ್ಲ, ಒಂದು ನಿಮಿಷ. ಈಗ ಹೋದ್ರೆ 42 ರೂಪಾಯಿಗೆ ಹಾಲು ಉಂಟು. ಹಾಲು ಉಂಟಲ್ವಾ? ಈಗ ನಿಮ್ಮ ಇದು ನೀಲಿ ಹಾಲು ಈಗ ಹೋಗಿ ಡೈರಿಯಲ್ಲಿ ಇವತ್ತು 31ರವರೆಗೆ ತಗೊಂಡ್ರೆ 42 ರೂಪಾಯಿ. 42 ರೂಪಾಯಿ. 42 ರೂಪಾಯಿ. 1 ತಾರೀಕಿಗೆ ಅದಕ್ಕೆ 46. ಅಲ್ಲ, ಅವ್ರು ಸೀದಾ ಒಪ್ಪಿದ್ರೆ ಆಯ್ತು. ಅದು ಪುನಃ 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 ಅದ್ರ ಬಗ್ಗೆ ಎಲ್ಲ ಚರ್ಚೆ ಬೇಡ. 42 ಇಲ್ಲ, 42 ಇಲ್ಲ, ಅಲ್ಲ, ಈಗ 44 ಈಗ ಕೆಳಗೋದ್ರೆ. ಹೌದು. ಓಕೆ, ಜಸ್ಟ್ ನಮ್ಮ ಫ್ರಿಡ್ಜ್ ಅಲ್ಲಿ ಕೂಡ ಇದೆ ಹಾಲಿನ ಒಂದು ಪ್ಯಾಕೆಟ್. ಒಂದು ಎಸ್ ರೇಟ್ ನೋಡಿ ಎಷ್ಟಿದೆ ಅನ್ನುವಂಥದ್ದು. ಇದು ಭಾರಿ ಸರ್, ಎನಿವೆ ಎಸ್ ಓಕೆ, ನಾನು ಮಾತಾಡ್ತೀನಿ. ಮತ್ತೊಂದು ಕರೆ ಇದೆ. ಓಕೆ ಓಕೆ ಎಸ್ ಓಕೆ, ತಾವುಗಳು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ತಮ್ಮ ಒಂದು ಹಾಲಿನ ರೇಟ್ ಎಷ್ಟಿದೆ ಅದನ್ನು ಕೂಡ ಒಂದ್ಸಲ ಹೇಳಿ, ಯಾಕಂದ್ರೆ ಇಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ. ನಮ್ಮ ಒಂದು ಫ್ರಿಡ್ಜ್ ಅಲ್ಲಿ ಇರುವಂತಹ ಒಂದು ಹಾಲಿನ ರೇಟ್ ಅಲ್ಲ, ಕನ್ಫ್ಯೂಷನ್ ಬೇಡ. ಈಗ 1 ತಾರೀಕು ನಂತರ ಬ್ಲೂ ಪ್ಯಾಕೆಟ್ಗೆ 46, ಗ್ರೀನ್ ಪ್ಯಾಕೆಟ್ಗೆ 50, ಮತ್ತೆ ಆರೆಂಜ್ ಬರ್ತದೆ ಅಲ್ಲ ಅದಕ್ಕೆ 52, ಮತ್ತೆ ಕರ್ಡಿಗೆ 54. ಓಕೆ, ಕರೆಕ್ಟ್. ಓಕೆ, ಇಷ್ಟೇ. ಕನ್ಫ್ಯೂಷನ್ ಮಾಡೋದು ಬೇಡ ಇದರಲ್ಲಿ. ಸರಿ ಸರಿ, 4 ರೂಪಾಯಿ ಡೈರೆಕ್ಟ್ ಆಗಿ ಏರಿಸಲಿಲ್ಲ, 2 ರೂಪಾಯಿಯನ್ನು ಮಾತ್ರ ಅಂತ ಹೇಳುವಂಥದ್ದು ತಾವು ಅಲ್ವಾ ಸರ್? ಪಚ್ಚೆ ಯಾರಿಗೆ ಎಷ್ಟುಂಟು? ಎಷ್ಟು? 26. 26 ಅಂದ್ರೆ 52 ಆಯ್ತಲ್ಲ. 52 ಆಯ್ತು. 52. ಓಕೆ, 52. ಇಲ್ಲಿ ಎಷ್ಟಿದೆ? ಹಾ, ಎಸ್, ಈಗ ನನ್ನ ಕೈಯಲ್ಲಿದೆ ನಂದಿನಿ ಹಾಲು, ಗ್ರೀನ್ ಕಲರ್ ನಂದಿನಿ ಹಾಲು. ಇದು ಅರ್ಧ ಲೀಟರ್ ಹಾಲು. ಯಾಕಂದರೆ 1 ಲೀಟರ್ ಹಾಲಿನ ಬೆಲೆ ಹೇಳುವ ಪ್ರಕಾರ ಅಂದರೆ ಅರ್ಧ ಲೀಟರ್ ಹಾಲಿಗೆ 26 ರೂಪಾಯಿ ಇದೆ. ಈ ನಂದಿನಿ ಹಾಲು 26. ಸ್ವಲ್ಪ ಸ್ಕ್ರೀನ್ ದೊಡ್ಡದು ಮಾಡಿನ. ಓಕೆ, ಸಿಂಗಲ್ ಸ್ಕ್ರೀನ್ ಕೊಡಿ. ಓಕೆ, ನನ್ನ ಕೈಯಲ್ಲಿರುವಂಥದ್ದು ಗ್ರೀನ್ ಕಲರ್ ನಂದಿನಿ ಹಾಲು. ಯಾಕಂದ್ರೆ ಬಹಳಷ್ಟು ಚರ್ಚೆ ಆಯಿತು ಉದಯಾಚರವರಿಗೆ ಮತ್ತು ನಮಗೆ ಎಷ್ಟು ರೂಪಾಯಿ ಇದೆ ಅನ್ನುವಂಥದ್ದು. ಈಗಿನ ML ಎಷ್ಟು ಅಂತ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ. ಅಲ್ಲ, ML 500 525 ನೋಡಿ. ಇದು ಆಕ್ಚುಲಿ 550 ml. 50 ml ಅಲ್ಲಿ ಜಾಸ್ತಿ ಉಂಟು. 550 ml. ಇದರಲ್ಲಿ ಇರುವಂತದ್ದು ಅರ್ಧ ಲೀಟರ್ ಹಾಲು. ಅರ್ಧ ಅಲ್ಲ 550 ml. ಇದಕ್ಕೆ 26 ರೂಪಾಯಿ. 26 ರೂಪಾಯಿ ಅಂತ ಬಂದಾಗ 1 ಲೀಟರ್ ಹಾಲಿಗೆ ಬರುತ್ತೆ 52 ರೂಪಾಯಿಗಳು. ಸೊ ಹಾಗಿದ್ದಾಗ 52 ಒಂದು ನಿಮಿಷ, 500 ಅಲ್ಲ 500, 1 ಲೀಟರ್ 100 ಇದು ಆಗ್ತದೆ ಪುನಃ. ಹೌದು. ಈಗ ಇಲ್ಲಿ 26 ರೂಪಾಯಿ ಅಂತ ಕೇಳಿದ್ರೆ ಒಂದು ಅರ್ಧ ಲೀಟರ್ಗಲ್ಲ, ಪುನಃ ಅದಕ್ಕೆ 50 ಉಂಟು ಸೇರಿಸಿ. ಹೌದು, ಈಗ ನೀವು 1 ಲೀಟರ್ ಹಾಲು ಅಂತ ಕೇಳಿದ್ರೆ 1 ಲೀಟರ್ ಪ್ಲಸ್ 100 ಇದೆ. ಹೌದು, ಆಗ ಅದಕ್ಕೆ 54 ರೂಪಾಯಿ. ಈಗ ಈಗ ಆಯ್ತಲ್ಲ, ನೀವು ಕ್ಯಾಲ್ಕುಲೇಟರ್ ತಗೊಂಡು ಡಿವೈಡ್ ಮಾಡೋ ವ್ಯಾಪಾರ ಇದೆ. ಈಗ ಇದಕ್ಕೆ ಈಗ ಅವ್ರು ಏನ್ ಮಾಡಿದ್ರು, ಅದನ್ನ 50 ತೆಗೆದ್ರು, ಇನ್ನು ಇದರಲ್ಲಿ ಬರೋದು 500. ಇನ್ನು 500 ಬರೋದಕ್ಕೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅದ್ರ ಮೇಲೆ 4 ರೂಪಾಯಿ ಹೇಳುದು. ಕರೆಕ್ಟ್, ಅದರ ಮೇಲೆ ಹೇಳುವಂತ 4 ರೂಪಾಯಿ.
ನಿಮ್ಗೆ ಅರ್ಥ ಆಯ್ತಲ್ಲ, ಇದರಲ್ಲಿ ಈಗ 50 ಇದ್ದದನ್ನು ಕ್ಯಾನ್ಸಲ್ ಮಾಡ್ತಾರೆ. ಇನ್ನು 550 ಇರುವಂತದ್ದು 50 ಕ್ಯಾನ್ಸಲ್ ಮಾಡ್ತಾರೆ, 500 ರೂಪಾಯಿ ಆಗುತ್ತೆ, 500 ಆಗುತ್ತೆ. ಅಲ್ಲ 500 ಆದ್ರೆ ಎಷ್ಟು ಅಂತ ಕ್ಯಾಲ್ಕುಲೇಟರ್ ಅಲ್ಲಿ ಒತ್ತಿದಾಗ ಇನ್ನು ಮುಂದೆ 500 ತಗೊಳ್ಳುವಾಗ ನಿಮ್ಗೆ 4 ರೂಪಾಯಿ ಜಾಸ್ತಿ. ಓಕೆ, ಆ ರೀತಿ. ಹಾಗಾದ್ರೆ ಈಗ ಅವಾಗ ಹೆಚ್ಚು ಕಡಿಮೆ ಅಲ್ಲ ಕಮ್ಮಿ ಇಲ್ಲ, ಅದು ಲೆಕ್ಕವೇ 48 ರೂಪಾಯಿ ಸಮಥಿಂಗ್ ಬರ್ತದೆ. 48 ರೂಪಾಯಿ ಬರ್ತದೆ. ಓಕೆ, 48 ರೂಪಾಯಿ ಬರ್ತದೆ. ನೀವು ಇದನ್ನ ಆ ರೀತಿ ನಾಳೆಯಿಂದ ತಗೊಳ್ಳಿದ್ರೆ 50 ಅಲ್ಲ ರೂಪಾಯಿ. ಸರ್, ಆ ರೀತಿ ಲೆಕ್ಕಾಚಾರವೇ ಅಲ್ಲ. ಈಗ ಒಂದು ಇವರು ಲೀಟರ್ಗೆ 50 50 ತೆಗಿತಾರಲ್ಲ, 50 ತೆಗೆದ್ರೆ ಕ್ಯಾಲ್ಕುಲೇಷನ್ ಅಲ್ಲಿ ಎಷ್ಟು ಬರ್ತದಂತ ಅಲ್ಲಿ 48 ಬರ್ತದೆ. ಎಷ್ಟು ml ಬರುತ್ತೆ ಹಾಗಾದ್ರೆ? ಒಂದು ಲೀಟರ್ ಇನ್ನು 500 ಬರುದು, ಅರ್ಧ ಲೀಟರ್ಗೆ 500 ಬರುದು, 1 ಲೀಟರ್ಗೆ 1,000 ಇದು ಬರುದು. 1000 ಇದುವರೆಗೆ 100 ಬರ್ತಿತ್ತು ಎಕ್ಸ್ಟ್ರಾ, 100 ml ಇದು ಜಾಸ್ತಿ ಬರ್ತಿತ್ತು. ಈಗ ಏನಾಗ್ತದೆ, 100 ಹೊರಗೆ ಹಾಕಿದಾಗ ಎಷ್ಟು ಬರ್ತದೆ ರೇಟ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು, ಅದರ ಮೇಲೆ 4 ರೂಪಾಯಿ ಜಾಸ್ತಿ ಮಾಡಿತ್ತು. ಹೌದು, 48 ಬರ್ತದೆ. ಆ ಕ್ಯಾಲ್ಕುಲೇಷನ್ ಹಾಕಿದ್ರೆ ನಾವು ಹೇಳುವಂತದ್ದು 46 ಅಂತ ಹೇಳಿದೆ ನಾನು ನಿಮ್ಗೆ, ಹೌದಾ? ಅದು 2 ರೂಪಾಯಿ ವಾಪಸ್ ತೆಗೆದ್ರು ಅಂತ ನಾನು ಹೇಳಿದೆ ನಿಮ್ಗೆ. 50 ml ತೆಗೆದ್ರು, 2 ರೂಪಾಯಿ ತೆಗೆದ್ರು. ಅದು ಲೆಕ್ಕಾಚಾರ ತೆಗೆಯುವಾಗ 2023ಕ್ಕೆ ಅವಾಗ 1 ಲೀಟರ್ಗೆ 46 ರೂಪಾಯಿ ಆಯ್ತು. 46 ಪ್ಲಸ್ 4 50 ಆಯ್ತು. ಬಟ್ ನಿನ್ನೆವರೆಗೆ ನೀವು ಲೆಕ್ಕಾಚಾರ ಪ್ರಕಾರ ಎಷ್ಟು ಬರ್ತದೆ? 48. ಸೊ 2 ರೂಪಾಯಿ ಹೆಚ್ಚಲ್ಲ. ನೀವು ಅದ್ರಗಿಂತ 400 ಕೊಡ್ಬೋದಿತ್ತಲ್ಲ, ಅರ್ಥ ಸುಮ್ಮನೆ ಚರ್ಚೆ ಇರ್ಲಿಲ್ಲ ಅಲ್ಲ. ಅಲ್ಲ ಈ ಕನ್ಫ್ಯೂಷನ್ ಮಾಡಿ ಹಾಕುದಕ್ಕಿಂತ ಪ್ಯಾಕೆಟ್ ಕೆಲವರೆಲ್ಲ ಉಂಟು ಹೋಟೆಲ್ ಅಲ್ಲಿ ಗ್ಲಾಸ್ ಸಣ್ಣದು ಮಾಡಿ ಬಿಡುದು, ರೇಟ್ ಜಾಸ್ತಿ ಮಾಡ್ಲಿಕ್ಕಿಲ್ಲ, ಗ್ಲಾಸ್ ಸಣ್ಣದು ಮಾಡಿ ಬಿಟ್ರೆ ಮುಗ್ದೋಯ್ತಲ್ಲ. ಯಾಕೆ ಈ ರೀತಿಯ ಒಂದು ಪರಿಷ್ಕೃತ ದರ ಅಂದ್ರೆ ಇಷ್ಟು ಗೊಂದಲಗಳು? ಇಲ್ಲ ನೋಡಿ, ಕಳೆದ ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು 2 ರೂಪಾಯಿ ಏರಿಸಿ 50 ml ಇದು ಮಾಡಿದ್ದು. ಮತ್ತು ಅದು ಏನೋ ಅವರಿಗೆ ಸ್ವಲ್ಪ KMFನವರಿಗೆ ಅದು ಪ್ಯಾಕೆಟಿಂಗ್ ಇದ್ದು ಕಾಸ್ಟಿಂಗ್ ಹೆಚ್ಚಾಗ್ತದೆ ಪ್ಯಾಕೆಟ್ ಮಾಡುವಾಗ. ಅಂದರೆ ಈಗ 50 mlಗೆ 2 ಕಡೆಯದ್ದು ಸಹ ಇದು ಏನು ಹೇಳ್ತದೆ, ಇನ್ವೆಂಟ್ರಿ ಕಾಸ್ಟ್ ಜಾಸ್ತಿ ಬರ್ತದೆ. ಸೊ ಅದಕ್ಕೋಸ್ಕರ ಅದನ್ನು ರೆಡ್ಯೂಸ್ ಮಾಡಿ ಹಳೆದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಸರಿ, ಈಗ 2 ರೂಪಾಯಿ 4 ರೂಪಾಯಿ ದೊಡ್ಡ ವಿಚಾರ ಬೀಳಲ್ಲ ಅನ್ನೋದು ಕಾಂಗ್ರೆಸ್ನವರ ವಾದ. ಯಾಕಂತ ಬಂದಾಗ ನಾನು ಏನ್ ಮತ್ತೆ ಹೇಳ್ತೀನಿ, ಯಾಕಂತ ಬಂದಾಗ ಬಿಜೆಪಿ ಅವರ ಕೂಡ ಒಂದು ಮಾತಿದೆ, ಪೆಟ್ರೋಲ್ ಡೀಸೆಲ್ 100 ಅಲ್ಲ 200 ರೂಪಾಯಿ ಆದ್ರೂ ಕೂಡ ನಾವು ಹಾಕ್ತಿವಿ, ನಮ್ಮ ದೇಶಕ್ಕೆ ಮೋದಿ ಮುಖ್ಯ. ಹಾಗೆಲ್ಲ ಹೇಳಿಲ್ಲ, ಯಾರ ಇಬ್ರು ಒಂದು ವಾಟ್ಸ್ಆಪ್ ಅಲ್ಲಿ ಹಾಕಿದ ಕೂಡಲೇ ಹಾಗೆ ಹೇಳ್ಬೇಡಿ, ಆ ರೀತಿ ಹಾಗೆ ಯಾರು ಮಾತಾಡುದಿಲ್ಲ. ಅದನ್ನ ಕಂಟ್ರೋಲಿಗೆ, ಹೌದಪ್ಪ ಕಂಟ್ರೋಲಿಗೆ ಮಾಡುದು. ಇಲ್ಲ ಅವ್ರು ಹೇಳ್ಬೋದು 100 200 ಅಂತ ಅಲ್ಲ, ಆದಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತಾರೆ ಹೊರತು ಇವರು ಬೈಯುವಾಗ ಕಾಂಗ್ರೆಸ್ನವರು ದೊಡ್ಡ ಮಾತಾಡುವಾಗ ಯಾರಾದ್ರೂ ಒಂದು ವಾಟ್ಸಪ್ ಅಲ್ಲಿ ಅದು ಯಾಕಂತ ಕೇಳಿದ್ರೆ ಒಂದು ದೇಶ ಪ್ರೇಮದ ಬಗ್ಗೆ ಒಂದು ಮಾತಾಡಿದ ವಿಷಯ. ಬಟ್ ಇದನ್ನು ಇದಕ್ಕೆ ಕಂಪ್ಯಾರಿಸನ್ ಮಾಡ್ಲಿಕ್ಕಿಲ್ಲ. ಈಗ ನಾವು ಎಷ್ಟಾಗ್ತದೆ ಅಂತ ಕೇಳಿದ್ರೆ, ಈಗ ಇವರು ಕಾಂಗ್ರೆಸ್ನವರು ಬೆಲೆ ಏರಿಕೆ ಕಾಮನ್ ಅನ್ನುವಂತ ವಿಚಾರ ಅಲ್ಲ. ನೋಡಿ ಯಾವಾಗ್ಲೂ ನಾವು ಮಾತಾಡುದು ಬೆಲೆ ಏರಿಕೆ, ಇವರು ಹೇಳಿದಾಗೆ ಬೆಲೆ ಏರಿಕೆ ಆಗ್ತಾ ಇರ್ತದೆ, ಹಣ ದುಬ್ಬರ, ಮತ್ತೆ ಅದು ಅದ್ರ ಬಗ್ಗೆ ಅಲ್ಲ ಇಲ್ಲಿ ಮಾತಾಡುದು. ಇವರು ವೆರಿ ಇಂಪಾರ್ಟೆಂಟ್ ಐಟಮ್ ಹಾಲು ಎಂಬುದು, ಇವರಿಗೆ ಇದನ್ನೆಲ್ಲ ಫ್ರೀ ಕೊಡುವವರಿಗೆ ಹಣದುಬ್ಬರ ಆಗ್ತದೆ ಅಂತ ಗೊತ್ತಿಲ್ವಾ? ಈ ಬಿಟ್ಟಿ KSRTCಗೆಲ್ಲ ಕೊಡುವಾಗ ಈಗ ನಾಳೆ ಒಂದು KSRTCಯಲ್ಲಿ ಇವರು BPLನವರಿಗೆ ಅಂತ ಕೊಟ್ಟದಲ್ಲ ಸ್ವಾಮಿ, ಯಾರೊಂದು ಕೋಟ್ಯಾಧಿಪತಿ ಸಮೇತ ಬಸ್ಸಿನ ಮೇಲೆ ಕೂತ್ಕೊಂಡ್ರೆ ಅವರಿಗೆ ಫ್ರೀ, ID ಕಾರ್ಡ್ ಕರ್ನಾಟಕದ್ದು ಸೇರಿಸಿದ್ರೆ ಫ್ರೀ. ಆಗ ಇವರಿಗೆ ಹಾಲಿನ ಮೇಲೆ ಯಾಕೆ ಅಷ್ಟು ತಲೆ ಬಿಸಿ ಬಂತು? ಹಾಲನ್ನು ಎಷ್ಟು ಇವರ ಕೆಪಾಸಿಟಿ ಆದ್ರೂ ಕಮ್ಮಿ ಮಾಡದಿದ್ರು ಜಾಸ್ತಿ ಮಾಡಬಾರ್ದು. ಈಗ ನಾವು ಅಲ್ಲ ಚರ್ಚೆಯಲ್ಲಿ ಅಲ್ಲ ಮಾಡಲೇಬಾರ್ದಿತ್ತು. ಕರೆಕ್ಟ್ ಅಲ್ಲ ನಾನು ಹೇಳುದು ಈಗ ಬಸ್ಸಿನ ವಿಷಯ ಇವರು ಮಾತಾಡಲಿ. ಬಸ್ಸಿಗೆ ಟಿಕೆಟ್ ಕೊಡ್ಲಿಕ್ಕೆ ತಾಕತ್ತಿದ್ದವರಿಗೆ ಸಹ ಇವರೊಂದು ಹೇಳಿದ ಮೇಲೆ ಇದಕ್ಕೆ ಪಾಪದವರಿಗೆ ಯಾಕೆ ಕೈ ಹಾಕ್ಬೇಕು ಇವರು? ಕರೆಕ್ಟ್ ಅಲ್ಲ. ಈಗ ನಾವು ಬೇರೆ ಮಾತಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ಆ ರೀತಿಯಾಗಿ ನಾವು ಕಂಪ್ಯಾರಿಸನ್ಗೆ ಹೋದ್ರೆ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಹಾಲಿನ ಬೆಲೆ ಕಡಿಮೆ. ಅಲ್ಲ ಪುನಃ ಅಲ್ಲಿಗೆ ಬಂದ್ರು ಅವರು. ಅಲ್ಲ ನಾವು ಹೇಳಲೇಬೇಕಾಗ್ತದೆ, ಇವರು ನಮಗೆ ಎಕ್ಸಾಂಪಲ್ ಕೊಡುವವರು. ಇವರ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ 50 ರೂಪಾಯಿಗೆ ಇಳಿಸಲಿಲ್ಲ. ಸಾರಿ ರೈತರಿಗೆ ಸಹ ಇಡೀ ಭಾರತ ದೇಶದಲ್ಲಿ ಹೌದು, ಅದಕ್ಕೆ ಹಣ ಕೊಡುದು ಸಹ ಇವರು ಕಮ್ಮಿ ಅಲ್ಲ. ಇಲ್ಲ ಪರ್ಸೆಂಟೇಜ್ ನೋಡಿ. ಪುನಃ ಹೇಳಿದೆ, ಗುಜರಾತಿನಲ್ಲಿ ನೀವು ತೆಗೆದು ನೋಡಿ, ಅಮೂಲ್ 90% ಅನ್ನು ರೈತರಿಗೆ ಕೊಡ್ತದೆ. ಎಷ್ಟಿದೆ ಅಮೂಲ್ ನೋಡಿ ಅಲ್ಲಿ ರೇಟ್ ಜಾಸ್ತಿ, ನಾನು ಅಲ್ಲೇ ಬಟ್ ಅವ್ರು ರೈತರಿಗೆ ಸಹ ಅಷ್ಟೇ ಉಂಟು ಅವರದ್ದು ಪೇಮೆಂಟ್, ಮತ್ತೆ ಹಾಲಿದ್ದು ಕ್ವಾಲಿಟಿ ಸಹ ಬೇರೆ ಉಂಟು. ಅಲ್ಲಿ ತೊಂದರೆ ಇಲ್ಲ, ಅಲ್ಲಿ ಜನರಿಗೆ ಪ್ರಾಬ್ಲಮ್ ಇಲ್ಲ. ಅಲ್ಲಿ 72 ರೂಪಾಯಿ ಇವರ ಗುಜರಾತಿನಲ್ಲಿ 1 ಲೀಟರ್ಗೆ ಹಾಲಿಗೆ ಕೊಡೋದಾದ್ರೆ ನಿಮ್ಮ ಸಿದ್ದರಾಮಯ್ಯ ನಾವಲ್ಲಿ ಯಾವುದು ಫ್ರೀ ಕೊಡ್ತೇವೆ ಅಲ್ಲ, ಈ ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದಲ್ಲ. ಈಗ ಗುಜರಾತಲ್ಲಿ ನಾವು ಫ್ರೀ ಕೊಡ್ತೇವೆ ಅಂತಲ್ಲ, ನಾವು ನಡೆದ ವಿಷಯ ಶ್ರೀಸಾಮಾನ್ಯರ ಜನರಿಗೆ ಇದಕ್ಕೊಂದು ಕೈ ಹಾಕಿದ್ರಿ ಅಲ್ಲ. ಈಗ ಹಾಲು ತೊಂದರೆ ಇಲ್ಲ, ಆಲ್ಕೋಹಾಲಿಗೆ ಹೆಚ್ಚಾದ್ರೂ ಯಾರು ಮಾತಾಡ್ತಾ ಇಲ್ಲ. ಇವರು ಆಲ್ಕೋಹಾಲಿಗೆ ಮಾಡ್ತಾ ಇದ್ದಾರೆ, ಯಾರು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆ ಮನೆ ಹೆಂಗಸರು ಮಾತಾಡ್ತಾರೆ, ಆ ಹೆಂಗಸರು ಮಾತಾಡ್ತಾರೆ, ಯಾಕಂದ್ರೆ ಎಲ್ಲ ಹೋಗ್ತಾ ಉಂಟು. ಆದರೆ ಇವರು ಹಾಲಿಗೆ ಕೈ
ನಾನು ಹೇಳುದು ಒಂದು ಕಡೆಯ ವಿಷಯ ಇದು. ಸರಿ, ಹಾಲೆಂಬುದು Very ಬೆಳಿಗ್ಗೆ important. ಎದ್ದ ಸರಿ, ಸರಿ, very ಕೂಡ್ಲೇ- important. ಒಂದು ನಿಮಿಷ ಇವರೇ, ಉದಯಣ್ಣ, ನಾನೊಂದು ಹೇಳ್ತೇನೆ ನಿಮಗೆ, ಬೇರೆ ಯಾವುದಕ್ಕೆ ಸಹ ನೀವು ಈಗ ಒಂದು ಜಾಸ್ತಿ ಮಾಡಿದ್ರು ಅಂತ ಕೇಳಿದ್ರೆ ಅದು ನೆಸಸರಿ ಐಟಮ್ ಅಲ್ಲ. ಹಾಲು ಎಂಬುದು ಬೆಳಿಗ್ಗೆ ಹೋಗಿ ಅವನು KMF ನ ಯಾವ್ದಾವ್ದು ಶಾಪ್ಗಳುಂಟು ಅಲ್ಲಿ ₹1 ಕಮ್ಮಿ ಉಂಟಂತ ಹೇಳಿ ಅಂಗಡಿಯಲ್ಲಿ ತೆಗೆದುಕೊಳ್ಳದೆ ಬೆಳಿಗ್ಗೆ ನಡ್ಕೊಂಡು ಹೋಗಿ ಅಲ್ಲಿಂದ ಹಾಲು ತರ್ತಾರೆ. ಮನೆಗೆ ಹಾಲು ಹಾಕ್ಲಿಕ್ಕೆ ಸಹ ಬಿಡುದಿಲ್ಲ, ಯಾಕಂದ್ರೆ ₹1 ಜಾಸ್ತಿ ತಗೊಳ್ತಾರೆ ಅಂತ. ಅಲ್ಲಿ ಇವರೊಂದು ಹೋಗಿ ಕೈ ಹಾಕ್ಬೇಕಾದ್ರೆ ಇವರಿಗೆ, ಯಾಕಂತ ಕೇಳಿದ್ರೆ ಅದರಲ್ಲಿ ಭಯಂಕರ ಇನ್ಕಮ್, ಯಾಕಂದ್ರೆ ಹಾಲು ಎಲ್ಲರೂ ಕುಡಿತಾರೆ. ಕರೆಕ್ಟ್ ನಿಮ್ಗೆ ಸರ್, ಆರಾಮ ನಾನು ಅಲ್ಲ ಇವರಲ್ಲಿ ಮತ್ತೆ? 101% agree. ನಿಮ್ಗೆ ಇವರ ದುಡ್ಡು ಮಾತು ಉಂಟಲ್ಲ, 101% ದುಡ್ಡು ಬಂತು ಹೇಗೆ ಅಂತ ಕೇಳಿದ್ರೆ 100% ನಿಮ್ಗೆ ದುಡ್ಡು Correct. ಬಂದಾಯ್ತು. ಇಲ್ಲ, ಬಂದಾಯ್ತು. ಬಂದಾಯ್ತಲ್ಲ ರೀ. ಸಂಜಯ್ ಅಣ್ಣನ ಮಾತು 100ಕ್ಕೆ 100 ಸತ್ಯ. Okay. ಅದನ್ನು ನಾವು ಎಲ್ಲಿಯೂ ಬಿಟ್ಟು ಕೊಡ್ತಾರೆ. ಆದ್ರೆ ಗುಜರಾತಿನಲ್ಲಿ ಯಾಕೆ ₹72 ಕೊಟ್ಟು ಜನರು ತಕೊಂಡ್ರೆ ಅವಾಗ ಅವರಿಗೆ ಹೊರೆ ಆಗುದಿಲ್ಲಂತೆ. ನಾವು ಇಲ್ಲಿ ಒಂದು ₹2 ಹೆಚ್ಚು ಮಾಡಿ ₹50 ತಂದ್ರೆ ಜನರಿಗೆ ತುಂಬಾ ಹೊರೆ ಆಗ್ತದೆ ಅಂತೆ. ಸೊ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ಹೇಳಿ ನಮ್ಮ ಪ್ರಶ್ನೆ. Okay, ಒಂದು ಮತ್ತೆ ಮಾತೆತ್ತಿದ್ರೆ ಇವರು ಗೋಮಾತೆ ಅದು ಇದು ಅಂತೆಲ್ಲ ಹೇಳ್ತಾರೆ. ಈಗ ನಾವು ಒಂದು ಜಸ್ಟ್ ಒಂದು ಇನಿಷಿಯೇಟಿವ್ ಗೋಮಾತೆ ವಿಷಯ ಒಂದು ಬೇರೆ. ಪುನಃ ಅದು ಯಾಕೆ ಬೇರೆ? ಅದು ಯಾಕೆ ಬೇರೆ? ನಾವು ಸಮೇತ ಹಾಲು ಬೆಳಿಗ್ಗೆ ಹೋಗಿ ತರ್ತಾನೆ. ಅಲ್ಲ, Correct, ನಾನು ಹೇಳುದು correct. ನಿಮ್ಗೆ, ಆ ಒಂದು ಪಾರ್ಟಿಗೆ ಅಲ್ಲ, ಬೇರೆ ನಾನು ಹೋಗೋಣ. ಹೇಳುವಂಥದ್ದು ಅದೇ, ನಾನು ನಾವು ನೋಡಿ ಹೇಳುವಂಥದ್ದು ಉದಯ್, ಅದೇ ಇವಾಗ. ಈಗ ಸಬ್ಜೆಕ್ಟ್ ಇರುವುದು ಇವತ್ತಿದ್ದು ಡಿಬೇಟ್ ಇದ್ದು ವಿಷಯ ಸರಿ, ಏನಂದ್ರೆ, ಸರಿ. ನೀವು ಎಲೆಕ್ಷನ್ ಇದು ಸಹ ಮಾತಾಡ್ಬೇಕು. correct sir. ಅಂತ ಬಂದಾಗ ಅವರು ಅಲ್ಲ ಸರ್, ಕೊಡ್ತಾರೆ, ಸರ್ ನನ್ನ ಸಿಂಪಲ್ ಅವ್ರ ಸರ್, ಮಾತು. ದನ ಸಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ದನ ಮಾರ್ತಿದ್ದಾರೆ ಸರ್. ಅಲ್ಲ, ಒಂದು ನಿಮಿಷ ಮಾರ್ತಿದ್ದಾರೆ. ನಾವು ಆ ಸಮಯದಲ್ಲಿ ನಾವು ಅವರಿಗೆ ಸಹಾಯಧನ ಬೇರೆ ಕೊಡದಿದ್ರೆ- ವ್ಯವಸ್ಥೆ ಮಾಡಬೇಕು ಸರ್ಕಾರ, ಅದಕ್ಕೆ ಸಬ್ಸಿಡಿ ಕರೆಕ್ಟ್ ಆಗಿ ಕೊಡಬೇಕು, ಅವರಿಗೆ ಎಲ್ಲ ಏನು ಕೊಟ್ಟಿದೆ. ಕೊಡಬೇಕು, ಇದಕ್ಕಿಂತ ಮುಂಚೆ ಇವರ ಸರ್ಕಾರ ಇರುವಾಗ ಏನ್ ಮಾಡಿದ್ರು? ಹೈನುಗಾರಿಕೆಯನ್ನು ಡೆವಲಪ್ ಮಾಡಬೇಕು. ಇದು ಒಂದು ಹಾಲಿಗೆ ರೇಟ್ ಜಾಸ್ತಿ ಮಾಡಿದ ಕೂಡ ಅದೆಲ್ಲ ಸೊಲ್ಯೂಷನ್. Correct sir. ಈಗ ಇದನ್ನೆಲ್ಲ ನೀವು ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಮಾಡ್ಬೇಕಲ್ಲ ಸರ್. ಅದು ಎಲ್ಲ ಸೊಲ್ಯೂಷನ್. ಈಗ ಇವರು ಕೆಲವರಲ್ಲಿ ಈಗ ಅಲ್ಲ, ನಮ್ಮದು ನಾನು- ಗೋ ಡೈರಿಗಳು ನೋಡಿ, ನಮ್ಮ ಇವರದ್ದು ಇದು, ಹೇಗೆ ಅಂತ ಅದು ಹೇಳಿದ್ರೆ- ಎಲ್ಲವೂ ನಮಗೆ ಸಿಗ್ತದಂತ ಆದ್ರೆ ಜನ ಏನ್ ಹೇಳುದಿಲ್ಲ, ಆದರೆ ಅಲ್ಲಿಗೂ ಕರೆಕ್ಟ್ ಆಗಿ ಸಿಗುದಿಲ್ಲ. ಉತ್ತರ ಪ್ರದೇಶದಲ್ಲಿ ರೈತರಿಗೆ- ₹62 ಇದೆ ಸರ್. ಸರಿ, ಸರಿ, ಹಾಲಿಗೆ ಬರೋಣ, ಉತ್ತರ ಬರೋಣ. ಪ್ರದೇಶ ಯಾವ- ₹62 okay, ಯಾವ ಇದೆ ಸರ್. ರಾಜ್ಯದಲ್ಲಿ- ಅಲ್ಲಿ ಹಾಲಿಗೆ ನಾವು ಸರಿ, ದುಡ್ಡು ಸರಿ. ಕೊಡುವಾಗ ಅಲ್ಲಿ ಅಲ್ಲಿ debate ಮನುಷ್ಯರಲ್ಲವಾ? ಆಗ್ತದೆ, ಮಾತಾಡಿ. ಅಲ್ಲಿ ಏನಂತ- ಮನುಷ್ಯರಲ್ಲವಾ? ಅಲ್ಲ, ಅಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಇಲ್ಲಿ ರೈತರಿಗೆ ನಾವು ನೋಡಿ. ಕಡಿಮೆಗೆ ಇದು ಮಾಡಿ ಕೊಡ್ಬೇಕಂತೆ. ಅವ್ರು ಮನುಷ್ಯರಲ್ಲವಾ? Okay, ಕಾಂಗ್ರೆಸ್ನವರ ವಾದ, ನಾವು ಹಾಲು ಉತ್ಪಾದಕರಿಗೆ ಕೊಡ್ತಾ ಇದೀವಿ, ಲಾಭವನ್ನ ನಾವು ಇಟ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಗಿಂತ ಜಾಸ್ತಿ ಹಾಲಿನ ದರ ಇದೆ, ನಮ್ಮಲ್ಲಿ ಅಷ್ಟೇನು ನಾವು ಜಾಸ್ತಿ ಮಾಡಿಲ್ಲ ಅನ್ನುವಂಥದ್ದು ಅವರುಗಳ ಸ್ವಾಮಿ ವಾದ. KMF ಉಂಟ್ರಿ ಅದ್ರಲ್ಲಿ. Yes, ನೀವೆಲ್ಲ ಬರ್ತೇನೆ ಯಾರು ಹೇಳಿದ್ದು? ಒಂದು ನಿಮಿಷ, ಬರ್ತೇನೆ, ಬರ್ತೇನೆ, ನೀವೆಲ್ಲ ಬರ್ತೇನೆ. ಹೇಳ್ತಾ ಇದ್ದೀರಿ ಹಾ. ಇದು ₹4 ಅಲ್ಲಿ ರೈತರಿಗೆ ಹೋಗ್ತಾ ಇಲ್ಲ, Okay. KMF ಗೆ ಸಹ ಉಂಟು. Okay. KMF ಇಲ್ಲದೆ ನಾನು ಬಂದ್ ಮಾಡ್ತೇನೆ ಅಂತ Obviously, ಹೇಳಿದ್ರು. ಅಲ್ಲಿ ಅಮೂಲಿಗೆ ಸಹ ಉಂಟು ಸ್ವಾಮಿ. ಓಕೆ ಸರಿ, ಬರ್ತೇನೆ ಅಲ್ಲ ಬರ್ತೀನಿ. ಜೊತೆಗೆ ನಾನು ಒಂದು ಕರೆ ಇದೆ, ಕರೆ ತೆಗೆದುಕೊಳ್ತೀನಿ. ಬಿಫೋರ್ ದಟ್ ಈ ಹಾಲನ್ನ ದಯಮಾಡಿ ಫ್ರಿಜ್ ಅಲ್ಲಿ ಇಡಿ, ಯಾಕಂದ್ರೆ ಹಾಲು ಈಗ ಬಹಳಷ್ಟು ಕಾಸ್ಟ್ಲಿ ಇದೆ. ಎಸ್, ಓಕೆ, ನೆಕ್ಸ್ಟ್ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಎಸ್, ಈಗ ಹಾಲು ಬಹಳಷ್ಟು ಕಾಸ್ಟ್ಲಿ ಆಗಿದೆ ಅಂತ ಬಂದಾಗ ಬಹುಶಃ ಇದು ಹಾಲಿನ ದರ ಏರಿಕೆ ಆಗಿದೆ. ಬೇರೆ ಬೇರೆ ರಾಜ್ಯಗಳ ಒಂದು ಪಟ್ಟಿಯನ್ನು ಕೂಡ ಹಾಕಿ. ಎಸ್, ಅಸ್ಸಾಂನಲ್ಲಿ ₹60 ಇದೆ, ಹರಿಯಾಣದಲ್ಲಿ ₹56 ಇದೆ, ಆಂಧ್ರ ಪ್ರದೇಶದಲ್ಲಿ ₹60 ಇದೆ, ರಾಜಸ್ಥಾನದಲ್ಲಿ ₹50, ಅದೇ ರೀತಿ ಮಧ್ಯಪ್ರದೇಶದಲ್ಲಿ 52, ಪಂಜಾಬ್ನಲ್ಲಿ 56, ಉತ್ತರ ಪ್ರದೇಶದಲ್ಲಿ 56, ಮಹಾರಾಷ್ಟ್ರದಲ್ಲಿ 52, ಗುಜರಾತ್ನಲ್ಲಿ 53, ಕೇರಳದಲ್ಲಿ 52, ಕರ್ನಾಟಕದಲ್ಲಿ 42. ಹೀಗೆ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇದೊಂದು ಆವರೇಜ್ ಪ್ರೈಸ್. ಎಸ್, ಉದಯ ಆಚಾರ್ಯ ಅವರುಗಳು ಹೇಳುವ ಪ್ರಕಾರ ಎಸ್, ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಹಾಲಿಗೆ ದರ ಕಡಿಮೆ ಇದೆ ಅನ್ನುವಂಥದ್ದು. ಅಲ್ಲ ಸರ್, ಈಗ ಹಾಲಿಗೆ ದರ ಕಡಿಮೆ ಇದ್ದು ಒಂದು ವಿಷಯ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ನೋಡಿ, ಅದು ಜಾಸ್ತಿನೇ ಇದೆ. ಸರಿ, ಈಗ 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 ಯಾವ ಕಾರಣಕ್ಕೋಸ್ಕರ ಬೆಲೆ ಏರಿಕೆ ಆಗ್ತಾ ಇದೆ? ಒಂದ್ ಕಡೆ ಉಚಿತ ಭಾಗ್ಯಗಳಿಗೋಸ್ಕರ, ಯೋಜನೆಗಳಿಗೋಸ್ಕರ, ಅಥವಾ ಮುನ್ನೆ ತಾನೇ ಶಾಸಕರು, MLCಗಳು, ಮುಖ್ಯಮಂತ್ರಿಗಳು, ಸ್ಪೀಕರ್ಗಳು ಎಲ್ಲರ ಒಂದು ವೇತನ ಭತ್ಯೆ ಜಾಸ್ತಿ ಆಗಿದೆ. ಅಂದ್ರೆ ವಾರ್ಷಿಕವಾಗಿ ಒಂದು ₹62 ಕೋಟಿ ಆ ಒಂದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ, ಅಂದ್ರೆ ಜಾಸ್ತಿ ಹೆಚ್ಚುವರಿ. ಸರ್ ಎಂತ ಗೊತ್ತಾ, ಒಂದು ವಿಷಯ ವೆರಿ ಕ್ಲಿಯರ್. ನನ್ನ ಪ್ರಶ್ನೆ ಇಷ್ಟೇ ಸರ್, ಇದೆಲ್ಲ ನಡೆಯುವುದು ಹೊಸದಾ ಅಥವಾ ನಮ್ಮ ರಾಜ್ಯದಲ್ಲಿ ಮಾತ್ರ ನಡೆಯುವುದಾ? ಜನರಿಗೆ ನಾವು ಮಾಹಿತಿ ಕೊಡ್ಬೇಕಲ್ಲ, ದಟ್ಸ್ ವೈ ಅದನ್ನು ಸ್ವಲ್ಪ ಪ್ಲೇ ಮಾಡಿ. ಎಸ್, ಮೊನ್ನೆ ತಾನೇ ಇದಲ್ಲ, ಶಾಸಕರ, ಮುಖ್ಯಮಂತ್ರಿಗಳ ವೇತನ ಭತ್ಯೆ ಹೆಚ್ಚಳ ಆಗಿರುವಂತದ್ದು. ಎಸ್, ಫಸ್ಟ್ ಒನ್. ಎಸ್, ತಾವು ಗಮನಿಸಬಹುದು, ₹62 ಕೋಟಿ ಹೆಚ್ಚುವರಿ ಹೊರೆ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ. ಯಾಕಂತ ಬಂದಾಗ ಮೊದಲನೇ ಅಂತನ್ನ ಹಾಕಿ. ಫಸ್ಟ್ ಒನ್.
ನೆಕ್ಸ್ಟ್ ಫಸ್ಟ್ ಒನ್. ಎಸ್, ವಿಧೇಯಕಗಳ ಅಂಗೀಕಾರದಿಂದ ಮುಖ್ಯಮಂತ್ರಿಗಳ ಮಾಸಿಕ ವೇತನ 75,000 ರೂಪಾಯಿನಿಂದ 1,50,000 ರೂಪಾಯಿ, ಜೊತೆಗೆ ಸ್ಪೀಕರ್ ಮತ್ತು ಸಚಿವರ ವೇತನ 60,000 ರೂಪಾಯಿನಿಂದ 1,25,00,000 ರೂಪಾಯಿ, ಅಂದ್ರೆ 1,25,000. ಸಭಾಪತಿಯವರ ವೇತನ 75,000 ರೂಪಾಯಿ ಇತ್ತು, ಈಗ 1,25,000 ರೂಪಾಯಿ ಆಗುತ್ತೆ. ಜೊತೆಗೆ ರಾಜ್ಯ ಸಚಿವರ ವೇತನ 50,000ದಿಂದ 75,000 ರೂಪಾಯಿಗಳಿಗೆ, ಜೊತೆಗೆ ಶಾಸಕರ ವೇತನ ಇದ್ದದ್ದು 40,000 ರೂಪಾಯಿ, ಈಗ 80,000 ರೂಪಾಯಿಗೆ ಏರಿಕೆ ಆಗಲಿಕ್ಕಿದೆ. ಹೀಗೆ 62 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ. ಒಟ್ಟಾರೆ ಶಾಸಕರು ಜೊತೆಗೆ MLCಗಳು, ಸ್ಪೀಕರ್, ಸಭಾಪತಿ, ಪ್ರತಿಪಕ್ಷದ ನಾಯಕರು, ಮುಖ್ಯ ಸಚೇತಕರು ವೇತನ ಭತ್ಯೆ ಹೆಚ್ಚಳದಿಂದ 52 ಕೋಟಿ ರೂಪಾಯಿ, ಸಿಎಂ ಸಚಿವರ ವೇತನ ಭತ್ಯೆ ಏರಿಕೆಯಿಂದ 10 ಕೋಟಿ ರೂಪಾಯಿ ಸೇರಿ ರಾಜ್ಯದ ಬೊಕ್ಕಸಕ್ಕೆ ವಾರ್ಷಿಕ 62 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಆಗಲಿಕ್ಕಿದೆ. ಇದೆಲ್ಲವೂ ಕೂಡ ನಾವು ಗಮನಿಸಬೇಕು. ಯಾವುದೇ ರೀತಿಯ ಹೊಸ ವಿಧೇಯಕ ಇಲ್ಲವೇ ತಿದ್ದುಪಡಿ ವಿಧೇಯಕವನ್ನು ಜಾರಿಗೊಳಿಸಬೇಕಾದ್ರೆ ಮೊದಲಿಗೆ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತ ಚರ್ಚೆಯಾಗಿ ಅನುಮೋದನೆ ಆಗಬೇಕು. ಒಂದೊಮ್ಮೆ ಸುಗ್ರೀವಾಜ್ಞೆ ಕೂಡ ಹೊರಡಿಸಬೇಕಾಗಿರುವಂತಹ ತುರ್ತು ಇದ್ರೂ ಕೂಡ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂಗೀಕಾರ ನೀಡಿಯೇ ಸುಗ್ರೀವಾಜ್ಞೆ ಹೊರಡಿಸಬೇಕು. ನಂತರ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಅಂಗೀಕಾರವಾದ ಬಳಿಕ ರಾಜ್ಯಪಾಲರು ಅಂಕಿತ ಹಾಕಿ ಅಧಿಸೂಚನೆ ಹೊರಬಿದ್ದ ಬಳಿಕ ಜಾರಿಗೆ ಬರ್ತದೆ. ಆದರೆ ಈ ಒಂದು ವಿಚಾರ ಗಮನಿಸಬೇಕು. ಸಿಎಂ ಸಚಿವರು ಶಾಸಕರ ವೇತನ ಭತ್ಯೆ ಹೆಚ್ಚಳ ಸಂಬಂಧ ಪ್ರಸ್ತಾವದ ಬಗ್ಗೆ ಮುಖ್ಯವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಆಗಿಲ್ಲ. ಹಾಗೆಯೇ ವಿಧಾನಮಂಡಲದ ಉಭಯ ಸದನಗಳಲ್ಲೂ ಕೂಡ ವಿಧೇಯಕಗಳನ್ನು ಮುಂಚಿತವಾಗಿ ಕೂಡ ಮಂಡಿಸಲಿಲ್ಲ. ಪ್ರತಿಪಕ್ಷಗಳು ಧರಣಿಯಲ್ಲಿದ್ದಾಗ ಗದ್ದಲ, ಧಿಕ್ಕಾರ ಘೋಷಣೆ ನಡುವೆ ವಿಧೇಯಕಗಳನ್ನು ಮಂಡಿಸಿ ಮರುಕ್ಷಣದಲ್ಲೇ ಅಂಗೀಕಾರ ಮಾಡಲಾಯಿತು. ಇದನ್ನು ಕೂಡ ನಾವು ಗಮನಿಸಬೇಕಾಗಿರುವಂತಹ ವಿಚಾರ. ಇದು ನಮ್ಮ ಜನಸಾಮಾನ್ಯರ ಮಾಹಿತಿಗೋಸ್ಕರ ನಾವು ಪ್ಲೇ ಮಾಡಿರುವಂಥದ್ದು. ಎಸ್, ಬರಲಿ. ಓಕೆ, ಇದು ಜನಸಾಮಾನ್ಯರ ಒಂದು ಮಾಹಿತಿಗೋಸ್ಕರ ಪ್ಲೇ ಮಾಡಿರುವಂಥ ವಾರ್ಷಿಕವಾಗಿ 62 ಕೋಟಿ ರೂಪಾಯಿಗಳು ಒಂದು ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗುತ್ತೆ. ಇವೆಲ್ಲದರ ಜೊತೆಗೆ ಈ ಒಂದು ವಿಧೇಯಕ ಮಂಡನೆ ಆಗಬೇಕು ಅಂತ ಬಂದಾಗ ಯಾವುದೇ ರೀತಿಯ ಚರ್ಚೆಗಳಾಗಿಲ್ಲ, ನೇರವಾಗಿ ಮಂಡನೆ ಆಗುತ್ತೆ. ಯಾಕಂದರೆ ಎಲ್ಲರೂ ಕೂಡ ಇಂಪಾರ್ಟೆಂಟ್ ಅನ್ನುವಂಥದ್ದು, ಯಾಕಂದರೆ ಡಬಲ್ ದುಪ್ಪಟ್ಟು. ಸೊ ಹಾಗಿದ್ದಾಗ ಇದೆಲ್ಲವೂ ಕೂಡ ಹೊರೆ ಈ ರೀತಿ ಜನಸಾಮಾನ್ಯನ ಜೇಬಿಗೆ ಕತ್ತರಿ ಬೀಳುತ್ತಾ ಅನ್ನುವಂಥ ಪ್ರಶ್ನೆ. ಜೊತೆಗೆ ಉಚಿತ ಭಾಗ್ಯಗಳು ಗೆಲ್ಲಬೇಕು ಅನ್ನುವಂತಹದ್ದು, ಅಧಿಕಾರಕ್ಕೆ ಬರಬೇಕು ಒಂದು ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಕೊಟ್ಟಿರುವಂತಹ ಉಚಿತ ಭಾಗ್ಯಗಳು, ಇದೆಲ್ಲವೂ ಕೂಡ ಜನಸಾಮಾನ್ಯರ ಜೇಬಿಗೆ ಹೊರೆಯಾಗುತ್ತೆ ಅನ್ನುವಂಥ ಪ್ರಶ್ನೆಗಳ ನಡುವೆ. ಎಸ್ ಸರ್, ಕೊನೆಯದಾಗಿ ಲಾಸ್ಟ್ ರಿಕ್ಷನ್ ಸರ್. ನೋಡಿ, ಇವಾಗ ಏನು ಬೆಲೆ ಏರಿಕೆ ಮಾಡಿದೆ, ಬೆಲೆ ಏರಿಕೆ ಹೌದು ಖಂಡಿತವಾಗಿಯೂ ಆಗಿದೆ. ಇದು ಹಾಲಿನ ಬೆಲೆಯಲ್ಲಿ ಬರೋಣ ಸರ್, ಡೈರೆಕ್ಟ್ ಆಗಿ ನೇರವಾಗಿ ಈ ಒಂದು ವಿಚಾರದ ಬಗ್ಗೆ ಕೂಡ ಬನ್ನಿ ಸರ್. ಈ ಲೆವೆಲ್ ಅಲ್ಲಿ ವೇತನ ಭತ್ಯೆ ಎಲ್ಲವೂ ಕೂಡ ಹೈಪ್ ಆಗುತ್ತೆ. ಅದು ಕೂಡ ನೋಡಿ, ಅದಕ್ಕೆ ಎಲ್ಲರೂ ಸೇರ್ಕೊಂಡಿದ್ದಾರೆ ಅದರಲ್ಲಿ. ಆ ವಿಷಯ ಬರುವಾಗ ಆಗುವಾಗಲೇ ಮಾಡಿಬಿಟ್ಟದ್ದು, ಅದು ಡಿಸ್ಕಷನ್ ಗೆ ಬರಲಿಲ್ಲ. ಅಲ್ಲ ಸರ್, ಸೆಕೆಂಡ್ ಪಾಯಿಂಟ್ ಡಿಸ್ಕಷನ್ ಆಗ್ಲಿಲ್ಲ. ಸರಿ, ಓಕೆ, ಆಯ್ತು ಬಿಡಿ, ಡಿಸ್ಕಷನ್ ಆಗ್ಲಿಲ್ಲ, ಮಾಡಿಬಿಟ್ರು. ನಾಳೆ ಬಿಜೆಪಿಯ ಶಾಸಕರು ಹೋಗಿ ನಮ್ಗೆ ಬೇಡ, ನಮ್ಗೆ ಮುಂಚಿನಷ್ಟೇ ಸಾಕಂತ ಕೊಡ್ಲಿಕ್ಕೆ ರೆಡಿ ಇದ್ದಾರಂತೆ? ಇಲ್ಲ, ಅದಕ್ಕೆ ರೆಡಿ ಇಲ್ಲ. ಈಗ ನೀವು ಹೇಳಿದ್ದನ್ನು ಅದನ್ನು ಅನುಮೋದನೆ ಮಾಡಿದ್ರೆ ಒಳ್ಳೇದಿತ್ತು, ಎಲ್ಲರೂ ಅದರಲ್ಲಿ ಭಾಗಿಯಾದ್ರು ಅಂತ ಆಗ್ತದೆ. ಈಗ ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಎಲ್ಲರೂ ಅದರಲ್ಲಿ ಭಾಗಿಯಾದ್ರು ಅಂತ ನಿಮ್ಗೆ ಇವತ್ತು ಟಿವಿಯಲ್ಲಿ ಹೇಳ್ಬೋದು, ಅದ್ರಲ್ಲಿ ಏನಿಲ್ಲ, ಇವರು ಮಾಡ್ಬೋದಿತ್ತಲ್ಲ. ಓಕೆ ಓಕೆ, ಎಸ್ ಸರ್, ಅದೇ ಹೇಳಿರೋ. ಇದು ಏನಂದ್ರೆ ನಾವು ಮಾಡಿದ್ದೇವೆ ಅಂತ ಒಂದು ಅಹಂಕಾರ ತೋರಿಸಲಿಕ್ಕೆ ಮಾಡಿದ್ದ ವಿಚಾರಗಳಾಗುವಾಗ ಎಲ್ಲ ಪಕ್ಷದವರು ಒಟ್ಟಿಗೆ ಸೇರ್ಕೊಂಡು ಅದಕ್ಕೆ ಚಕಾರ ಎತ್ತುವುದಿಲ್ಲ ಇದಕ್ಕೆ. ಓಕೆ, ಮತ್ತೆ ಬಾಕಿ ವಿಚಾರ ಎಲ್ಲ ಆಗುವಾಗೆಲ್ಲ ತುಂಬಾ ಸದನವನ್ನು ಡಿಸ್ಟರ್ಬ್ ಮಾಡಿ. ಯಾಕೆ ನಾನು ಕೇಳಿದೆ ಅಂತ ಹೇಳಿದಾಗ, ಈಗ 4 ರೂಪಾಯಿ ಹೆಚ್ಚಳ ಅಥವಾ 2 ರೂಪಾಯಿ ಹೆಚ್ಚಳ, ನಾವು ಹೇಳಿದ ವಿಚಾರ 2 ರೂಪಾಯಿ ಹೆಚ್ಚಳ ಅಂತ ಬಂದಾಗ ಇದು ಸಚಿವ ಸಂಪುಟದಲ್ಲಿ ಅಂಗೀಕಾರವಾಗಿರುವಂತದ್ದು. ಸೊ ಹಾಗಿದ್ದಾಗ ಇದನ್ನು ಹೆಚ್ಚಳ ಮಾಡಿರೋರು ಯಾರು? ಮುಖ್ಯಮಂತ್ರಿಗಳು ಮಾಡಿರ್ತಾರೆ, ಜೊತೆಗೆ ಸಚಿವರು ಮಾಡಿರ್ತಾರೆ. ಮುಖ್ಯಮಂತ್ರಿಗಳ ಸಂಬಳ ಎಷ್ಟು ಈಗ? 1.5 ಲಕ್ಷ. 1.5 ಲಕ್ಷ, 75ರಿಂದ 1.5 ಲಕ್ಷ ಸಂಬಳ ಅವರದು. ಸೊ ಹಾಗಿದ್ದಾಗ ಅವ್ರಗಳಿಗೆ 4 ರೂಪಾಯಿ ದೊಡ್ಡ ವಿಚಾರ ಆಗಲ್ಲ. ಯಾಕಂದ್ರೆ ಮತ್ತೆ ಅವರಿಗೆ 1.5 ಲಕ್ಷ ಸಂಬಳವೂ ಒಂದು ಲೆಕ್ಕ ವಿಚಾರ ಬರಲ್ಲ, ಭತ್ಯೆಗಳು ಅದು ಇದು ಬರುತ್ತೆ. ಅಲ್ಲ, ನಾನು ಭತ್ಯೆ ಅಂತಲ್ಲ, 1.5 ಲಕ್ಷಕ್ಕೋಸ್ಕರ ಮುಖ್ಯಮಂತ್ರಿ ನಾನು ಜನಸಾಮಾನ್ಯರ ಪರವಾಗಿ 2 ರೂಪಾಯಿ 4 ರೂಪಾಯಿ ನೀವು ಹೇಳಿದಾಗೆ ಜನಸಾಮಾನ್ಯರದ್ದು ಮಂಚ ಅಂತ ಹೇಳಿ ನಂಗೆ ಏನ್ ಬೇಡ ಹೇಳ್ಬೋದು. ನೋಡಿ, ನಾನು ಒಂದು ಅಲ್ಲಲ್ಲ, ಜನಸಾಮಾನ್ಯರದ್ದು ಮುಖ್ಯಮಂತ್ರಿ ನಾನು ಹೇಳಿದ್ರೆ ನಂಗೆ ಸಂಬಳ ಬೇಡ ಹೇಳ್ಬೋದು.
ಆಗ್ಬೋದು, ನಾನು- ಅವರಿಗೆ ದೊಡ್ಡ ಅಲ್ಲ, ವಿಷಯ. ಅದು ನಿಮ್ಮ ಗಮನಕ್ಕಿರ್ಲಿ. ಬಿಜೆಪಿ ಟೈಮ್ ನಲ್ಲಿಯೂ ಕೂಡ ಪರಿಷ್ಕರಣೆ ನಾನು ಹೇಳಿದ್ದು ಆಗಿದೆ. ಜನಸಾಮಾನ್ಯರ ಗಂಟ ಇವರು ನಾವು ಕೊಡೆ ಅದರ- ತಟ್ಟಿದ್ದಕ್ಕೆ. ನೋಡಿ, ಆ ವಿಚಾರದಲ್ಲಿ ನಾನು ನೀನು ಅಂತ ಹೇಳುವಂತದ್ದು ಅದು ಆ ವಿಚಾರದಲ್ಲಿ ಲಕ್ಷದ ಎಲ್ಲರೂ- ರೇಂಜ್ ಅಲ್ಲಿ ಅದು ನೋಡಿದಾಗ ಒಂದೇ. 1.5 ಲಕ್ಷ ರೇಂಜ್ ಅಲ್ಲಿ ನೋಡಿದಾಗ 75,000ದಿಂದ ಸೊ 4 ರೂಪಾಯಿಗಳು 2 ರೂಪಾಯಿ ಫರಕ್ ಅಲ್ಲ ಅವ್ರಗಳಿಗೆ. ಬಟ್ ಜನಸಾಮಾನ್ಯರಿಗೆ ಎಲ್ಲೂ ಕೂಡ ಖಂಡಿತ. ಅವರ ಸ್ಯಾಲರಿ ಹೈಕ್ಗಳಾಗಿಲ್ಲ, ನೋಡಿ, ಅದೇ ನಾನು ಹೇಳುವಂತದ್ದು. ಕೆಲ್ಸ ಸಿಗ್ತಾ ಅಲ್ಲ, ಇಲ್ಲ. ನೋಡಿ, ಇಲ್ಲ, ನಾವು ಖಾಲಿ ನಿರುದ್ಯೋಗ ಇದೆ. ಹಾಲಿನ 2 ರೂಪಾಯಿ ಇಟ್ಕೊಂಡು ಯಾಕೆ ಮಾತಾಡ್ತಿದ್ದೇವೆ ಸ್ವಾಮಿ? ಇಷ್ಟು ಅಲ್ಲ, toll ಇವತ್ತಿದ್ದು ಬೆಲೆ debate ಜಾಸ್ತಿ ಆಗಿದೆ. ಉದಯಣ್ಣರೇ, ಅದೇ, toll ಅದ್ರ ಬೆಲೆ ಬಗ್ಗೆ ಜಾಸ್ತಿ ಬೇರೆ ಆಗಿದೆ. debate ನಾವು ಬೇರೆ ಲಿಖಿತಬದ್ಧ ಟ್ಯಾಕ್ಸಸ್ ಜಾಸ್ತಿ ಆಗಿದೆ. ಈಗ ನಾನು ಸಿಂಪಲ್ ಒಂದು ವಿಚಾರ ಹೇಳ್ತಾನೆ ನೋಡಿ. ಒಬ್ಬರು, ನಾನು ಹೀಗೆ ಒಂದು ಮಾತಾಡ್ಲಿಕ್ಕೆ ಹೋಗುವಾಗ ಒಂದು ಡಿಸ್ಕಷನ್ ಬರುವಾಗ ಬಂತು. ಒಬ್ರು ಮನೆಯಲ್ಲಿ ಒಂದು 7-8 ದನ ಇದೆ ಅವರ ಮನೆಯಲ್ಲಿ. ಓಕೆ, ಅವ್ರು ಹೇಳ್ತಾರೆ ಬಂಗಾಪುಂಡು ಮಸ್ತ್ ಆಗುದಿಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ, ನಾವು ಒಂದು 2-3 ದನ ಕೊಡುವ ಅಂತಿದ್ದೇವೆ, ಯಾಕಂದ್ರೆ ನಮ್ಮ ಮಗನಿಗೆ ಕಲಿಸ್ಲಿಕ್ಕೆ ಉಂಟು, ದುಡ್ಡು ಬೇಕು, ಎಲ್ಲ ನಾವು ದನಕ್ಕೇನೆ ಹಾಕಿದ್ರೆ ನಮ್ಮಿಂದ ಆಗುದಿಲ್ಲ ಅಂತ ಹೇಳ್ತಾರೆ. ಇವರು ಸ್ವಲ್ಪ ಆ ಕೇಂದ್ರದಿಂದ ಏನಾದ್ರೂ ಒಂದು ಯೋಜನೆ ತರಲಿಲ್ಲ. ಈ ಎಜುಕೇಶನ್ GST ಆಗ್ತಾರೆ ಸ್ವಾಮಿ. ಎಜುಕೇಶನ್ 18% GST. ಲಾಸ್ಟ್ ರಿಕ್ಷನ್ ಸರ್, ಸಮಯದ ಬದಲು ಲಾಸ್ಟ್ ರಿಕ್ಷನ್. ಎಸ್ ಸರ್, ಏನ್ ಹೇಳ್ತೀರಿ? ನೋಡಿ, ಈಗ ಏನು ಬೆಲೆ ಒಂದು 2 ರೂಪಾಯಿ ಏನು ಜಾಸ್ತಿ ಆಗಿದೆ, ಇದರಲ್ಲಿ ಕೇಂದ್ರ ಸರ್ಕಾರದ್ದು ಕೂಡ ಪಾಲಿದೆ. ಯಾಕೆ ನಾನು ಪಾಲು ಅಂತ ಹೇಳಿದ್ರೆ ಇದರಲ್ಲಿ ಶೇರ್ ಇದ್ದು ಪಾಲಲ್ಲ, ಯಾಕಂದ್ರೆ ಎಲ್ಲೋ ಒಂದು ಕಡೆ ಎಲ್ಲ ಒಂದು ತೂಕಿ ಅಳುಕಿ ಎಲ್ಲ ಒಂದು ಕಡೆ ನಾವು ನಿಲ್ಲುವಾಗ ಇದಕ್ಕೆಲ್ಲದಕ್ಕೂ ಬೆಲೆ ಏರಿಕೆ ಎಲ್ಲಿಂದ ಆಗ್ತದೆ ಅಂತ ಹೇಳಿ ಅಂದರೆ ಈಗ ಅದಕ್ಕೆ ಹಾಕುವ ಫುಡ್ಡಿನ ಬೆಲೆ ಏರಿಕೆ ಆಗಿದ್ದಿರ್ಬೋದು. ಅದು ಯಾಕೆ ಬೆಲೆ ಏರಿಕೆ ಆಯಿತು ಅಂತ ಹೇಳಿದರೆ ಅದನ್ನು ಟ್ರಾನ್ಸ್ಪೋರ್ಟೇಷನ್ ತರುವ ಯಾರಿದ್ದಾನೆ ಅವನಿಗೆ ಸಹ ಅಲ್ಲಿ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಅವನು ಕೂಡ ಜಾಸ್ತಿ ಮಾಡ್ತಾನೆ. ಸೊ ಒಂದಕ್ಕೆ ಒಂದು ಇದು ಏನು ಗೊತ್ತಾ, ಎಲ್ಲ ಇಟ್ ಈಸ್ ಇಂಟರ್ಲಿಂಕ್ಡ್, ಒಂದು ಚೈನ್ ಲಿಂಕ್ ಇದ್ದ ಹಾಗೆ. ಆದ್ದರಿಂದ ಈ ಬೆಲೆ ಏರಿಕೆ ಅಂತ ಏನಿದೆ ನೋಡಿ, ಇದು ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್. ಇದು ಇವತ್ತು ನೋಡಿ ಚಿನ್ನದ್ದು ಬೆಲೆ ಇವತ್ತು ಹೆಚ್ಚು ಕಡಿಮೆ ಒಂದು 8-9 ಸಾವಿರವರೆಗೆ ಬಂದು ನಿಂತಿದೆ. ಯಾವ ರೇಂಜಿನಲ್ಲಿತ್ತು ಬೆಲೆ, ಈಗ ಅದರ ಬೆಲೆ ಈಗ ಏರಿಕೆ ಆಗಿದೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿಯೂ ಅಷ್ಟೇ ಸ್ವಾಮಿ. ನಾವು ಇಲ್ಲಿ ಇನ್ನೊಂದು 10 ಡಿಬೇಟ್ ಬರಲಿಕ್ಕಿದೆ, ನಾನು ಮತ್ತೆ ಸಂಜೆ ಇನ್ನೊಂದು 10 ಡಿಬೇಟ್ ಬರಲಿಕ್ಕೆ ಉಂಟು. ಬಹುಶಃ ಮುಂದಿನ ಬಾರಿ ನಾವು ಇರ್ತಾವ ಇಲ್ವೋ ನಮಗೆ ಗೊತ್ತಿಲ್ಲ. ಹಾಗೆಲ್ಲ ನಾವು ಓವರ್ ಕಾನ್ಫಿಡೆಂಟ್ ಅಂತ ನಾವು ಹೇಳುದಲ್ಲ, ಯಾಕೆಂದ್ರೆ ಬಿಜೆಪಿ ಅವರು ಕೂಡ ಬಂದದ್ದು ರಾಜಕಾರಣ ಮಾಡ್ಲಿಕ್ಕೇನೆ. ಅವರಿಗೆ ಅವರದೇ ಆದ ವೋಟ್ ಬ್ಯಾಂಕ್ ಇದೆ. ನಮಗೆ ಅವರ ಆಡಳಿತ ಸರಿಯಾಗಿಲ್ಲ ಅಂತ ನಮಗೆ ಕೊಟ್ಟು ಬಹುಶಃ ಈ ಬಾರಿ ನಮ್ದು ಸರಿಯಾಗಿಲ್ಲ ಅಂತ ಅವರಿಗೂ ಅವಕಾಶ ಕೊಡಬಹುದು. ಆವಾಗ ಅವರು ಬಂದಾಗಲೂ ಕೂಡ ಅವರಿಗೂ ಕೂಡ ಆಗುವಂತ ಚಾಲೆಂಜಸ್ ಇದುವೆ. ಅವರಿಗೂ ಕೂಡ ಏನು ಹೇಳ್ತಾರೆ, ಏನು ಸುಗಮ ದಾರಿ ಇಲ್ಲ. ಆವಾಗ ಕೂಡ ಬೆಲೆ ಏರಿಕೆ ಆಗ್ತದೆ. ಅದು ಯಾಕೆ ಆಗ್ತಿದೆ ಅದನ್ನು ನಾವು ನೋಡ್ಬೇಕಲ್ಲ. ಈಗ ನೋಡಿ, ಈಗ ಹಣದೊಬ್ಬರು ನಾವು ನಮ್ಮ GDP ಇದು ಅಥವಾ ನಮ್ಮ ರೂಪಿ ವ್ಯಾಲ್ಯೂ ಬೀಳ್ತಾ ಇದೆ, ಇವಾಗ ಸ್ಟಾಕ್ ಮಾರ್ಕೆಟ್ ಬೀಳ್ತಿದೆ. ನಮ್ಮ ದೇಶದಿಂದ ವಿದೇಶಿ ಹೂಡಿಕೆಗಾರರು ವಾಪಸ್ ಹೋಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಬೇರೆ ಎಲ್ಲ ಬಿಡಿ ಸ್ವಾಮಿ, ದೇಶದಲ್ಲಿ ಬದುಕಲಿಕ್ಕೆ ಆಗುದಿಲ್ಲ ಅಂತೇಳಿ 25 ಲಕ್ಷ ಜನ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ಬೇರೆ ಕಡೆ ಅಲ್ಲ. ಇದೆ ಲೆಕ್ಕಾಚಾರ ಅಲ್ಲ, ಬೇಡ. ಮೊನ್ನೆ ಕೈಕಾಲು ಕಟ್ಟಿ ತಂದು ವಾಪಸ್ ಬಿಡ್ಲಿಲ್ವಾ ಕೆಲವರನ್ನು? ಯಾರು ಹೇಳಿದ್ದು ಕದ್ದು ಹೋಗ್ಲಿಕ್ಕೆ? ಇಲ್ಲಿ ಬೇಡ ಸ್ವಾಮಿ, ಮೋದಿ ಸರ್ಕಾರದ ಅವಸ್ಥೆ, ಬೆಲೆ ಏರಿಕೆ, ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಹೋಗಿದ್ದಾರೆ ಇಲ್ಲಿಂದ ದೇಶ ಬಿಟ್ಟು. ಹಾಗೆ ಅಲ್ಲಿಂದ ಇಲ್ಲಿ ಬಿಟ್ಟಿದ್ದಾರೆ ಇವಾಗ. ಆಗಿರುವಾಗ ನೋಡಿ, ಕೇವಲ ಬೆಲೆ ಏರಿಕೆಗೆ ರಾಜ್ಯ ಸರ್ಕಾರವನ್ನು ಬೊಟ್ಟು ಮಾಡುವುದು ಅದು ಸರಿಯಲ್ಲ. ನೀವು ನಮ್ಗೆ ತೋರಿಸುದು ನಿಮ್ಮದನ್ನು ನೀವು ಸರಿ ಮಾಡ್ಕೊಳ್ಳಿ ಅಲ್ಲ. ಈಗ ಟೋಲ್ ಎಷ್ಟು ಜಾಸ್ತಿ ಮಾಡಿದ್ರು, ಟೋಲ್ ಟ್ಯಾಕ್ಸಸ್ ಎಷ್ಟು ಜಾಸ್ತಿ ಮಾಡಿದ್ದಾರೆ, ಗಾಡಿದು ಇನ್ಶೂರೆನ್ಸಿಗೆ ಎಷ್ಟು ಜಾಸ್ತಿ ಮಾಡಿದ್ದಾರೆ. ಈಗ ನೋಡಿ, 2010ನಲ್ಲಿ ಅವಾಗ ಕ್ರೂಡ್ ಬೆಲೆ $150 ಇರುವಾಗ ನಾವು ಪೆಟ್ರೋಲ್ ಬೆಲೆ 70-80 ನಿಲ್ಲಿಸಿದ್ದೆವು. ಇವತ್ತು ಕ್ರೂಡ್ ಆಯಿಲ್ ಬೆಲೆ $75 ಇದೆ. ನಾವು $102 ಪೇ ಮಾಡ್ತಿದ್ದೇವೆ. ಅದು ಯಾಕೆ? ಸೊ ಎಲ್ಲ ಕಡೆನೂ ಅಡ್ಜಸ್ಟ್ಮೆಂಟ್ ಇದೆ ಸ್ವಾಮಿ. ಖಾಲಿ ನಾವು ಮಾತ್ರ ಮಾಡೋದಲ್ಲಿ ನಿಮ್ಮ ಕೇಂದ್ರದವರದಲ್ಲಿ ನಿಮ್ಗೆ ಸಹ ದುಡ್ಡು ಮಾಡಬೇಕು, ನಿಮ್ಗೆ ಸಹ ರೆವೆನ್ಯೂ ಬರಬೇಕು. ನೀವು ಕೂಡ ಡೆಫಿಸಿಟ್ ಅಲ್ಲಿ ಇದ್ದೀರಿ. ದೇಶದ ಸಾಲ 200 ಲಕ್ಷ ಕೋಟಿ ಆಗಿದೆ ಸ್ವಾಮಿ. ಹೇಗೆ ಅದು ಸುಮ್ಮನೆ ಕೂತಾಗಿದ? ನಿಮ್ಮದು ವೈಫಲ್ಯ ಇದೆ. ಕಾಂಗ್ರೆಸ್ ಸರ್ಕಾರ ಬಿಟ್ಟು ಹೋಗುವಾಗ ಬೆಲೆ ಏರಿಕೆ ಅನಿವಾರ್ಯ, ಎಲ್ಲ ಸರ್ಕಾರ ಮಾಡಲೇಬೇಕು. ಅದನ್ನು ಇವರು ಕೂಡ ಬಿಟ್ಟು ಹಾಕುವಾಗಿಲ್ಲ. ಉಚಿತ ಯೋಜನೆಯಿಂದ ಅಲ್ಲ, ಸರ್ಕಾರ ಖಂಡಿತ ಇಲ್ಲ. ಉಚಿತ ಯೋಜನೆಗೆ ಬೇಕಿದ್ದಂತ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ರಾಜ್ಯ ದಿವಾಳಿ ಆಗ್ಲಿಲ್ಲ. ದೇಶದ ತಕ್ಕ ನೋಡ್ಲಿಕ್ಕೆ ಹೋದ್ರೆ ನೀವು GDPಯ 25% ಯೋಜನೆ ಹೇಗೆ, ಎಲ್ಲಿಂದ ಹಣ ಕೇಂದ್ರ ಹಾಗಾದ್ರೆ ಹೇಳ್ಬೇಕಲ್ಲ, ಕೇಂದ್ರ ಸರ್ಕಾರ ಮಾಡ್ಬೇಕಲ್ವಾ ಕೊನೆಯದಾಗಿ? ಕರೆಕ್ಟ್, ಅಲ್ಲಿಂದನೇ ಬರ್ಬೇಕು. ಹೌದು,
ಆದ್ರೆ ಮತ್ತೆ ಅದ್ರಲ್ಲಿ ಈಗ ನಾವು benefit ಮಾಡಿ ಆಗಿದೆ. ಅಂತ ಓಕೆ ಸರಿ ಬಿಡಿ, ಬಂದಾಗ ಈಗ ಎಲ್ಲಿಂದ ಈಗ ರಾಜ್ಯ ದಿವಾಳಿ ಆಯ್ತಾ? ಫಂಡ್ ಅನ್ನು ಇಲ್ಲ ಇಲ್ಲ ಎಲ್ಲಿಲ್ಲ ಅಲ್ಲ, SC ಫಂಡ್ SC ಫಂಡ್ ಅಂತ ಹೇಳ್ತಿರಲ್ಲ, ಇವರು RBI ಇದ್ದ ಕಂಟಿಜೆಂಟ್ ಫಂಡ್ ಸ್ವಾಮಿ, 1,84,000 ಅಲ್ಲಿಗೆ ತೆಗಿಲಿಲ್ವಾ? ದುಡ್ಡು ಉಂಟೆ ದೇಶ ಅಂತ ನಡೆಸಲಿಕ್ಕೆ ಕೇಳಿದ್ದು ತೆಗಿಲಿಲ್ವಾ? ತೆಗಿಬೇಕಾಗ್ತದೆ, ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ. ಈಗ ಏನಾದ್ರೂ ದಿವಾಳಿ ಆಯ್ತಾ ರಾಜ್ಯ? ಇಲ್ಲ. ಸ್ವಾಮಿ, ಏನಾಗಿಲ್ಲ. ದಿವಾಳಿ ಇವರು ಆಗಿದೆ, ಆಗ್ಬೇಕು. ಅವರಿಗೆ ಒಳ್ಳೆ ಇವರೇ ಸಂಬಳ ಹೇಳ್ತಿದ್ದಾರೆ, ಉಂಟು, ದಿವಾಳಿ ಆಗುದಿಲ್ಲ. ಇವರೇ ಹೇಳ್ತಿದ್ದಾರೆ ದಿವಾಳಿ ಆಗಿದೆ ಅಂತ. ಸ್ವಾಮಿ, ನಮ್ಮದು ದಿವಾಳಿ ಅಂದ್ರೆ ಇದೇ rate GDP ಗೆ ಹೆಚ್ಚಾಗಿ. ಅನುಪಾತವಾಗಿ 25% ಗಿಂತ ಜಾಸ್ತಿ ನಮಗೆ ಸಾಲ ತಕೊಳ್ಳಿಕ್ಕಿಲ್ಲ. ಅದನ್ನು ನಾವು ತಕೊಂಡಿಲ್ಲ. ಇವರ ಆಡಳಿತದಲ್ಲಿರೋ ಉತ್ತರ ಪ್ರದೇಶ ಆಗ್ಲಿ, ಗುಜರಾತ್ ಆಗ್ಲಿ, ಅಥವಾ ಬೇರೆ ಇನ್ನಿತರ ರಾಜ್ಯಗಳಲ್ಲಿ 2-3 ಇದೆ, ಅಲ್ಲಿ ಇವರದ್ದು ಅನುಪಾತಕ್ಕಿಂತ ಜಾಸ್ತಿ ಆಗಿದೆ. ತಾವು- ಮತ್ತೆ ಓಕೆ, ಕೇಂದ್ರದ್ದು ಕೂಡ ನೀವು ತೆಗೆದ್ರು, ನಮ್ಮದು 4 ಟ್ರಿಲಿಯನ್ 5 ಟ್ರಿಲಿಯನ್ ಅಂತ ಇವರು ಹೇಳ್ತಾರೆ. ಇವಾಗ ಈಗ ನಮ್ಮದು 200 ಲಕ್ಷ ಕೋಟಿ ಸಾಲ ಆಗಿದೆ ಸ್ವಾಮಿ. Yes, sir. Yes, sir. ಇದಕ್ಕೆ Thank ಯಾರು you, ಕಾರಣ? thank you, thank you, ಇದು thank ಯಾಕೆ you. ಆಯ್ತು? Yes, yes. ಇದು ಬೆಲೆ ಏರಿಕೆ ಆಗ್ಲಿಕ್ಕೆ ಕಾರಣವೇ ಇಂತ ರೀಸನ್ಸ್ಗಳು. Yes, sir. Thank you. Last section, sir. ಸಂಜಯ್ ಪ್ರಭು. ಅಲ್ಲ, ನಮ್ಮದು ರಿಯಾಕ್ಷನ್ ಅಂದ್ರೆ ಇವತ್ತು ಹಾಲಿನ ವಿಷಯ ಮಾತಾಡಿದಕ್ಕೆ ನಾನೇನಂದ್ರೆ, ಸಿದ್ದರಾಮಯ್ಯರು ಮತ್ತೆ DK ಶಿವಕುಮಾರ್ ಇಬ್ರು ನಿಂತು ಪವರ್ ಜಾಕೆಟ್ ಅಲ್ಲಿ ನೀವು ಎಲ್ಲಾ ಮೀಡಿಯಾದಲ್ಲಿ ನೋಡ್ಬೋದು. ನಾವು ಶ್ರೀಸಾಮಾನ್ಯರಿಗೆ ನಾವು ಬದುಕಲಿಕ್ಕೆ ಏನೆಲ್ಲ ಬೇಕೋ ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳಿ ದೊಡ್ಡ ದೊಡ್ಡ ಜಾಹೀರಾತುಗಳಿಗೆ ಹಣವನ್ನು ವೆಚ್ಚ ಮಾಡಿ ಯಾವಾಗ್ಲೂ ಜಾಹೀರಾತು ಬರ್ತಾ ಇರ್ತದೆ. ಆ ಟೈಮಲ್ಲಿ ಇವರ ಹಾಲಿಗೆ ಯಾಕೆ ಕೈ ಹಾಕಿದ್ರು ಅಂತ ನಮ್ದೊಂದು ಸಣ್ಣ ಇದು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಅದಕ್ಕೆ ಕೋಟಿ ಗಟ್ಟಲೆ ಕೊಡಬೇಕು ಜಾಹೀರಾತಿಗೆ, ಧರ್ಮಕ್ಕಲ್ಲ. ಎಲ್ಲಾ ನ್ಯೂಸ್ ಪೇಪರ್ಗಳ ಫ್ರಂಟ್ ಪೇಜ್ ನಲ್ಲಿ ಬರ್ತದೆ ಇವರದ್ದು, ನೋಡಿರ್ಬೋದು ನೀವು. ಚುನಾವಣೆ ಬರುವಾಗಂತೂ ತುಂಬಾ ಬರ್ತದೆ, ಅದಕ್ಕಿಂತ ಮೊದಲು ಬರ್ತದೆ, ಈಗ ಸಹ ಬರ್ತಾ ಇರ್ತದೆ. ಆಗ ಇವರಿಗೆ ಇದು ನೆನಪಾಯ್ತಾ ಇಲ್ವಾ ಅಂತ ಅಷ್ಟೇ, ಬೇರೆ ನಾವು ಅದರ ಬಗ್ಗೆ ತುಂಬಾ ಡಿಸ್ಕಷನ್ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಆಗ್ಲಿ DKC ಆಗ್ಲಿ, ನಾನು ಸಾಮಾನ್ಯ ಜನರಿಗೆ ಅಂತ ಹೇಳುದು, ಪುನಃ ಅಲ್ಲಿ ಒಂದು ಅಂಡರ್ಲೈನ್ ಹಾಕುತ್ತವ್ರು, ಸಾಮಾನ್ಯ ಜನರಿಗೆ ಅಂತ. ಆಗ ಮಾಡಿದ್ದು ಬಾರಿ ತಪ್ಪಿದ್ದು. ಎಸ್ ಸರ್, ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಇದು ದುಬಾರಿ ಹಾಲಿನ ಬೆಲೆ ಏರಿಕೆ ಆಗ್ತದೆ. ಇನ್ನು ಮುಂದೆ ಹಾಲು ಕಾಸ್ಟ್ಲಿ ಏಪ್ರಿಲ್ 1ರಿಂದ ಅಂದ್ರೆ 4 ರೂಪಾಯಿಗಳು ಹೆಚ್ಚಳ ಆಗುತ್ತೆ. ಸೊ ಹಾಗಿದ್ದಾಗ ತಾವುಗಳು ಹೋಗ್ತೀವಿ ಅಂತ ಬಂದಾಗ ತಮ್ಮ ನಂದಿನಿ ಡಿಪೋಗೆ ಹೋದಾಗ ಅಲ್ಲಿ ಏಪ್ರಿಲ್ 1ರಿಂದ ಬೇರೆ ದರ ಏರಿಕೆ ಆಗುತ್ತೆ. ಸೊ ಇದು ಕೆಲವರಿಗೆ ದೊಡ್ಡ ವಿಚಾರ ಏನಾಗಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಇದನ್ನ ಏರಿಕೆ ಮಾಡಿದವರು ಮುಖ್ಯಮಂತ್ರಿಗಳಿಂದ ಹಿಡಿದು ಶಾಸಕರು, ಸಚಿವರಿಂದ ಹಿಡಿದು ಎಲ್ಲರೂ ಕೂಡ ಅವರ ವೇತನ ಭತ್ಯೆ ಎಲ್ಲವೂ ಕೂಡ ಇಂಕ್ರಿಮೆಂಟ್ ಆಗಿದೆ. ಅದು 75,000 1 ಲಕ್ಷದವರೆಗೂ ಕೂಡ ಇಂಕ್ರಿಮೆಂಟ್ ಆಗಿದೆ. ಸೊ ಹಾಗಿದ್ದಾಗ ಅವರುಗಳಿಗೆ ದೊಡ್ಡ ವಿಚಾರ ಏನಲ್ಲ, ದೊಡ್ಡ ಆ ವಿಚಾರ ಕೂಡ ಏನಲ್ಲ. ಯಾಕಂದ್ರೆ ಅವರ ಇನ್ಕಮ್ ಲೆವೆಲ್ ಆ ರೀತಿ ಇರುತ್ತೆ. ಆದ್ರೆ ಜನಸಾಮಾನ್ಯ ಪರಿಸ್ಥಿತಿ ಏನು, ಆತನ ಪರಿಸ್ಥಿತಿ ಅಭಿವೃದ್ಧಿ ಆಗಿದೆಯಾ, ಆತನ ಪರಿಸ್ಥಿತಿಯಲ್ಲಿ ಇನ್ಕ್ರೀಸ್ ಆಗಿದೆಯಾ ಅನ್ನುವಂಥ ಪ್ರಶ್ನೆಗಳ ನಡುವೆ 4 ರೂಪಾಯಿಗಳು ಕೂಡ ಮ್ಯಾಟರ್ ಆಗುತ್ತೆ, 2 ರೂಪಾಯಿಗಳು ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲವೂ ಕೂಡ ನೋಡಿದಾಗ ಈ ಒಂದು ಸರ್ಕಾರದಿಂದ ಅಂದ್ರೆ ಈಗಿನ ಒಂದು ಸರ್ಕಾರದಿಂದ ಏನು ಹೊಸತೇನಲ್ಲ, ಇಂತಹ ಪ್ರತಿಯೊಂದು ಸರ್ಕಾರಗಳು ಕೂಡ ಬಂದಾಗ ಈ ರೀತಿ ಬೆಲೆ ಏರಿಕೆ ಬಿಸಿ ಜನರಿಗೆ ಬರುತ್ತೆ ಅನ್ನುವಂಥದ್ದು ಆಡಳಿತ ಪಕ್ಷದ ವಾದ. ಅದೇನೇ ಇರಲಿ, ನೋಡೋಣ ಜನರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಈ ಸರ್ಕಾರಕ್ಕೆ. ಜೊತೆಗೆ ಈ ಸರ್ಕಾರದಿಂದ ನಷ್ಟ ಆಗಿದೆಯಾ, ಲಾಭ ಆಗಿದೆಯಾ, ಇನ್ನು ಮುಂದಕ್ಕೆ ತೀರ್ಮಾನ ಆಗುತ್ತೆ. ಇವೆಲ್ಲದರ ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉದಯ್ ಆಚಾರ್ಯ ಅವರು, ಕಾಂಗ್ರೆಸ್ ವಕ್ತಾರರು. ಸರ್ ಥ್ಯಾಂಕ್ ಯು. ಅದೇ ರೀತಿ ಸಂಜಯ್ ಪ್ರಭು ಅವರು, ಬಿಜೆಪಿ ವಕ್ತಾರರು. ಬೋತ್ ಆಫ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು